ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಅನ್ನುವಂಥ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ವಾರದಲ್ಲಿ ಸುದ್ದಿ ಯಾವ ಸುದ್ದಿಗಳು ಯಾವ ರೀತಿಯಲ್ಲಿ ಇದಾವೆ, ಸುದ್ದಿಯ ಸುತ್ತ ಒಂದು ಸುತ್ತನ್ನ ಹೋದಾಗ ಏನೆಲ್ಲ ವಿಶ್ಲೇಷಣೆಗಳು ಕಂಡು ಬರುತ್ತೆ ಅನ್ನುವಂಥದ್ದನ್ನು ನೋಡೋದಕ್ಕೆ ಪ್ರತಿ ವಾರವೂ ಕೂಡ ಶುಕ್ರವಾರ ಸಂಜೆ 5 ಗಂಟೆಗೆ ಈ ವಿಶೇಷವಾದಂತಹ ನೇರ ಪ್ರಸಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಅನ್ನುವಂಥ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ, ಇವತ್ತು ನಮ್ಮ ಜೊತೆಗೆ ಈ ಎಲ್ಲ ಹಲವಾರು ಸುದ್ದಿಗಳ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ನಮ್ಮ ಜೊತೆಗೆ ಚರ್ಚಿಸಲಿಕ್ಕಿದ್ದಾರೆ ನಮ್ಮ ಸಂಪಾದಕರಾಗಿರುವಂತಹ ಸಂತೋಷ್ ಕುಮಾರ್ ಶಾಂತಿನಗರ್ ಅವರು. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸಂತೋಷ್ ಕುಮಾರ್. ಇವತ್ತು ಸುದ್ದಿ ಬಿಡುಗಡೆ ಕಳೆದ 39 ವರ್ಷಗಳಿಂದ ನಿರಂತರವಾಗಿ ಒಂದು ಪತ್ರಿಕೆಯನ್ನ ನಡೆಸಿಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಡಾಕ್ಟರ್ UP ಶಿವಾನಂದ್ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಸಂಪಾದಕತ್ವದಲ್ಲಿ ಮತ್ತು ಮಾಲಕತ್ವದಲ್ಲಿ ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿಯಲ್ಲಿ ಪುತ್ತೂರಿನಲ್ಲಿ ದಿನಪತ್ರಿಕೆಯಾಗಿ, ಬೆಳ್ತಂಗಡಿ ಮತ್ತು ಸುಳ್ಯದಲ್ಲಿ ವಾರಪತ್ರಿಕೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ವಾರ ಅಂದ್ರೆ ಸೆಪ್ಟೆಂಬರ್ 12ರಿಂದ ಸೆಪ್ಟೆಂಬರ್ 18ರ ತನಕ ಪ್ರಕಟ ಆಗಿರುವಂತಹ ಸುದ್ದಿ ಬಿಡುಗಡೆಯಲ್ಲಿ ಏನೇನು ಸುದ್ದಿಗಳಿದಾವೆ ಅನ್ನುವಂಥದ್ದನ್ನ ಆರಂಭದಲ್ಲಿ ನೋಡಬೇಕು. ಮೊದಲನೇದಾಗಿ ನಾವು ಮೇಲಂತ ಬಿಟ್ಟು ಗ್ರಾಮ ಸಭೆಯ ಗೊಂದಲಗಳನ್ನ ನಾವು ನಿಮಗೆ ಪ್ಲೇ ಮಾಡ್ತಾ ಇದೀವಿ. ಮೇಲಂತ ಬಿಟ್ಟು ಗ್ರಾಮ ಸಭೆಯ ವಿಡಿಯೋವನ್ನ ನಿಮಗೆ ಮೊದಲನೇದಾಗಿ ನಾವು ಈಗ ಪ್ಲೇ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ, ಮೇಲಂತ ಬಿಟ್ಟು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಬರಲಿಲ್ಲ, ಗ್ರಾಮಸ್ಥರದ್ದು ತೊಂದರೆ ಆಗಿತ್ತು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಲ್ಲ. ಅದು ನಮ್ಮ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂತಹ ವರದಿ. ಮೇಲಂತ ಬಿಟ್ಟು ಗ್ರಾಮ ಸಭೆಗೆ ಕೋರಂ ಕೊರತೆ, ಚರ್ಚೆಯ ಬಳಿಕ ಮುಂದೂಡಿಕೆ ಅನ್ನುವಂತಹ ವರದಿಯನ್ನ ನಾವು ಈ ಬಾರಿಯ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ವಿ. ಅಲ್ಲಿ ಏನೇನಾಯ್ತು, ಯಾಕೆಂದ್ರೆ ಕಳೆದ ವಾರದ ಸುತ್ತು ಕಾರ್ಯಕ್ರಮದಲ್ಲಿ ಇದನ್ನ ಮಾತನಾಡಿದ್ವಿ. ಆದರೆ ಇದು ಅಲ್ಲಿ ವಿಶೇಷವಾಗಿ ಇವರಿಗೆ ಕೋರಂ ಇದೆಯಾ, ಕೋರಂ ಇರೋದಾದ್ರೆ ಎಷ್ಟು ಜನ ಬಂದಿದ್ದಾರೆ, ನೀವು ಹೇಗೆ ಸಭೆಯನ್ನ ನಡೆಸ್ತೀರಿ ಅನ್ನುವಂಥದ್ದಿತ್ತು. ಆದ್ರೆ ಗ್ರಾಮ ಸಭೆಗೆ ಗ್ರಾಮಸ್ಥರು ಬರೋದಿಲ್ಲ ಅನ್ನುವಂತಹ ಒಂದು ವಿಚಾರ. ಅದರ ಜೊತೆಗೆ ಗ್ರಾಮಸ್ಥರು ಸುಮಾರು 60ರಿಂದ 70 ಸಂಖ್ಯೆಯಲ್ಲಿ ಬಂದಾಗ ಗ್ರಾಮಸ್ಥನೊಬ್ಬ ಎತ್ತಿದಂತಹ ಪ್ರಶ್ನೆ, ರಾಜೇಶ್ ಭಟ್ ಸೌನಾಲ್ ಅನ್ನುವಂತಹ ಗ್ರಾಮಸ್ಥ ಎತ್ತಿದಂತಹ ಪ್ರಶ್ನೆ, ಹೇಗೆ ಇಲ್ಲಿ 100 ಜನ ಗ್ರಾಮಸ್ಥರಿಲ್ಲದೆ ಈ ಒಂದು ಗ್ರಾಮ ಸಭೆ ನಡೀತಾ ಇದೆ ಅನ್ನುವಂಥದ್ದು. ಅದರ ವಿಡಿಯೋ ಇದಾವೆ, ಅದನ್ನ ಪ್ಲೇ ಮಾಡ್ತಿದ್ದೇವೆ ನೋಡಿ. 3 ಗ್ರಾಮಗಳ 10ನೇ ಒಂದು ಭಾಗ 100 ಜನ ಇದ್ರೆ ಗ್ರಾಮ ಸಭೆಯನ್ನು ಮುಂದುವರಿಸಿ. ನಮಸ್ತೆ. 3 ಗ್ರಾಮಗಳ ಗ್ರಾಮಸ್ಥರ ತಾಳೆ ಮಾಡಿ ನೋಡಿದಾಗ 10ನೇ ಒಂದು ಭಾಗ ಗ್ರಾಮ ಸಭೆಯಲ್ಲಿ 100 ಜನರು ಬೇಕು. 100 ಜನ ಇದೆಯಾ, ಅಧಿಕಾರಿ ವರ್ಗ, ಆಶಾ ಕಾರ್ಯಕರ್ತರನ್ನೆಲ್ಲ ಬಿಟ್ಟು, ಗ್ರಾಮಸ್ಥರು ಅಂಗನವಾಡಿ ಕಾರ್ಯಕರ್ತರನ್ನು ಬಿಟ್ಟು, ಮತ್ತು ನೀವು ಮೇಲೆ ಕುಳಿತವರನ್ನು ಬಿಟ್ಟು ಗ್ರಾಮಸ್ಥರು 10ನೇ ಒಂದು ಭಾಗ ಇದ್ದಾರೆ. ಪೌರಾಣಿಕ ಅಂತ ನೋಡಿಕೊಂಡು ಗ್ರಾಮ ಸಭೆ ಮುಂದುವರಿಸಿ. ಯಾವ ರೀತಿಯಲ್ಲಿ ಗ್ರಾಮ ಸಭೆ ಮುಂದುವರಿಸ್ತೀವಿ ನಾವೇನು ಮಾಡಿ ಹೇಳುವಾಗಿಲ್ಲ. ನಾವು ನಮ್ಮ ಅನಿಸಿಕೆಯನ್ನು ನೀವು ಹೇಳಿದ್ದೇವೆ. ನೋಡಲ್ ಅಧಿಕಾರಿಯವರಾಗಿ ನೀವು ಏನು ಹೇಳ್ತೀರಿ ಆದ್ರೂ ಒಳ್ಳೆಯದು. ಎಲ್ಲ ಬರ್ತಾರೆ ನೋಡಿ. ಒಬ್ಬರ ಅಭಿಪ್ರಾಯ ಮುಂದೂಡುದು ಬೇಡ, ನಾನು ಗ್ರಾಮ ಸಭೆಯ ನಿಯಮವನ್ನು ಮಾತಾಡಿದ್ದೆ, ಯಾವುದೇ ಒಂದು ದುರುದ್ದೇಶ ಇಟ್ಟುಕೊಂಡು ಮಾತಾಡಿದ್ದಲ್ಲ. ಯಾಕೆಂದರೆ ಗ್ರಾಮ ಸ್ವರಾಜ್ ಬುಕ್ಕಿನಲ್ಲಿ ಇದೆ, ಅದೆಲ್ಲ ಕೋರಂ ಇಲ್ಲದೆ ಗ್ರಾಮ ಸಭೆಯೇ ಮುಂದುವರಿಸಬಾರ್ದು ಅಂತ ಹೇಳಿದೆ. ಇದು ನನ್ನ ವೈಯಕ್ತಿಕ ಅಂತ ಹೇಳಲ್ಲ, ಗ್ರಾಮದ ಪರವಾಗಿ ನಾನು ಮಾತಾಡ್ತೇನೆ. ಅವರ ಅಭಿಪ್ರಾಯಕ್ಕೆ ನಮ್ಮದು ಕೂಡ ಗೌರವ ಉಂಟು. ಮುಂದೂಡಿದು ಬೇಡ ಅಂತ ನಾವು ಹೇಳ್ತೇವೆ. ಯಾಕೆಂದ್ರೆ ಮುಂದೂಡಿದ್ರೆ ನಾವು 50-25 ಜನ ಇದ್ದೇವೆ, ಇನ್ನೊಮ್ಮೆ ನಾವು ಬರಲಿಲ್ಲ, ಮತ್ತೆ 50 ಜನ ಬರ್ತಾರೆ. ಆ ಕ್ರಮ ಹೋದ್ರೆ ಗ್ರಾಮ ಸಭೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಒಂದು 1/4 ಗಂಟೆ ವೆಯ್ಟ್ ಮಾಡುವ ಹೇಳ್ತಾರೆ.
ಇಂಥ ವಿಚಾರವನ್ನು ಈಗ ಮಾತಾಡಿ ಇಂಪಾರ್ಟೆಂಟ್ ವಿಷಯವನ್ನು ಕೊನೆಗೆ ಇಟ್ಟರೆ ಆಗ ಜನ ಬದಲಾಗಕ್ಕೆ ಅವರು ಕಮ್ಮಿ ಆಗ್ತಾರೆ ಅಂತ ನನ್ನೊಂದು ಅಭಿಪ್ರಾಯ ಅಷ್ಟೇ. ಇದಕ್ಕೆ ನಾವು ಎಷ್ಟು ಗಂಟೆಗೆ ಕಳಿತೀವಿ? 11:30. ಹೌದು, ಆಗ ಬರಲಿಲ್ಲ ಏನು ಮಾಡ್ತೀರಿ ಅಂತ ಕೇಳಿದ್ರು ನಾವು. ನಮಸ್ಕಾರ ಮೇಡಮ್, ನಾನು ಗಜಾನನ್ ಭಟ್ ಅಂತ. ಜನರಲಿ ಸಭೆಗಳನ್ನು ಮಾಡುವಾಗ ಕೋರಂ ಎಂಬ ಒಂದು ಕಂಡೀಷನ್ ಇರ್ತದೆ. ಅದು ರಾಜೇಶ್ ಅವರು ಹೇಳಿದ್ದಾರೆ 100% ನಾನು ಬರ್ತೇನೆ. ಆದರೆ ಇದನ್ನು ಸ್ಟ್ರಿಕ್ಟ್ ಆಗಿ ಪಾಲಿಸುವಂಥದ್ದು ಇಲೆಕ್ಟೆಡ್ ಬಾಡೀಸು, ಬೋರ್ಡ್ ಮೆಂಬರ್ಸ್, ಆ ಬಗ್ಗೆ ಎಲ್ಲ ಅದನ್ನು ತೀರ್ಮಾನ ತೆಗೆದುವ ಟೈಮ್ನಲ್ಲಿ ಅದನ್ನು ಸ್ಟ್ರಿಕ್ಟ್ ಆಗಿ ಪಾಲಿಸಬೇಕಾಗುತ್ತೆ. ಇದು ಗ್ರಾಮ ಸಭೆ, ನೋ ಕಮಿಟ್ಮೆಂಟ್. ಒಬ್ಬರು ಬರ್ತಾರೆ, ಒಬ್ಬರು ಹೋಗ್ತಾರೆ. ಸೊ ಆ ವಿಷಯದಲ್ಲಿ ಸರ್ಕಾರ 10ನೇ ಒಂದು ಅಂತ ಮಾಡಿದ್ದನ್ನು ಒಪ್ಪಿಕೊಳ್ಬೇಕಾಗ್ತದೆ. ಅದೇ ಪ್ರಾಕ್ಟಿಕಲ್ ಈಗ ನಮ್ಮ ಇನ್ನೊಬ್ರು ಮಿತ್ರ ಹೇಳಿದ್ರು, ಯಾರು ನಾವು ಬರುವುದಿಲ್ಲ ಅವ್ರು ಬರ್ತೇವೆ ಅಂತ ಹೇಳಿ ಸುಮ್ಮನೆ ಏರಿಳಿತ. ಸೊ ಗ್ರಾಮ ಸಭೆಯ ಬರುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸೊ ಈಗ ನೀವು ಬಹಳಷ್ಟು ಗ್ರಾಮ ಸಭೆಗಳನ್ನು ಮಾಡಿರ್ಬೋದು, ಯಾವಾಗಲೂ ಹೀಗೆ ಬೋರ್ಡ್ ಆಗುವ ಪ್ರಶ್ನೆ ಇರುವುದಿಲ್ಲ. ಆದ ಕಾರಣ ಯಾರು ಬಂದಿದ್ದಾರೆ ಮುಂದಿರುವ ಪ್ರಶ್ನೆ ನಾನು ಅದಕ್ಕೆ ಸಪೋರ್ಟ್ ಕೊಡಲಿಲ್ಲ. 10:30 ಅಂತ ಹೇಳಿದರೆ 1 ಗಂಟೆ ಆಲ್ರೆಡಿ ಇವಾಗ ಲೇಟ್ ಆಗಿದೆ. ಸೊ ಯಾರು ಬಂದಿದ್ದಾರೆ ಅದನ್ನು ಮಾಡುವುದರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಮುಂದಿರುವ ಅವಶ್ಯಕತೆ ಇಲ್ಲ. ಅದು ಸಭೆಗೆ ಮಾನ್ಯತೆ ಉಂಟಲ್ಲ, ಸಭೆಗೆ ಮಾನ್ಯತೆ ಆ ಪ್ರಕಾರ ಕ್ರಮ ಕೈಗೊಳ್ಳಿ. ಹಾಗಾದ್ರೆ ಈಗ ಕೋರಂ ಇಲ್ಲದೆ ಮಾಡಿ ಸಭೆಗೆ ಮಾನ್ಯತೆ ಇಲ್ಲದಿದ್ರೆ ಅದನ್ನು ನೀವು ಗಮನಿಸಬೇಕಾಗ್ತದೆ ಎಲ್ಲ ಕಡೆ ಕೂಡ. ಯಾಕೆಂದ್ರೆ ನಮ್ಮ ಪಂಚಾಯತ್ನವರು ಇದ್ರ ಬಗ್ಗೆ ಪ್ರಚಾರ ಏನು ಕಡಿಮೆ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಈಗ ಸವಣಾಲಿನಲ್ಲಿ ನಾನು ಮೇಲಂತ ಬೆಟ್ಟು ಮುಟ್ರು ಅಂತ ಹೇಳ್ತಿದ್ದೆ, ಜನ ಕಡಿಮೆ. ಸವಣಾಲಿನಲ್ಲಿ ಇಷ್ಟೊಂದು ಸ್ಪಂದನೆ ಇಲ್ಲ ಅಂದ್ರೆ ಯಾಕೆ ಈಗ ಎಸ್, ಈಗ ಮೇಲಂತ ಬೆಟ್ಟಿನ ಸುದ್ದಿಯನ್ನು ನೋಡ್ತಾ ಇದ್ದೀರಿ ಸಂತೋಷ್. ಈಗ ಏನು ಹೇಳ್ತೀರಿ? ಯಾಕೆಂತಂದ್ರೆ ಒಂದು ಗ್ರಾಮ ಸಮಿತಿ, ಒಂದು ಗ್ರಾಮ ಸಭೆ ಅಂತ ಆಗುವಾಗ ಕೋರಂನ ಕೊರತೆ, ಗ್ರಾಮಸ್ಥರು ಬರೋದಿಲ್ಲ ಅಂತ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಕೆಲವರು. ನೀವು ಗ್ರಾಮಸ್ಥರಿದ್ದಾಗ ಹೇಗೆ ಮಾಡಿದ್ರಿ ಅಂತ ಅಲ್ಲಿ ಇನ್ನೊಬ್ರು ಪ್ರಶ್ನೆ ಮಾಡ್ತಾರೆ. 3 ಗ್ರಾಮ ನಾವು 70 ಜನ ಇದ್ದೇವೆ, ಇನ್ನೊಮ್ಮೆ ನೀವು ಡೇಟ್ ಕೊಟ್ರೆ ಮತ್ತೆ 50 ಜನ ಬರ್ತಾರೆ, ನಾವ್ಯಾರು ಬರೋದಿಲ್ಲ. ನಾವಿವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಗ್ರಾಮ ಸಭೆಗೆ ಅಂತ ಬಂದಿದ್ದೇವೆ. ನಮಗೆ ಹಾಗಾದ್ರೆ ನಮ್ಮ ಪ್ರಶ್ನೆಗಳನ್ನು ಯಾರ ಹತ್ರ ಹೇಳೋದು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ? ಅಲ್ಲ, ಇದೊಂದು ವಿಶಿಷ್ಟ ಬೆಳವಣಿಗೆ. ಗ್ರಾಮ ಸಭೆಗಳಲ್ಲಿ ಗ್ರಾಮಸ್ಥರು ಬರಲಿಲ್ಲ, ಕೋರಂ ಕೊರತೆ ಇದೆ ಅನ್ನುವ ಕಾರಣಕ್ಕೆ ಗ್ರಾಮ ಸಭೆ ಮುಂದೂಡಿಕೆ ಆಗಿರುವಂತದ್ದು. ಬೇರೆ ಬೇರೆ ಘಟನೆಗಳಲ್ಲಿ ನಾವು ನೋಡಿದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು ಬರಲಿಲ್ಲ, ಅಥವಾ ನಾವು ಬೇಡಿಕೆ ಇಟ್ಟ ಸಮಸ್ಯೆಗಳು ಈಡೇರಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಗ್ರಾಮ ಸಭೆಗಳು ಮುಂದೂಡಿಕೆ ಆಗ್ತದೆ. ಆದ್ರೆ ಮೇಲಂತಬೆಟ್ಟು ಗ್ರಾಮ ಸಭೆಯಲ್ಲಿ ನಡೆದಿರುವುದು ಗ್ರಾಮಸ್ಥರ ಸಂಖ್ಯೆ ಕಡಿಮೆ ಇದೆ, ಗ್ರಾಮಸ್ಥರ ಕೋರಂ ಕೊರತೆ ಆಗಿದೆ ಅಂತ ಹೇಳುವ ಕಾರಣಕ್ಕೆ ಗ್ರಾಮ ಸಭೆ ಮುಂದೂಡಿಕೆ ಆಗಿರುವಂತದ್ದು. ನಿಜವಾಗಿ ನೋಡಿದ್ರೆ ಆ ಗ್ರಾಮದ ಒಂದು 100 ಜನರು ಆ ಸಭೆಯಲ್ಲಿ ಭಾಗವಹಿಸಬೇಕು. ಅಲ್ಲಿ ಶೇಕಡಾವಾರು ಗ್ರಾಮಸ್ಥರು ನೋಡಿದಾಗ ಆ ಗ್ರಾಮ ಸಭೆಯಲ್ಲಿ ಒಂದು 100ರಷ್ಟು ಮಂದಿ ಇರ್ಬೇಕಾಗ್ತದೆ. ಅದು ಇಲ್ಲ ಅಂತ ಹೇಳುವಂತದ್ದು ಆದ ಇಲ್ಲಿ ಗ್ರಾಮಸ್ಥರಾಗಿರುವಂತ ರಾಜೇಶ್ ಭಟ್ ಅವರು ಎತ್ತಿದ್ರು, ಕೋರಂ ಕೊರತೆ ಇದೆ, ಸಭೆ ಹೇಗೆ ನಡೆಸ್ತೀರಿ ಅಂತ ನೋಡಲ್ ಅಧಿಕಾರಿ ಅವರು ಪ್ರಶ್ನೆ ಮಾಡಿದ್ರು. ಸುಮಾರು ಚರ್ಚೆ ಆಯ್ತು. ಇನ್ನೊಂದು ಬಣದವರು ಹೇಳ್ತಾರೆ, ನಾವು ಇಷ್ಟು ಜನ ಆದ್ರೂ ಇದ್ದೇವೆ, ಸಭೆ ನಡೆಸಬೇಕು, ಮುಂದಕ್ಕೆ ನಾವು ಸಭೆಯನ್ನ ಪೋಸ್ಟ್ಪೋನ್ ಮಾಡಿದ್ರೆ ನಮ್ಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಒಂದು 60-70 ಜನ ಆದ್ರೂ ಈ ಸಭೆಗೆ ಬಂದಿದ್ದಾರೆ. ಬೇರೆ ಬೇರೆ ಗ್ರಾಮ ಸಭೆಗಳಲ್ಲಿ ನೋಡಿದ್ರೆ ಅಷ್ಟು ಕೂಡ ಜನರು ಇರುವುದಿಲ್ಲ. 20 ಜನ 20 ಅದು ಆರೋಪಗಳಿದೆ. ಮತ್ತೆ ಪಂಚಾಯತ್ ಆಫೀಸಿಗೆ ಬಂದವರನ್ನು ಕರ್ಕೊಂಡು ಬಂದು ಸೈನ್ ಹಾಕಿಸಿ ಗ್ರಾಮ ಸಭೆಯಲ್ಲಿ ಇದ್ದಾರೆ ಅಂತ ತೋರಿಸುವಂತ ವ್ಯವಸ್ಥೆ ನಡೀತದೆ. ಆದ್ರೆ ಇಲ್ಲಿ ಒಂದು 60-70 ಗ್ರಾಮಸ್ಥರು ಇದ್ರೂ ಕೂಡ ಪ್ರಬಲವಾಗಿ ಕೋರಂ ಕೊರತೆ ಇದೆ ಅಂತ ಹೇಳೋ ಚರ್ಚೆ ಬಂದಾಗ ಗ್ರಾಮ ಸಭೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಮುಂದಕ್ಕೆ ಸಭೆಗೆ ಒಂದು ದಿನಾಂಕವನ್ನ ನಿಗದಿ ಮಾಡಿ, ತಾಲೂಕು ಪಂಚಾಯತ್ನವರು ನಿಗದಿ ಮಾಡಿ ಗ್ರಾಮ ಸಭೆ ಯಾವಾಗ ಮಾಡ್ಬೇಕು ಅಂತ ಪಂಚಾಯತ್ನವರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಮಾಡ್ತಾರೆ. ಮತ್ತೆ ನಾವು ಈಗಾಗಲೇ ಆ ಪಂಚಾಯತ್ ಕಚೇರಿಗೆ ಹೋಗಿದ್ದಾಗ ಅಲ್ಲಿ ಮಾತಾಡಿದ್ದೇವೆ. ಒಂದು ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಸಭೆ ಆಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲರೂ ಸಹಮತದಿಂದ ಇದನ್ನ ಸಭೆಯನ್ನ ಮಾಡ್ಕೊಂಡು ಹೋದ್ರೆ ಒಂದು ಸ್ಥಳೀಯ ಸರ್ಕಾರ ಅಂತ ಕರೆಸಿಕೊಳ್ಳುವಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ಕೆಲಸಗಳಾಗಬೇಕು, ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋದನ್ನು ಚರ್ಚೆ ಮಾಡಿ ಮೇಲಾಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಕಲಿಸಿಕೊಡುವಂತ ವ್ಯವಸ್ಥೆ ಆದಾಗ ಖಂಡಿತವಾಗಿ ಕೂಡ ಅಲ್ಲಿ ಅಭಿವೃದ್ಧಿ ಕಾರ್ಯ ನೆರವೇರಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಈಗ ಗ್ರಾಮ ಪಂಚಾಯತ್ನಲ್ಲಿ ಜನರಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಗ್ರಾಮ ಪಂಚಾಯತ್ನಲ್ಲಿ ಕೆಲವು ಸಲ ಅಧಿಕಾರಿಗಳು ಬರೋದಿಲ್ಲ ಅನ್ನುವಂಥದ್ದು. ಈಗ ಕುವೆಟ್ಟು ಇತ್ಯಾದಿಗಳನ್ನು ನೋಡಿದ್ದೀವಿ. ಇದು ಜನರಿಲ್ಲ ಅನ್ನುವಂಥದ್ದಕ್ಕೆ ಮುಂದೂಡಿಕೆ ಆಗಿದೆ. ಈಗ ಮುಂದೂಡಿಕೆ ಆದ ನಂತರ ಜನರು ಬರಲೇಬೇಕಾ? ಅಷ್ಟು ಜನರಿಲ್ಲ ಅಂದ್ರೆ ಆಗೋದಿಲ್ವಾ? ಇಲ್ಲ, ಖಂಡಿತ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರದ ಅನುದಾನಗಳು ಬರ್ತದೆ,
ಗ್ರಾಮ ಪಂಚಾಯತ್ಗೆ ವಿಶೇಷ ಅನುದಾನಗಳು ಬರ್ತದೆ. ಅದರ ಬಳಕೆ ಆಗಬೇಕಾದ್ರೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಬೇಕು, ಆನಂತರ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಬೇಕು. ಈಗ ಕೋರಂ ಕೊರತೆಯ ಸಮಸ್ಯೆ ಇದೆ, ಅದು ಯಾವ ಕಾರಣ ಅವರನ್ನೆಲ್ಲ ಕರೆಸಿ ಮಾತಾಡಿಸಿ ಸಭೆಯನ್ನು ಮಾಡ್ತಾರೆ. ಮತ್ತೆ ಈಗ ನೀವು ಹೇಳಿದಾಗೆ ಅಧಿಕಾರಿಗಳು ಬರಲಿಲ್ಲ ಅನ್ನೋ ಕಾರಣಕ್ಕೆ ಗ್ರಾಮ ಸಭೆಗಳು ಮುಂದೂಡಿಕೆ ಆಗುವಂಥದ್ದು. ಕಳೆದ ನಮ್ಮ ವಾರದ ಸುತ್ತು ಕಾರ್ಯಕ್ರಮದಲ್ಲಿ ನಾವು ಅದನ್ನು ಚರ್ಚೆ ಮಾಡಿದ್ದೇವೆ. ಒಂದು ಗ್ರಾಮ ಸಭೆಗೆ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಧಿಕಾರಿಗಳು ಬರಬೇಕು ಅನ್ನುವಂಥದ್ದು ಕಡ್ಡಾಯವಾಗಿ ನಿಯಮ ಇದೆ. ಆದ್ರೆ ಇಲ್ಲಿ ಗ್ರಾಮ ಸಭೆಗಳು ಮುಂದೂಡಿಕೆ ಆಗುವುದು ಯಾಕೆ ಅಂತ ಹೇಳಿದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು ಬರ್ತಾ ಇಲ್ಲ, ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಗೆ ಬರಬೇಕು ಅಂತ ಗ್ರಾಮಸ್ಥರು ಬೇಡಿಕೆ ಇಡ್ತಾರೆ. ಹಾಗಾಗಿ ಗ್ರಾಮ ಸಭೆಗಳು ಮುಂದೂಡಿಕೆ ಆಗ್ತದೆ. ಆದ್ರೆ ಗ್ರಾಮ ಸಭೆಯ ನಿಯಮ ಪ್ರಕಾರ ತಾಲೂಕು ಮಟ್ಟದ ಅಧಿಕಾರಿಗಳು ಬರಲೇಬೇಕನ್ನುವಂಥದ್ದು ಇಲ್ಲ. ಮುಂಚಿತವಾಗಿ ವಾರ್ಡ್ ಸಭೆಯಲ್ಲಿ ಅಥವಾ ಸಭೆಯ ಮುಂಚಿತವಾಗಿ ಅಧ್ಯಕ್ಷರ ಮುಖಾಂತರ ಅಥವಾ PDO ಅವರ ಮುಖಾಂತರ ಮೇಲಾಧಿಕಾರಿಗಳಿಗೆ ತಿಳಿಸಿದ್ರೆ ನಮಗೆ ಇಂಥ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿ ಬೇಕು ಅಂತಿದ್ರೆ ಅವರನ್ನು ಬರುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಇದೇ ಕಾರಣಕ್ಕಾಗಿ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಯನ್ನು ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡುದು. ನಾವು ಗ್ರಾಮೀಣ ಭಾಷೆಯಲ್ಲಿ ಚರ್ಚಾ ನಿಯಂತ್ರಣಾಧಿಕಾರಿ ಅಂತ ಹೇಳ್ತೇವೆ. ಅವರನ್ನು ಯಾಕೆ ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ಆ ಗ್ರಾಮ ಸಭೆಯಲ್ಲಿ ಏನು ಚರ್ಚೆ ಆಯ್ತು, ಗ್ರಾಮ ಸಭೆಯಲ್ಲಿ ಏನು ನಿರ್ಣಯ ಆಯ್ತು, ಗ್ರಾಮಸ್ಥರ ಏನು ಬೇಡಿಕೆ ಇದೆ ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಆ ನಿರ್ಣಯದ ಪ್ರತಿಗಳನ್ನು ಕಳಿಸಿಕೊಡುವಂತ ವ್ಯವಸ್ಥೆ ನೋಡಲ್ ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೀತದೆ. ಮತ್ತೆ ಏನು ನಿರ್ಣಯ ದಾಖಲಾಗಿದೆ, ಯಾವ ಇಲಾಖೆಗೆ ಹೋಗಿದೆ, ಅದೇನು ಫಾಲೋಅಪ್ ಆಗಿದೆ, ಎಷ್ಟು ಬೇಡಿಕೆ ಈಡೇರಿದೆ ಅಂತ ನೋಡುವಂತ ಜವಾಬ್ದಾರಿ PDO ಅವರು. ಹಾಗಾಗಿ ಇಲ್ಲಿರುವಂತದ್ದು ಏನು ಅಂತ ಹೇಳಿದ್ರೆ ಒಂದು ಜನರಿಗೆ ಅದರ ತಿಳುವಳಿಕೆ ಕೊರತೆ ಇದೆ, ಅದನ್ನು ತಿಳಿಸಿಕೊಡುವಂತ ಕೆಲಸವನ್ನು ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಮಾಡಬೇಕು. ಗ್ರಾಮ ಸಭೆಗೆ ಕಡ್ಡಾಯವಾಗಿ ಗ್ರಾಮ ಮಟ್ಟದ ಅಧಿಕಾರಿಗಳು ಬರಬೇಕು. ವಿಶೇಷ ಬೇಡಿಕೆ ಇದ್ರೆ ಮುಂಚಿತವಾಗಿ ತಿಳಿಸಿದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು ಬರಬೇಕು ಅಂತ ಇರುವಂತದ್ದು. ಹಾಗಾಗಿ ಅಧಿಕಾರಿಗಳು ಇಲ್ಲ ಅಂತ ಹೇಳುವ ಕಾರಣಕ್ಕೆ ಸಭೆ ಮುಂದೂಡಿಕೆ ಮಾಡಿದ್ರೆ ಆ ಸಭೆಯಲ್ಲಿ ಈಡೇರಬೇಕಾದಂತ ಸಮಸ್ಯೆಗಳ ವಿಚಾರಗಳು ಬಿಟ್ಟು ಹೋಗುವಂತ ಸಾಧ್ಯತೆಗಳು ಇರ್ತದೆ. ಅದು ಅದೇ ಊರಿನ ಗ್ರಾಮಸ್ಥರಿಗೆ ತೊಂದರೆ ಆಗ್ತದೆ. ಹಾಗಾಗಿ ಮೊದಲು PDO ಅವರು ನಿಮ್ಗೆ ಗ್ರಾಮ ಸಭೆಯ ನಿಯಮ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ವಾರ್ಡ್ ಸಭೆ ಆಗ್ತದೆ. ವಾರ್ಡ್ ಸಭೆಯಲ್ಲಿ ನೀವು ಬೇಡಿಕೆಯನ್ನು ಕೊಡುದು, ವಾರ್ಡ್ ಸಭೆಯಲ್ಲಿ ನೀವು ನಿಮ್ಮ ಏನು ವಿಚಾರಗಳಿದೆ ಅದನ್ನು ಮಂಡಿಸಬೇಕು. ಅಲ್ಲಿ ಅರ್ಜಿ ಕೊಡ್ಲಿಕ್ಕೆ ಅವಕಾಶ ಇದೆ. ಆ ವಿಚಾರಗಳು ಗ್ರಾಮ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ಗ್ರಾಮ ಸಭೆಯಷ್ಟೇ ಮುಖ್ಯವಾಗಿರುವಂತದ್ದು ವಾರ್ಡ್ ಸಭೆ. ಅಲ್ಲಿಗೆ ನೀವು ಮನವಿ ಕೊಡ್ಬೇಕು, ನಿಮ್ಮ ಬೇಡಿಕೆಗಳೇನಿದ್ರೆ ಅಲ್ಲಿ ತಿಳಿಸಬೇಕು. ಅದರ ಮುಂದುವರಿದ ಭಾಗವಾಗಿ ನಡೆಯುವಂತದ್ದು ಗ್ರಾಮ ಸಭೆಯಲ್ಲಿ ಚರ್ಚೆ. ಓಕೆ. ಒಂದು ಮೇಲಂತಬೆಟ್ಟು ಗ್ರಾಮ ಪಂಚಾಯತ್ನ ಗ್ರಾಮ ಸಭೆ ಕೋರಂ ಕೊರತೆ ಅಂದ್ರೆ ಗ್ರಾಮಸ್ಥರಿಲ್ಲದೆ ಮೊಟಕುಗೊಂಡಿರುವಂತಹದ್ದು, ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಅಲ್ಲಿ ಒಂದಷ್ಟು ಬಿಗಿಯಾದಂತಹ ಚರ್ಚೆಗಳು ಕೂಡ ಆಗಿದೆ. ಅದಾದ ನಂತರ ಈಗ ಮತ್ತೊಂದು ಸುದ್ದಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷಗಾದಿಯನ್ನ ಹಿಡಿಬೇಕು, ಉಪಾಧ್ಯಕ್ಷ ಸ್ಥಾನ ತನ್ನದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೈಪೋಟಿಗಳು ಏರ್ಪಡುತ್ತೆ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನಾಗಬೇಕು ಅನ್ನುವಂಥದ್ದು ಇರುತ್ತೆ. ಇದರ ನಡುವೆ ಕಣಿಯೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಯಶವಂತ್ ಅವರು ರಾಜೀನಾಮೆ ನೀಡಿದರು. ವೈಯಕ್ತಿಕ ಮತ್ತು ಸಮಯದ ಅಭಾವ, ಅವರಿಗೆ ಸಮಯ ಕೊಡೋದಕ್ಕಾಗೋದಿಲ್ಲ, ಗ್ರಾಮ ಪಂಚಾಯತ್ಗೆ ಬಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಕಾರಣಕ್ಕೆ ನೀಡಿ ಉದ್ಯೋಗ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಾಗ್ತದೆ, ಆದ್ರಿಂದ ಗ್ರಾಮಸ್ಥರಿಗೆ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಅಧ್ಯಕ್ಷ ಸ್ಥಾನಕ್ಕೆ ಯಶವಂತ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಿ? ಅದರ ಒಳ ಕಾರಣಗಳು ಸತ್ಯಾಂಶಗಳು ಬೇರೆ ಬೇರೆ ಇರ್ಲಿಕ್ಕೂ ಸಾಕು. ಆದ್ರೆ ಅವರು ಕೊಟ್ಟಿರುವ ಕಾರಣ ಒಳ್ಳೆಯ ಕಾರಣ ಇದೆ. ನನಗೆ ವೈಯಕ್ತಿಕ ಕಾರಣ ಇದೆ, ಬೇರೆ ಕಡೆ ಕೆಲಸ ಇದೆ, ನನಗೆ ಗ್ರಾಮಸ್ಥರೊಟ್ಟಿಗೆ ಬೆರೀಲಿಕ್ಕೆ ಕಷ್ಟ, ಗ್ರಾಮ ಪಂಚಾಯತ್ ಕೆಲಸ ಮಾಡ್ಲಿಕ್ಕೆ ಸಮಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಅವರು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಕಣಿಯೂರು ಗ್ರಾಮ ಪಂಚಾಯತ್ ಮೂರನೇ ವಾರ್ಡ್ ಸದಸ್ಯರಾಗಿದ್ರು. ಒಳ್ಳೆ ಕೆಲಸಗಾರ ಅಂತ ಆ ಊರಿನವ್ರು ಹೇಳ್ತಾರೆ. ಆದ್ರೆ ಈಗ ಈ ಅವಧಿಯಲ್ಲಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಕಾನೂನು ಪ್ರಕಾರ ಸಹಾಯಕ ಆಯುಕ್ತರಿಗೆ ಕೊಡಬೇಕು ಪಂಚಾಯತ್ ಅಧ್ಯಕ್ಷರು. ನಿಗದಿತ ದಿನದವರೆಗೆ ಅದನ್ನು ವೈಟ್ ಮಾಡಿ ಸಹಾಯಕ ಆಯುಕ್ತರು ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ. ಇನ್ನು ಸದ್ಯಕ್ಕೆ ಈಗ ಪ್ರಭಾರವಾಗಿ ಅಲ್ಲಿ ಉಪಾಧ್ಯಕ್ಷರು ಮುಂದುವರಿತಾರೆ. ಆ ನಂತರ ಮೀಸಲಾತಿಗೆ ಅನುಗುಣವಾಗಿ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂತ ಪ್ರಕ್ರಿಯೆ AC ಅವರ ಸೂಚನೆ ಮೇರೆಗೆ ಆ ಪಂಚಾಯತ್ನಲ್ಲಿ ನಡೀತದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮನೀಶ್ ಅವರು ಸಂಪರ್ಕದಲ್ಲಿದ್ದಾರೆ. ಈ ಏರಿಯಾನ ಕವರ್ ಮಾಡ್ತಿರುವಂತ ತಾಲೂಕಿನ ವರದಿಗಾರರು ಕೂಡ ಹೌದು. ಮನೀಶ್ ಅಂಚನ್, ನಮಸ್ತೆ. ನಮಸ್ತೆ ಧನಧರ್. ಇದು ಕಣಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಶವಂತ ರಾಜೀನಾಮೆಗೆ ಕಾರಣಗಳೇನು? ವೈಯಕ್ತಿಕ ಕಾರಣದಿಂದ ಯಶವಂತ್ ಅವರು ರಾಜೀನಾಮೆ ನೀಡಿದ್ದಾರೆ. ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಯಶವಂತ್ ಅವರು ಜನರಿಗೆ ತಮ್ಮ ಕೆಲಸದ ನಿಮಿತ್ತ ಸಮಯ ನೀಡಲಿಕ್ಕೆ ಆಗ್ತಿಲ್ಲ ಎಂಬ ಕಾರಣಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಅವರನ್ನ ನೀವು ಸಂಪರ್ಕಿಸಿದ್ದೀರಾ? ಸಂಪರ್ಕಿಸಿದ್ದೇವೆ. ಸಂಪರ್ಕಿಸುವಾಗ ಏನಂತ ಹೇಳಿದ್ರು? ವೈಯಕ್ತಿಕ ನೆಲೆಯಲ್ಲಿ ಮತ್ತು ಜನರಿಗೆ ನನ್ನಿಂದ ಏನಾದ್ರೂ ಕಷ್ಟ ಆಗಬಾರ್ದು ಎನ್ನುವ ಕಾರಣಕ್ಕೆ ನಾವು ರಾಜೀನಾಮೆ ಕೊಟ್ಟಂತ ಹೇಳಿದ್ದಾರೆ. ಓಕೆ. ಅಲ್ಲಿಯ ಜನರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳು ಏನಾದ್ರು ಹೇಳ್ತಾರಾ? ಈ ಬಗ್ಗೆ ಅವರಿಂದ ಏನು ಮಾಹಿತಿ ಇಲ್ಲ ದಾಮೋದರ್. ಯಾವುದೇ ಮಾಹಿತಿ ಇಲ್ಲ? ಇಲ್ಲ, ಅವರು ನೇರವಾಗಿ AC ಅವರಿಗೇನೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ರು. ನೇರವಾಗಿ AC ಅವರಿಗೆ ರಾಜೀನಾಮೆ ಸಲ್ಲಿಸಿದ್ರು. AC ಅವರು ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಅಂಗೀಕರಿಸಿದ್ದಾರೆ.
ಸೆಪ್ಟೆಂಬರ್ 3ರಂದು ಅಂಗೀಕರಿಸಿದ್ದಾರೆ. ಓಕೆ, ಈಗ ಅಲ್ಲಿ ಈಗ ಯಾರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರು ಮುಂದುವರಿತಾರೆ ಅಂತ ಸಂತೋಷ್ ಅವರು ಹೇಳ್ತಾ ಇದ್ದಾರೆ. ಉಪಾಧ್ಯಕ್ಷರು ಹೇಗಿದ್ದಾರೆ? ಉಪಾಧ್ಯಕ್ಷರು ಸಾಧ್ಯತೆ ಇದ್ದಾರೆ, ಮಹಿಳೆ ಉಪಾಧ್ಯಕ್ಷರ ಆಗಿ ಮುಂದುವರಿಯುವ ಸಾಧ್ಯತೆ ಇದೆ. ಹಾ, ಹಂಗಾಮಿಯಾಗಿ ಅಧ್ಯಕ್ಷರಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಹಂಗಾಮಿಯಾಗಿ ಅವರು ಅಧ್ಯಕ್ಷರಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಓಕೆ, ಎಲ್ಲ ಕಣ್ಣೂರು ಗ್ರಾಮ ಪಂಚಾಯತ್ನ ಮುಂದಿನ ಅಧ್ಯಕ್ಷ ಯಾರಾಗ್ತಾರೆ ಅನ್ನುವಂತ ಡೆವಲಪ್ಮೆಂಟ್ ಅನ್ನ ಸಂಪೂರ್ಣವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಮನೀಶ್ ಈಗ ಮಾತಾಡಿದ್ರು. ಬಹಳ ಅದರ ಸಂಪೂರ್ಣ ಸುದ್ದಿಯ ಫಾಲೋ ಅಪ್ ಅಲ್ಲಿದ್ದಾರೆ ಮನೀಶ್ ಅಂಚನ್ ಅವರು. ಇದೀಗ ಯಶವಂತ್ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಇದು ಬಹಳ ವಿಶೇಷ ಏನು ಅಂತಂದ್ರೆ, ಒಬ್ಬ ಅಧ್ಯಕ್ಷನಾಗುವಾಗ ಒಂದಷ್ಟು ಆಸೆ ಆಕಾಂಕ್ಷೆಗಳಿರ್ತವೆ. ಹೌದು, ನಾನೊಮ್ಮೆ ಅಧ್ಯಕ್ಷ ಆಗ್ಬೇಕು ಅಂತ. ಕೆಲವರಿಗೆ ಅಧ್ಯಕ್ಷ ಆದ ನಂತರ ವರ್ಕ್ ಲೋಡ್ ಗೊತ್ತಾಗ್ತದೆ. ಇದು ವರ್ಕ್ ಲೋಡಿಗೆ ಆಗಿರ್ಬೋದಾ? ಅಲ್ಲ, ಸಾಧ್ಯತೆ ಕಡಿಮೆ. ಅವರು ಹೇಳಿರುವಂತ ವಿಚಾರಗಳು ನನಗೆ ಜನರೊಟ್ಟಿಗೆ ತೊಡಗಿಸಿಕೊಡ್ಲಿಕ್ಕೆ ಸಮಯದ ಅಭಾವ ಇದೆ ಅಂತ ಹೇಳುವಂತ ವಿಚಾರವೇ ಅದರಲ್ಲಿ ಸತ್ಯಾಂಶ ಇರ್ತದೆ. ಒಳ ರಾಜ್ಯಕ್ಕೆ ಇದ್ರೆ, ಭಿನ್ನಾವತೆ ಇದ್ರೆ, ಅದು ಇದ್ದಕ್ಕೆ ಮೊದಲು ಸ್ವಲ್ಪ ಸ್ಫೋಟ ಆಗಿ ಅದಕ್ಕೆ ಬೇರೆ ಕಾರಣಗಳು ಹೊರಗೆ ಬರ್ತಾ ಇತ್ತು. ಆದ್ರೆ ಇಲ್ಲಿ ಹಾಗೆ ಅಲ್ಲ. ಅವರಿಗೆ ಪ್ರಾಮಾಣಿಕವಾಗಿ ನನಗೆ ಆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಮತ್ತೆ ಅವರು ಸದಸ್ಯರಾಗಿ ಮುಂದುವರಿತಾರೆ. ಖಾಲಿ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಅವರು ರಾಜೀನಾಮೆ ಕೊಟ್ಟಿರುವುದು. 3ನೇ ವಾರ್ಡ್ನ ಸದಸ್ಯರಾಗಿ ಏನು ಚುನಾಯಿತರಾಗಿದ್ದಾರೆ ಆ ವ್ಯಾಪ್ತಿಯಲ್ಲಿ ಅವರು ಸದಸ್ಯತನದಿಂದ ಏನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾರೆ. ಓಕೆ, ಯಶವಂತ್ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ವಿ, ಆದ್ರೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ವ ಇಚ್ಛೆಯಿಂದ ರಾಜೀನಾಮೆ, ವ್ಯಕ್ತಿಕರಣ ಹಾಗೂ ಸಮಯದ ಅಭಾವದಿಂದ ಸರಿಯಾಗಿ ಗ್ರಾಮ ಪಂಚಾಯತಿಗೆ ಬಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಕಷ್ಟವಾಗ್ತದೆ. ಉದ್ಯೋಗ ನಿಮಿತ್ತ ಬೇರೆ ಊರುಗಳಿಗೆ ಹೋಗ್ತಾ ಇರೋದ್ರಿಂದ ಗ್ರಾಮಸ್ಥರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶ ಸ್ವ ಇಚ್ಛೆಯಿಂದ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಅಂತ ಹೇಳಿ ಯಶವಂತ ಎನ್ ಕಾರಿಂಜಿ ಅವರು ತಿಳಿಸಿದ್ದಾರೆ. ಅದರ ಜೊತೆಗೆ ಬೆಳ್ತಂಗಡಿಯ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಅರಣ್ಯ ಇಲಾಖೆ ನೋಟಿಸ್ ನೀಡಿದೆ ಅಂತೆ. ಹೌದು, ಈಗ ಅರಣ್ಯ ಇಲಾಖೆಯದ್ದು ಸಮಸ್ಯೆಗಳು ಮತ್ತು ಅರಣ್ಯ ಇಲಾಖೆಯಿಂದಾಗಿ ಬಹಳಷ್ಟು ಹಕ್ಕುಪತ್ರಗಳಿಗೆ ಬಹಳಷ್ಟು ತೊಂದರೆ. ಈ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಗಳಿಗೆ ಹೇಗೆ ತೊಂದರೆ ಆಗ್ತಾ ಇದೆ? ಅವರು ನೋಟಿಸ್ ನೀಡಿದ್ರೆ ಏನಾಗ್ತದೆ ಮುಂದೆ? ಅಲ್ಲ, ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗೆ ಬರುವಂತ ವ್ಯಾಪ್ತಿಯೊಳಗಿನ ಹೋಮ್ ಸ್ಟೇಗಳಿಗೆ ಅದರಲ್ಲಿ ಅವರು ಬಾರಿ ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ. ಅಕ್ರಮ ಅನಧಿಕೃತವಾಗಿರುವಂತದ್ದಕ್ಕೆ ನೀವು ಅಕ್ರಮ ಅನಧಿಕೃತ ಅಂತ ಹೇಳಿದ್ರೆ ಅದಕ್ಕೆ ತೆಗಿಲಿಕ್ಕೆ ಪರ್ಮಿಷನ್ ಬೇಡ, ನೋಟಿಸ್ ಮಾಡುವಂತ ಅವಶ್ಯಕತೆಗಳು ಕೂಡ ಇರುವುದಿಲ್ಲ, ಯಾರಿಗೆ ಅಂತ ಮಾಡುದು ಅಂತೇಳಿ. ಆದ್ರೆ ಇಲ್ಲಿ ಅಲ್ಲಿ ಗುರುತಿಸಲ್ಪಟ್ಟು ಅಲ್ಲಿ ಅವರು ಇದ್ದಾರೆ ಅಂತೇಳಿ ಗೊತ್ತಿರುವಾಗ ಯಾವ ವ್ಯಕ್ತಿಯ ಸ್ವಾಧೀನದಲ್ಲಿ ಆ ರೆಸಾರ್ಟ್ಗಳಿದೆ, ಹೋಮ್ ಸ್ಟೇಗಳಿದೆ ಅಂತೇಳಿ ತಿಳ್ಕೊಂಡು ಅವರಿಗೆ ನೋಟಿಸ್ ಮಾಡ್ತಾರೆ. ಆದ್ರೆ ಅದು ಇನ್ನೂ ಕೂಡ ತೆರವು ಕಾರ್ಯಾಚರಣೆಗೆ ಹೋಗ್ಲಿಲ್ಲ. ಈ ಸಂದರ್ಭದಲ್ಲಿ ಎಷ್ಟು ಅನಧಿಕೃತಗಳಿದೆ, ಯಾವುದು ಅಧಿಕೃತಗಳಿದೆ ಅಂತ ಹೇಳುವಂತ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದಲ್ಲ, ನೇರವಾಗಿ ನೋಡಿದ್ರೆ ಇದು ವನ್ಯಜೀವಿ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಮತ್ತೆ ಈ ಸಂದರ್ಭದಲ್ಲಿ ಕರಡು ಅಧಿಸೂಚನೆ ನೋಡಿದ್ರೆ ನಾರಾವಿ, ಮಲವಂತಿಗೆ, ಕುತ್ತೂರು, ಸುಲ್ಕೇರಿ ಮುಗುರು, ಶಿರ್ಲಾಲು, ನಾವರ, ಸವಣಾಳು, ಚಾರ್ಮಾಡಿ, ಸುಲ್ಕೇರಿ, ನಾವೂರು, ನೆರಿಯ, ನಡ, ಪುದುವೆಟ್ಟು, ಶಿಶಿಲ, ಕಳೆಂಜ, ಶಿವಾಜಿ ಮತ್ತು ರೆಕ್ಯ ಈ ವ್ಯಾಪ್ತಿಯಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟಂತ ಕಾರ್ಯಾಚರಣೆಗಳು ಮುಂದಿನ ದಿನಗಳಲ್ಲಿ ನಡೆಯಬಹುದು. ಹಾಗಂತ ಈ ತಕ್ಷಣಕ್ಕೆ ಇದು ಆಗುದಿಲ್ಲ. ಈಗೇನು ಬಾರಿ ಪಶ್ಚಿಮ ಘಟ್ಟದ ವ್ಯಾಪ್ತಿಯ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಅದೇ ಸಂದರ್ಭದಲ್ಲಿ ಈ ವಿಚಾರಗಳು ಬಂದ ಕಾರಣ ಸ್ವಲ್ಪ ಗೊಂದಲ ಉಂಟಾಗಿರ್ಬೋದು. ಆದ್ರೆ ಈ ವಿಚಾರದಲ್ಲಿ ಹಕ್ಕುಪತ್ರಗಳಿಗೆ ಏನು ಸಮಸ್ಯೆ ಆಗುವಂತದ್ದಲ್ಲ. ಇವರ ವಿಚಾರ ಇರುವಂತದ್ದು ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಏನು ಸಮಸ್ಯೆ ಆಗ್ತದೆ ಜನರಿಗೆ. ಮೊನ್ನೆ ಭೂಕುಸಿತ ಆಗಿರುವಂತ ಸಂದರ್ಭದಲ್ಲಿ ಕೂಡ ಇದೇ ವಿಚಾರಗಳು ಬಂತು. ಈಗ ಹೋಮ್ ಸ್ಟೇಗಳಿಗೆ ಗ್ರಾಮ ಪಂಚಾಯತ್ ನಿರಾಕ್ಷೇಪಣ ಪತ್ರಗಳು ಕೊಟ್ಟಿವೆ. ಇದು ಅವರಿಗೆ ಸಾಕಾಗುದಿಲ್ವ? ಸಾಕಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವರು ನಿರಾಕ್ಷೇಪಣ ಪತ್ರ ಕೊಟ್ಟಿರ್ತಾರೆ, ಯಾಕಂದ್ರೆ ನಮ್ಮ ಪಂಚಾಯತ್ನಿಂದ ಅಬ್ಜೆಕ್ಷನ್ ಇಲ್ಲ ಅಂತ. ಆದ್ರೆ ಅದಕ್ಕೆ ಮೇಲ್ಮಟ್ಟದ ಇಲಾಖೆಗಳಿರ್ತದೆ. ಈಗ ಇಲ್ಲಿ ಬಂದಾಗ ವನ್ಯಜೀವಿ ಇಲಾಖೆ ಇರ್ತದೆ ಅಥವಾ ಕಂದಾಯ ಇಲಾಖೆ ಬರ್ತದೆ, ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಬರ್ತದೆ. ಈಗ ನಾವು ಸ್ಥಳೀಯ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಡಿದ್ರೆ ಒಂದು ಕಟ್ಟಡ ಪರ್ಮಿಷನ್ ಪಂಚಾಯತ್ನವ್ರು ಕೊಡ್ತಾರೆ. ಅವ್ರು ಹೇಗೆ ಕೊಡ್ತಾರೆ? ಸಾಮಾನ್ಯ ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಿ ನಿಯಮಬದ್ಧವಾಗಿ ಉಂಟಾ ಅಂತ ನೋಡಿ ಪರ್ಮಿಷನ್ ಕೊಡ್ತಾರೆ. ಅದೇ ರೀತಿ ಇವರು ನೋ ಅಬ್ಜೆಕ್ಷನ್ ಅಂತ ಕೊಟ್ಟಿರ್ತಾರೆ. ಆದ್ರೆ ಅದಕ್ಕೆ ಸಮಸ್ಯೆ ಬಂತು ಅಂತ ಆದ್ರೆ ಅದು ಇಲಾಖಾ ಮಟ್ಟದಲ್ಲಿ ಅದೇನಾದ್ರೂ ಅನಧಿಕೃತ ಅಂತ ಹೇಳಿ ಕಂಡು ಬಂದ್ರೆ ಅವ್ರು ಖಂಡಿತವಾಗಿ ತೆಗಿತಾರೆ. ಈಗ ಪ್ರತಿನಿಧಿ ಭುವನೇಂದ್ರ ಅವರನ್ನ ಸಂಪರ್ಕ ಮಾಡ್ತಾ ಇದ್ವಿ. ನಮಸ್ತೆ. ನಮಸ್ತೆ ಭುವನೇಂದ್ರ ಅವರೇ, ಬೆಳ್ತಂಗಡಿಯ ಹೋಮ್ ಸ್ಟೇ ರೆಸಾರ್ಟ್ ಗಳಿಗೆ ಅರಣ್ಯ ಇಲಾಖೆ ನೋಟಿಸ್ ಸುದ್ದಿಯ ಬಗ್ಗೆ ಏನಿದೆ ಅಪ್ಡೇಟ್? ನೋಟಿಸ್ ಕೊಟ್ಟಿರುವುದು ಕುದುರೆಮುಖ ಉದ್ಯಾನವನ ವ್ಯಾಪ್ತಿಯ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಇರುವ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ ಗಳಿಗೆ ನೋಟಿಸ್ ಕೊಟ್ಟಿರುವುದು. ನಿಮ್ಮಲ್ಲಿ ಏನು ದಾಖಲೆ ಇದೆ, ನಿಮ್ಮಲ್ಲಿ ಏನು ಪರವಾನಗಿ ಇದೆ ಅದನ್ನು ತಂದು ಒಪ್ಪಿಸಿ ಪರಿಶೀಲನೆ ಮಾಡ್ತೇವೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಅಕ್ರಮ ಅಂತ ಗೊತ್ತಿಲ್ಲ. ಹೆಚ್ಚಿನವರಲ್ಲಿ ಇರೋದು ಪಂಚಾಯತಿ ಕೊಟ್ಟಿರುವ NOC,
ಮತ್ತೆ ಕೆಲವರಲ್ಲಿ ಮಾತ್ರ ಪ್ರವಾಸೋದ್ಯಮ ಇಲಾಖೆಯದ್ದು ಅನುಮತಿ ಇದೆ ಅಂತೆ. ಬಟ್ ಅರಣ್ಯ ಇಲಾಖೆಯವರು ಯಾವುದೇ ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅದು ನೋಡ್ಬೇಕು. ಇನ್ನೊಂದು ಕುದುರೆಮುಖ ಉದ್ಯಾನ ವ್ಯಾಪ್ತಿ ಹೊರತುಪಡಿಸಿದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಈ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಎಷ್ಟು ಹೋಮ್ ಸ್ಟೇಗಳಿದ್ದಾವೆ, ಎಷ್ಟು ರೆಸಾರ್ಟ್ಗಳಿದ್ದಾವೆ, ಅದರಲ್ಲಿ ಯಾವ್ದು ಅಕ್ರಮ, ಎಷ್ಟು ದಾಖಲೆ ಇದೆ ಅವರಿಗೆ ಅಂತ ಹೇಳಿ ಪರಿಶೀಲನೆ ಮಾಡ್ತಿದ್ದಾರೆ. ಅಲ್ಲ ಭುವನೇಂದ್ರ ಅವರು, ಈಗ ಇಲ್ಲಿ ಪಂಚಾಯತ್ನವರು ಯಾವ ರೀತಿ NOC ಕೊಡ್ತಾರೆ? ಅದೇ ಅದು ಅವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ರೆ ಕೊಟ್ಟಿರ್ಬೋದು, ಅವರ ಏನಾದ್ರು ನಿರ್ಣಯ ತಗೊಂಡು ಕೊಟ್ಟಿರ್ಬೋದು ಅಂತ ಅನಿಸ್ತದೆ. ಅಲ್ಲ ಈಗ ಪಂಚಾಯತ್ NOC ಕೊಡ್ಬೇಕಿದ್ರೆ ಕೊಡುವಾಗ ಅದು ಕಂದಾಯ ಇಲಾಖೆಯಲ್ಲಿ ಉಂಟಾ, PWD ಅಲ್ಲಿ ಉಂಟಾ, ಜಿಲ್ಲಾ ಪಂಚಾಯತ್ ಉಂಟಾ, ಅರಣ್ಯದಲ್ಲಿ ಉಂಟಾ ಅಂತ ನೋಡಿಯೇ ಕೊಡುವಂತದ್ದು. ಅವರಿಗೊಮ್ಮೆ ಹೋಮ್ ಸ್ಟೇಗಳಿಗೆ, ರೆಸಾರ್ಟ್ಗಳಿಗೆ ಒಮ್ಮೆ NOC ಕೊಡ್ತಾರೆ. ಅದನ್ನು ನಂಬಿ ವ್ಯವಹಾರ ಆರಂಭ ಆಗ್ತದೆ. ಆನಂತರ ತೆರವು ಮಾಡ್ಬೇಕು ಅಂತ ಹೇಳಿ ನೋಟಿಸ್ ಮಾಡಿದ್ರೆ ಒಂದು ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲ. ಹೌದಂದ್ರೆ ಇವ್ರೀಗ ಕುದುರೆಮುಖ ಉದ್ಯಾನ ವ್ಯಾಪ್ತಿದ್ದು ಅದು ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಆಗಿದೆ ಆಲ್ರೆಡಿ. 2020 ಏನೋ ಘೋಷಣೆ ಆಗಿದೆ. ಅದರ ಬಫರ್ ಝೋನ್ ಅಲ್ಲಿ ಸಹಿತ ಸೂಕ್ಷ್ಮ ವಲಯ ಮತ್ತು ಬಫರ್ ಝೋನ್ ಅಲ್ಲಿ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ನಿಯಮ ಉಂಟು. ಹೌದು. ಈಗ ಅವರಿಗೆ ನೋಟಿಸ್ ಕೊಟ್ಟಿರೋದು, ಅವ್ರ ದಾಖಲೆ ಕೊಟ್ಟರು ಕೊಡದಿದ್ರು, ಅವ್ರ ದಾಖಲೆ ಇರ್ಲಿಕ್ಕಿಲ್ಲ. ಅರಣ್ಯ ಇಲಾಖೆಯವರು ಅನುಮತಿ ಕೂಡ ಕೊಟ್ಟಿರ್ಲಿಕ್ಕಿಲ್ಲ ಅವರಿಗೆ. ಅದರಿಂದ ಹೊರಗಿರುವ ಪ್ರದೇಶಕ್ಕೆ ಗ್ರಾಮ ಪಂಚಾಯತ್ ಅವರು NOC ಕೊಟ್ಟಿದ್ರೆ ಅದನ್ನು ಮಾನ್ಯ ಮಾಡುವಂತ ಅನಿಸ್ತದೆ. ಓಕೆ, ಈಗ ಶರ್ಮಿಷ್ಠಾ ವಲಯ ಅರಣ್ಯ ಅಧಿಕಾರಿ ಬೆಳ್ತಂಗಡಿ ವನ್ಯಜೀವಿ ವಲಯ ಇವರನ್ನ ನೀವು ಸಂಪರ್ಕ ಮಾಡಿದ್ದೀರಿ? ಹೌದು. ಅವ್ರು ಏನಂದ್ರು? ಅವರು ಅದೇ ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಏನೆಲ್ಲ ದಾಖಲೆ ಅವರ ಹತ್ರ ಇದೆ ಒಪ್ಪಿಸಿ ತಂದು ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ. ಇನ್ನೊಂದು ಇದೇ ವಿಷಯಕ್ಕೆ ಸಂಬಂಧಿಸಿ ಅಂದ್ರೆ ಕಸ್ತೂರ್ ರಂಗನ ಒಂದು ವರದಿ ಒಪ್ಪಿಸಿದ್ದು ಪಶ್ಚಿಮ ಘಟ್ಟ ಪರಿಸರ ಸೂಕ್ಷ್ಮ ವಲಯದ ಬಗ್ಗೆ. ಅದರಲ್ಲಿ ನಮ್ಮ ಬೆಳ್ತಂಗಡ ತಾಲೂಕಿನ 17 ಗ್ರಾಮ ಬರ್ತದೆ. ಈ ಇತ್ತೀಚೆಗೆ ಭೂ ಪರಿವರ್ತನೆ ಇದನ್ನು ಮೂಡಕ್ಕೆ ಕೊಟ್ಟಿದ್ದು, ಅಂದ್ರೆ ಮೂಡಬಿದ್ರೆಗೆ ಹೋಗ್ಬೇಕು ಕನ್ವರ್ಷನ್ ಆಗ್ಲಿಕ್ಕೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ನೋಟಿಸ್ ಬರ್ತಾ ಉಂಟು ಮೂಡಾದಿಂದ. ಗ್ರಾಮ ಪಂಚಾಯತಿಯಿಂದ ಯಾರೆಲ್ಲ ಈ 17 ಗ್ರಾಮ ಪಂಚಾಯತಿ ಯಾರೆಲ್ಲ ಕನ್ವರ್ಷನ್ಗೆ ಅಪ್ಲೈ ಮಾಡಿದ್ದಾರೆ ಅವರಿಗೆ ನಿಮ್ದು ಪರಿಸರ ಸೂಕ್ಷ್ಮ ವಲಯದಲ್ಲಿ ಬರ್ತದೆ, ಅದು ಅಧಿಸೂಚನೆ ಹೊರಡಿಸಿಲ್ಲ, ಮಾತ್ರ ಹೊರಡಿಸಿರು. ಬಟ್ ಇದಕ್ಕೆ ನೀವು ಅರಣ್ಯ ಇಲಾಖೆ NOC ಬೇಕು ಅಂತ ಕೇಳ್ತಿದ್ದಾರೆ. ಇದೊಂದು ಹೊಸ ಬೆಳವಣಿಗೆ. ಓಕೆ, ನಾವು ಈ ಬಗ್ಗೆ ಅರಣ್ಯ ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಭುವನೇಂದ್ರ. ಆದ್ರ ಅವ್ರೀಗ ಒಂದು ಬೇರೆ ಮೀಟಿಂಗ್ ನಲ್ಲಿ ಇದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕಾರ್ಕಳ ವಲಯ ವ್ಯಾಪ್ತಿಯ RF ಸತೀಶ್ ಅವರನ್ನ ಸಂಪರ್ಕ ಮಾಡಿದ್ವಿ. ಅವರು ACF ಅವರು ಒಂದು ಮೀಟಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಇದೀಗ ಬಂದ್ರೆ ಪಶ್ಚಿಮ ಘಟ್ಟದ ಹೋಮ್ ಸ್ಟೇ ರೆಸಾರ್ಟ್ ಗಳಿಗೆ ನೋಟಿಸ್ ನೀಡಿದ್ರೆ ಎಷ್ಟು ಹೋಮ್ ಸ್ಟೇಗಳಿಗೆ ತೊಂದರೆ ಆಗ್ಬಹುದು ಭುವನ್? ಅದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಅರಣ್ಯ ಇಲಾಖೆಯಲ್ಲಿ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅರಣ್ಯ ಇಲಾಖೆ. ಪರ್ಮಿಷನ್ ಕೊಟ್ಟಿರೋದವ್ರು ತಗೊಂಡಿದ್ರೆ ಪ್ರವಾಸೋದ್ಯಮ ಇಲಾಖೆ ತಗೊಂಡಿರ್ಬೇಕು. ತಾಲೂಕು 54 ಹೋಮ್ ಸ್ಟೇಗಳು ಅಂತೇಳಿ ಅವ್ರ ಮೇಲ್ನೋಟಕ್ಕೆ ಒಂದು ಗುರುತು ಮಾಡಿ. ಅದು ಕುದುರೆಮುಖಕ್ಕೆ ಸಂಬಂಧಪಟ್ಟಂತೆ ಮಾತ್ರ. ಹೌದು. ಅದರಿಂದ ಹೊರಗೆ ಇದ್ದಾವೆ ಬೇರೆ ಬೆಳ್ತಂಗಡ ತಾಲೂಕಲ್ಲಿ. ಅದೇ ಅದನ್ನು ತಿಳ್ಕೊಳ್ಳಿಕ್ಕೆ ಈಗ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಅದರ ಕೆಲಸವನ್ನ ಮತ್ತು ಕಂದಾಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ನಮ್ಗೆ ಸಿಕ್ಕಿರುವಂತ ಮಾಹಿತಿ. ಓಕೆ, ಧನ್ಯವಾದ ಭುವನೇಂದ್ರ ನಮ್ ಜೊತೆಗೆ ಮಾತನಾಡಿದಕ್ಕೆ. ಓಕೆ, ಧನ್ಯವಾದ. ಈಗ ಸುದ್ದಿಯ ಸುತ್ತ ಮತ್ತೊಂದು ಸುದ್ದಿಯತ್ತ ಹೋಗೋದಾದ್ರೆ, ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರುವ ಬಗ್ಗೆ ಇಲಾಖೆಯ ಗಮನಕ್ಕೆ ತಂದ ಗ್ರಾಮಸ್ಥರು ಅನ್ನುವಂತಹ ನ್ಯೂಸ್. ಅದು ತೆಕ್ಕಾರು ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ತೆಕ್ಕಾರು ಗ್ರಾಮ ಸಭೆ ಅನ್ನುವಂತ ವಿಚಾರಕ್ಕೆ ಬಂದಾಗ, ತೆಕ್ಕಾರು ಗ್ರಾಮ ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇಲಾಖಾ ಅಧಿಕಾರಿಗಳ ಗೈರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಪಂದಿಸದ ಪವರ್ ಮ್ಯಾನ್ ಸರಿಯಾಗಿ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದು. ಅನಂತರ ಶುಕ್ರವಾರ ತೆಕ್ಕರಿಗೆ VA ಬರಬೇಕು ಅನ್ನುವಂತಹ ಒಂದು ಬೇಡಿಕೆ, ರಸ್ತೆ ದುರಸ್ತಿ ಮಾಡಿ ಅನ್ನುವಂಥ ಬೇಡಿಕೆ, ಗೃಹಲಕ್ಷ್ಮಿಯ ಶಿಬಿರ ಮಾಡಿ ಅನ್ನುವಂಥ ಬೇಡಿಕೆ, ಇವೆಲ್ಲವನ್ನ ಕೂಡ ತೆಕ್ಕಾರು ಗ್ರಾಮ ಸಭೆಯಲ್ಲಿ ಇಟ್ಟಿದ್ರು. ಆದ್ರೆ ಈಗ ನಾವು ತೆಕ್ಕಾರು ಗ್ರಾಮ ಸಭೆಯ ಒಂದು ವಿಚಾರವನ್ನ ಮೇಲ್ನೋಟಕ್ಕೆ ತೆಗೆದುಕೊಂಡ್ರೆ, ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ಅನ್ನುವಂಥದ್ದು ಎಷ್ಟು ತೊಂದರೆ ಉಂಟು ಮಾಡ್ತಾ ಇದೆ ಸಂತೋಷ್? ಹೌದು, ನಾವೀಗ ಬೇರೆ ಬೇರೆ ಶಾಲೆಗಳು ನೋಡಿದ್ರೆ ಇದೊಂದು ದೊಡ್ಡ ಸಮಸ್ಯೆ ಇದೆ. ಶಾಲೆಯಲ್ಲಿರುವಂತ ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರಿಲ್ಲ. ಪ್ರತಿ ಶಾಲೆಯಲ್ಲಿ ನೋಡಿದ್ರು ಶಿಕ್ಷಕರ ಕೊರತೆ ಇದೆ. ಅದಕ್ಕೋಸ್ಕರವೇ ಗ್ರಾಮೀಣ ಮಟ್ಟದ ಶಾಲೆಗೆ ವಿದ್ಯಾರ್ಥಿಗಳನ್ನು ಕಲಿಸಿಕೊಡುವುದಿಲ್ಲ. ಸರ್ಕಾರಿ ಶಾಲಾ ವ್ಯಾಪ್ತಿಗಳಲ್ಲಿರುವಂತ ಈ ತೊಂದರೆಗಳಿಂದ ವಿದ್ಯಾರ್ಥಿಗಳು ಸಹಜವಾಗಿ ಖಾಸಗಿ ಶಾಲೆಯತ್ತ ಹೋಗುವಂತ ವ್ಯವಸ್ಥೆಗಳು ಆಗ್ತದೆ. ಇಲ್ಲಿ ಒಂದು ಗ್ರಾಮೀಣ ಭಾಗದ ಶಾಲೆ ತೆಕ್ಕಾರು ಅಂತ ಹೇಳಿದ್ರೆ ಅಲ್ಲಿಗೆ ದೈಹಿಕ ಶಿಕ್ಷಕರು ಬೇಕು.
ನಾವಿವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಒಲಿಂಪಿಕ್ಸ್ ಮಾತಾಡುವಾಗ ಪ್ಯಾರಾಲಿಂಪಿಕ್ಸ್ ಮಾತಾಡುವಾಗ ಹೇಳ್ತೇವೆ ಭಾರತಕ್ಕೆ ಯಾಕೆ ಮೆಡಲ್ ಬರುದಿಲ್ಲ ಅಂತೇಳಿ. ನಮ್ಮಲ್ಲಿ ಪ್ರಾಥಮಿಕ ಹಂತದಲ್ಲಿ ಅದರ ವ್ಯವಸ್ಥೆಗಳು ಕಡಿಮೆ ಇದೆ. ಅದಕ್ಕೋಸ್ಕರ ಈ ವ್ಯವಸ್ಥೆಗಳನ್ನ ಸರಿ ಮಾಡುವಂತದನ್ನ ಮಾಡಿಕೊಂಡಾಗ ಖಂಡಿತವಾಗಿಯೂ ಅದು ಸರಿ ಆಗ್ತದೆ. ಓಕೆ. ಈಗ ಒಂದು ಬಾರಿ ಮುಖ್ಯವಾಗಿ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ಇದೆ ಅಂತಂದಾಗ ಕಡಬದ ಒಂದು ಇನ್ಸಿಡೆಂಟ್ ಮೊನ್ನೆ ಅದು ನಮ್ಮ ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ಅದರ ವಿಡಿಯೋ ಇದೆ. ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ಇರುವಂತಹ ವಿಡಿಯೋವನ್ನ ನೀವು ಯಾರಾದ್ರೂ ನೋಡ್ಬೋದು. ಯಾಕಂತಂದ್ರೆ ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ಇರುವಂತಹ ವಿಡಿಯೋ ಏನು ಅಂತಂದ್ರೆ, ಕಡಬದಲ್ಲಿ ಒಂದು ಗೇಮ್ಸ್ ಆಗತ್ತೆ. ಆ ಗೇಮ್ಸ್ ನಲ್ಲಿ ದೈಹಿಕ ಶಿಕ್ಷಕರು ಇರೋದಿಲ್ಲ ಅವರ ಶಾಲೆಗೆ. ಈ ಉಳಿದಂತಹ ಖಾಸಗಿಯವರೆಲ್ಲರೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಹೊಂದಿರ್ತಾರೆ. ಅಲ್ಲಿ ವಲಯ ಮಟ್ಟದ ಗೇಮ್ಸ್ ಆಗುವಂತ ಸಂದರ್ಭದಲ್ಲಿ ಗಲಾಟೆ ಆಗ್ತದೆ. ಏನಕ್ಕೆ ಅಂತಂದ್ರೆ, ಒಂದೆರಡು ಶಾಲೆಗಳಿಗೆ ಅವರ ಹಳೆ ವಿದ್ಯಾರ್ಥಿಗಳು ಕೋಚಿಂಗ್ ಕೊಟ್ಟಿರ್ತಾರೆ. ಅಲ್ಲಿ ಆ ಕೋರ್ಟಿನೊಳಗಡೆ ಆ ಕೋಚ್ ಕೊಟ್ಟಂತಹ ವ್ಯಕ್ತಿಯನ್ನ ಬರ್ಲಿಕ್ಕೆ ಬಿಡೋದಿಲ್ಲ. ಅವರಿಗೆ ಕೋಚ್ ಕೊಟ್ಟಂತಹ ವ್ಯಕ್ತಿಯನ್ನ ಬರ್ಲಿಕ್ಕೆ ಬಿಡೋದಿಲ್ಲ. ಆ ಬರ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಕಾರಣ ಗಲಾಟೆ ಆಗ್ತದೆ. ಅಲ್ಲ, ಅಲ್ಲಿ ನಿಯಮಗಳಾಗಿರ್ತದೆ. ಈಗ ಬರಬಾರ್ದು ಅಂತ ಹೇಳುವಂತದ್ದು ಆಯೋಜಕರಿಗೆ ಇರುವುದಿಲ್ಲ, ಅಧಿಕಾರಿಗಳಿಗೆ ಇರುವುದಿಲ್ಲ. ಆಕ್ಚುಲಿ ಏನಾಗ್ತದೆ, ಅಲ್ಲಿ ಒಬ್ಬ ವಿದ್ಯಾರ್ಥಿ ಸಿಎಂ ಕಚೇರಿಗೆ ಕರೆ ಮಾಡಿ ಮಾತಾಡಿದಾನೆ. ನಮಗೀಗ ತೊಂದರೆ ಆಗಿದೆ, ನಮಗೆ ಕೋಚ್ ಕೊಟ್ಟಂತ ವ್ಯಕ್ತಿಯೊಬ್ಬ ಆತನಿಂದಾಗಿ ಆತನನ್ನ ಒಳಗೆ ಬಿಡದೇ ಇರೋದ್ರಿಂದ ನಮಗೆ ತೊಂದರೆ ಆಗಿದೆ, ಎದುರಾಳಿ ತಂಡ ಗೆಲುವನ್ನ ಸಾಧಿಸಿದೆ ಅನ್ನುವಂಥದ್ದೆಲ್ಲ ಇದೆ. ಈಗ ನಾವು ಮೊದಲಿಗೆ ತೆಕ್ಕಾರಿನ ಇದಕ್ಕೆ ಹೋಗುವಾಗ ದೈಹಿಕ ಶಿಕ್ಷಕರ ಕೊರತೆಯ ವಿಚಾರದಲ್ಲಿ ತೆಕ್ಕಾರು ಗ್ರಾಮ ಸಭೆಯಲ್ಲಿ ಏನಾಯ್ತು ಅಂತ ಹೇಳಿ ನೋಡುವ. ಮನೀಶ್ ಅವ್ರ ಹತ್ರ ಮಾತಾಡಿಸುವ. ಆಮೇಲೆ ಆ ವಿಡಿಯೋ ನಮಗೆ ಸಿಕ್ಕಿದ್ರೆ ಅದನ್ನ ಪ್ಲೇ ಮಾಡುವಂತ ಒಂದು ಕೆಲಸವನ್ನು ಮಾಡುವ. ಮೊದಲು ಮನೀಶ್ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮನೀಶ್, ನಮಸ್ತೆ. ನಮಸ್ತೆ ದಾಮೋದರ್. ಏನಾಯ್ತು ತೆಕ್ಕಾರು ಗ್ರಾಮ ಸಭೆಯಲ್ಲಿ? ತೆಕ್ಕಾರು ಗ್ರಾಮ ಸಭೆಯಲ್ಲಿ ಪ್ರಮುಖವಾಗಿ ದೈಹಿಕ ಶಿಕ್ಷಕರ ಕೊರತೆ ಇದೆ ಅಂತ ಎದ್ದುಕೊಂಡುಂಟು ದಾಮೋದರ್. ಗ್ರಾಮಸ್ಥರ ಎಲ್ಲರ ವಾದ ಏನಂದ್ರೆ, ದೈಹಿಕ ಶಿಕ್ಷಣ ಇಲ್ಲದೆ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ಅವಕಾಶ ಸಿಗ್ತಿಲ್ಲ ಅನ್ನೋ ಒಂದು ವಾದ ನಡೀತಾ ಇತ್ತು. ಇದು ತೆಕ್ಕಾರು ಗ್ರಾಮ ಪಂಚಾಯತ್ನ ಸರಳಿಕಟ್ಟೆ ಶಾಲೆ ಅಲ್ಲ? ಸರಳಿಕಟ್ಟೆ ಶಾಲೆ ಮತ್ತು ಕೊಟ್ಟಿಗಾಳ ಶಾಲೆ ಎರಡು ಕತೆ. ಸರಳಿಕಟ್ಟೆ ಶಾಲೆಯಲ್ಲಿ ಒಮ್ಮೆಲೆ 3 ಅಧ್ಯಾಪಕರು ವರ್ಗಾವಣೆಗೊಂಡು ಮಕ್ಕಳಿಗೂ ಈಗ ವಿದ್ಯಾಭ್ಯಾಸ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ ದಾಮೋದರ್. ಓಕೆ. ಈಗ ಅವರು ದೈಹಿಕ ಶಿಕ್ಷಕರು ಇಲ್ಲ ಅಂತ ಹೇಳ್ತಿದಾರ ಪಿಟಿ ಮಾಸ್ಟ್ರು. ಅವ್ರು ಇಲ್ಲದೆ ದೈಹಿಕ ಶಿಕ್ಷಕರ ಕೊರತೆಯ ಬಗ್ಗೆ ತೆಕ್ಕಾರು ಗ್ರಾಮ ಸಭೆಯಲ್ಲಿ ಏನೇನು ಆಯ್ತು ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ವಿ. ಆ ವಿಷಯದ ಬಗ್ಗೆ ಒಂದಷ್ಟು ವಿಶ್ಲೇಷಣಾತ್ಮಕವಾಗಿ ಹೇಳಿದ್ರಿ. ದೈಹಿಕ ಶಿಕ್ಷಕರ ಕೊರತೆ ಅನ್ನುವಂಥದ್ದು ನಿಜಕ್ಕೂ ಒಂದು ಏಳಿಗೆಯನ್ನ ಕಾಣುವಂತ ವಿದ್ಯಾರ್ಥಿಗಳಿಗೆ ದೊಡ್ಡ ತೊಂದರೆ. ಇನ್ನು ಮುಂದಿನ ಸುದ್ದಿ, ಪರಿಶಿಷ್ಟ ಜಾತಿ ಪಂಗಡದ ಹಿತರಕ್ಷಣಾ ಸಭೆ ಗುತ್ತಿಗೆಯಲ್ಲಿ 25% ಮೀಸಲು ಪಾಲಿಸಲು ಆಗ್ರಹ. ಇದು ಸುದ್ದಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಈ ಒಂದು ಪರಿಶಿಷ್ಟ ಜಾತಿ ಪಂಗಡದ ಹಿತರಕ್ಷಣಾ ಸಭೆಯ ಬಗ್ಗೆ. ಪರಿಶಿಷ್ಟ ಜಾತಿ ಪಂಗಡದ ಹಿತರಕ್ಷಣೆಗೋಸ್ಕರ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಸಭೆ ಆಗ್ತದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಸಭೆ ಆಗ್ತದೆ. ನಾವೇನು ಈ ಸಮಾಜದ ಹಿಂದುಳಿದ ವರ್ಗ ಅಂತ ಹೇಳ್ತೇವೆ, ಅವರು ಪ್ರತಿ ಟೈಮ್ ಅಲ್ಲಿ ಕೂಡ ಅದರ ಬಗ್ಗೆ ಒಂದು ಆಕ್ರೋಶ, ನೋವು ವ್ಯಕ್ತಪಡಿಸ್ತಾರೆ. ಏನು ಅಂತ ಹೇಳಿದ್ರೆ, ಅವರ ಯಾವ ಬೇಡಿಕೆಗಳು ಕೂಡ ಈಡೇರುವುದಿಲ್ಲ. ಅವ್ರು ಪ್ರತಿ ಸಭೆಯಲ್ಲಿ ಒಂದಷ್ಟು ಆಗ್ರಹಗಳನ್ನು ಮಾಡ್ತಾರೆ, ಬೇಡಿಕೆಗಳನ್ನು ಮುಂದಿಡ್ತಾರೆ. ಒಂದು ಅಂಬೇಡ್ಕರ್ ಭವನ ಆಗ್ಬೇಕು ಅಂತ ಹೇಳಿದ್ರೆ ನಿರಂತರ ಹೋರಾಟ ಮಾಡ್ಬೇಕು. ಅವರಿಗೆ ಸಿಗುವಂತ ಸವಲತ್ತುಗಳು ಸಿಗ್ಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಸಂಪರ್ಕ ಮಾಡ್ಬೇಕು ಅಂತ ಸಮಸ್ಯೆಗಳು ಬರ್ತದೆ ಅವರಿಗೆ. ಇಲ್ಲಿ ನೋಡಿ, ಅವರು ಹಲವಾರು ಬೇಡಿಕೆ, ಅಕ್ರಮಗಳನ್ನ ತೆರವುಗೊಳಿಸಬೇಕು. ರೆಕ್ಕೆದ ಗುತ್ತಿನಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಇಲಾಖೆ ಕಾದಿರಿಸಲಾಗಿರುವ ಜಮೀನಿಗೆ ಅಕ್ರಮವಾಗಿ ಬೇಲಿ ಹಾಕಿದ್ದಾರೆ, ಅದನ್ನು ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಕೊಕ್ಕಡದಲ್ಲಿ ದಲಿತ ಸಮುದಾಯದ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿದೆ, ಆಕ್ಷನ್ ತಗೊಳ್ಬೇಕು ಅಂತ ಬೇಡಿಕೆ ಮಂಡಿಸಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಏನು ಘಟನೆ ಆಗಿದೆ ಅಂತ ಹೇಳಿದ್ರೆ, ಒಂದು ಅಂಗಡಿಯಲ್ಲಿ ಕುಳಿತುಕೊಂಡಿರುವಂತ ದಲಿತ ಸಮುದಾಯದ ವ್ಯಕ್ತಿಗೆ ಆ ಅಂಗಡಿಯ ಮಾಲಕ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅವರ ಮೇಲೆ FIR ಆಗಿದೆ. ಆದ್ರೆ ಅವನು ಬಂಧಿಸುವಂತ ಪ್ರಕ್ರಿಯೆ ಅಥವಾ ಮುಂದಿನ ಕಾನೂನು ಕ್ರಮ ಆಗ್ಲಿಲ್ಲ ಅಂತ ಹೇಳುವಂತದ್ದು ದಲಿತ ಸಮುದಾಯದವರ
ಆಕ್ಷೇಪ ಇದೆ. ಅದರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತಗೊಳ್ಬೇಕು. ಈಗ ಈ ಸಭೆಯಲ್ಲಿ ಇನ್ಸ್ಪೆಕ್ಟರ್ ಇರ್ತಾರೆ, ತಾಲೂಕು ದಂಡಾಧಿಕಾರಿ ಆಗಿರುವಂತ ತಹಶೀಲ್ದಾರ್ ಇರ್ತಾರೆ, ಅವರೆಲ್ಲ ಸೇರಿ ಅದರ ಬಗ್ಗೆ ಅವರ ಬೇಡಿಕೆಯನ್ನ ಈಡೇರಿಸುವಂತ ಕೆಲಸವನ್ನು ಮಾಡ್ಬೇಕು. ಅದು ಇಲಾಖೆ ಆಡಳಿತ ವ್ಯವಸ್ಥೆಯ ಜವಾಬ್ದಾರಿ ಅದು. ನೋಡಿ, ಇಲ್ಲಿ ಕೂಡ ನಾವೀಗ ಶಾಲೆಯ ಶಿಕ್ಷಕರ ಬಗ್ಗೆ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡಿದೆವು ತೆಕ್ಕಾರ್ನಲ್ಲಿ. ಈ SC/ST ಸಭೆಯಲ್ಲಿ ಕೂಡ ಕರಂಬಾರು ಕಾಜಿಮುಗರು ಶಾಲೆಯಲ್ಲಿ ಹಕ್ಕುಪತ್ರ ಸಿಗ್ಲಿಲ್ಲ ಅಂತ ಚರ್ಚೆ ಆಗ್ತದೆ. ಶಿರ್ಲಾಲು ಗ್ರಾಮ ಪಂಚಾಯತ್ನ ಅಂಗಡಿ ಕೋಣೆ ವಿಚಾರದ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಕರಂಬಾರು ಶಾಲೆಯಲ್ಲಿ ಇದ್ದ ಶಿಕ್ಷಕರನ್ನ CRP ಮಾಡಿದ್ದಾರೆ, ಅಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳುವ ಚರ್ಚೆ ಆಗಿದೆ. ಅಂದ್ರೆ ಶಿಕ್ಷಕರ ಕೊರತೆಯನ್ನ ನೀಗಿಸುವಂತದ್ದು ಕೂಡ ಸ್ಥಳೀಯವಾಗಿರುವಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ಜವಾಬ್ದಾರಿ. ಅದನ್ನು ಅವರು ಈಡೇರಿಸಬೇಕು ಅಂತ ದಲಿತ ಸಮುದಾಯದವರು ಕೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಶೇಖರ್ ಕುಕ್ಕೇಡಿ ಅವರು. ನಮಸ್ತೆ. ನಮಸ್ತೆ. ಪರಿಶಿಷ್ಟ ಜಾತಿ ಪಂಗಡದ ಹಿತರಕ್ಷಣಾ ಸಭೆಯಲ್ಲಿ ಏನೇನಾಯ್ತು? ಈಗ ಅದು ನಮ್ಮ ಇಷ್ಟ ವರ್ಷದಿಂದ ಸರ್ಕಾರ ಆದೇಶ ಇದ್ರೂ ಕೂಡ ನಮ್ಮ 48 ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ವರ್ಗಗಳನ್ನ ಅದರ ಪರಿಗಣಿಸ್ತಿಲ್ಲ SC/ST ಕಾಂಟ್ರಾಕ್ಟ್ಗಳನ್ನ. ಓಕೆ. ಅದರ ಬಗ್ಗೆ ಮೊನ್ನೆ ತುಂಬಾ ಧ್ವನಿ ಆಗಿದೆ ಆ ವಿಷಯದಲ್ಲಿ. ಓಕೆ. ನಮ್ಗೆ PWD ಕೂಡ ಅದನ್ನು ಪ್ಯಾಕೇಜ್ ಟೆಂಡರ್ ಮಾಡಿಬಿಟ್ಟು ಅಲ್ಲಿ ಕೂಡ ನಮ್ಗೆ ತುಂಡು ಗುತ್ತಿಗೆ ಸಮಸ್ಯೆ ಆಗಿದೆ. ಓಕೆ. ಆದ ಕಾರಣ ಇದನ್ನು ಮುಂದಿನ ಕ್ರಿಯೇಷನ್ ಅಳವಡಿಸಿಕೊಳ್ತೇವೆ ಅಂತ ಮೊನ್ನೆ ಅವರು ಹೇಳಿದ್ರು ಸಭೆಗೆ. ಓಕೆ. ಈಗ ನಿಮ್ಮದೇ ಸರ್ಕಾರ ಇದೆಯಲ್ಲ ಶೇಖರ್ ಕುಕ್ಕೇಡಿ ಅವರೇ, ನೀವು ಯಾವ ರೀತಿಯಾಗಿ ಕಾರ್ಯೋನ್ಮುಖರಾಗ್ತೀರಿ? ಈಗ ನಮ್ದೇ ಸರ್ಕಾರ ಇದ್ದಾಗಲೇ ಅದಕ್ಕೆ ನಾವು ಅದಕ್ಕೊಂದು ಮರುಜೀವ ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಇದ್ದು ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಮೊನ್ನೆ SC/ST ಕಾಂಟ್ರಾಕ್ಟ್ಗಳು ಬಂದಿದ್ರು ಆ ಸಭೆಗೆ. ಸಾರ್ವಜನಿಕವಾಗಿ ಧ್ವನಿ ಎತ್ತಿದೆ ಮತ್ತು ಸರ್ಕಾರದ ಮುಖಾಂತರ ಕೂಡ ಅದನ್ನು ಪರಿಶಿಷ್ಟ ಜಾತಿ ಪಂಗಡದ ಕಾಂಟ್ರಾಕ್ಟ್ಗಳಿಗೆ ಮುಟ್ಟಿಸುವಲ್ಲಿ ನಾವು ಕೆಲಸ ಮಾಡ್ತೀವಿ. ಓಕೆ. ಈಗ ಶಾಲೆಗೆ ಶಿಕ್ಷಕರ ಕೊರತೆ ಅಂತ ಇದೆ, ಎಷ್ಟು ಜನ ಶಿಕ್ಷಕರದ ಕೊರತೆ ಇದೆ? ಅದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಸರ್, ಈಗ ತಗೊಂಡಿಲ್ಲ. ಓಕೆ. ಈ ಮೊನ್ನೆ ನೀವು ಚರ್ಚೆ ಮಾಡಿದಂತ ಪ್ರಮುಖ ವಿಚಾರ ಏನು? ನಾವು ಒಂದು ಅಂಬೇಡ್ಕರ್ ಭವನಗಳ ಮೇಲುಸ್ತುವಾರಿ ಸಮಿತಿಯ ಬಗ್ಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಮೀಸಲಾತಿ ವಿಚಾರದ ಬಗ್ಗೆ, ಈ ಕಾಂಟ್ರಾಕ್ಟ್ ವಿಚಾರದಲ್ಲಿ. ಈಗ ಗುತ್ತಿಗೆಯಲ್ಲಿ 25% ಮೀಸಲು ಕೊಡ್ತಾ ಇಲ್ವಾ? ಇಲ್ಲ 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 ಇದು ಕೆಲವೊಂದು ಕಾಂಟ್ರಾಕ್ಟ್ಗಳು ಇವತ್ತು ಏನ್ ಮಾಡಿದೆ ಅಂತ ಹೇಳಿದ್ರೆ ಮಹಿಳಾ ಹೆಸರಿನಲ್ಲಿ ಕೂಡ ಅವರು ಲೈಸೆನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಓಕೆ. ನಮ್ಗೆ ಯಾರು ಕೂಡ ಅವರು ಫೀಲ್ಡ್ಗೆ ಇಳಿದು ಕೆಲಸ ಮಾಡುವವರಿಲ್ಲ ಅದರಲ್ಲಿ. ಈಗ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾಗಿರುವ ಗುತ್ತಿಗೆ 25% ಬೇರೆಯವರ ಪಾಲಾಗ್ತದೆ ಅಂತ ಹೇಳಿದ್ರೆ ಅದು ಹೇಗೆ? ಅಲ್ಲ, ಯಾಕಂದ್ರೆ ಅಲ್ಲಿ ಒಂದು ಗ್ರಾಮ ಪಂಚಾಯತ್ ಉದಾಹರಣೆ, ಒಂದು 30 ಲಕ್ಷ ರೂಪಾಯಿ ವರ್ಕ್ ಇದ್ದಾಗ ಅದರಲ್ಲಿ 7 ಲಕ್ಷ ವರ್ಕ್ ಅನ್ನ ರಿಸರ್ವ್ ಮಾಡಿ ಇಡ್ಬೇಕು ಅವರು. ಓಕೆ. ಇದು ಇಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೆಗೆ ಅಂತ ಅವರು ಮೊದಲೇ ಆ ಕ್ರಿಯೇಷನ್ ಅಲ್ಲಿ ನಮೂದಿಸಬೇಕು. ಆಮೇಲೆ ಅವರು ಇತರರಿಗೆ ವರ್ಕ್ ಅನ್ನು ಕೊಡ್ಬೇಕು. ಆಮೇಲೆ ಪ್ರಾರಂಭಿಕವಾಗಿ ಈ SC/ST ಕಾಂಟ್ರಾಕ್ಟ್ ಯಾರು ಮಾಡಿದಾರ ಅದಕ್ಕೆ ಮೊದಲು ಬಿಲ್ ಪೇ ಮಾಡ್ಬೇಕು. ಓಕೆ. ಮಿಕ್ಕದನ್ನು ಆಮೇಲೆ ಮಾಡ್ಬೇಕು. ಅದು SCPTS ಪ್ಯಾಕ್ಟ್ ಅಲ್ಲಿ ಇದೆ ಆತ. ಈಗ ಸಭೆಯಲ್ಲಿ ಬೇಡಿಕೆ ಮಂಡಿಸಿದ ನಂತರ ಏನು ಬೆಳವಣಿಗೆ ಆಗ್ತದೆ ಅಲ್ಲಿ? ಈಗ ಮೊನ್ನೆ ಸಭೆ ಆಗಿದ್ದಷ್ಟೇ, ಇನ್ನೊಂದೆರಡು ನೆಕ್ಸ್ಟ್ ವೀಕ್ ಅಲ್ಲಿ ಅದು ನಡವಳಿಯನ್ನ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮತ್ತು ಬೇರೆ ಬೇರೆ ಪ್ರಾಧಿಕಾರಗಳಿಗೆ ಕಳಿಸಬಹುದು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ. ಓಕೆ. ಈ ವಿಚಾರ ಚರ್ಚೆ ಆದಾಗ ಪ್ರಾರಂಭದಲ್ಲಿ ನಾವು ಮಾತಾಡಿದ್ವಿ, ಈ ಪರಿಶಿಷ್ಟ ಜಾತಿ ಪಂಗಡದವರ ಹಿತರಕ್ಷಣಾ ಸಭೆ ತಾಲೂಕು ಮಟ್ಟದಲ್ಲಿ ಆಗ್ತದೆ, ತಹಶೀಲ್ದಾರ್ ಇರ್ತಾರೆ. ಹೌದು. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅವರು ಇರ್ತಾರೆ. ಹೌದು. ಆದ್ರೆ ಪ್ರತಿ ಸಭೆಯಲ್ಲಿ ಕೂಡ ಹಿಂದುಳಿದ ಸಮುದಾಯದವರು ನಾವು ಏನು ಬೇಡಿಕೆ ಮಂಡಿಸ್ತೇವೆ ಅದು ಬೇಡಿಕೆ ಈಡೇರುವುದಿಲ್ಲ ಅಂತ ಹೇಳುವಂತ ಗೊಂದಲಗಳು, ಆಕ್ಷೇಪಗಳು, ಆಕ್ರೋಶಗಳು, ಪ್ರತಿಭಟನೆಗಳು ಆಗ್ತಾ ಇರ್ತದೆ. ಹೌದು. ಈಗ ಈ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಬರ್ಬೇಕಾದವರು ನಮ್ಮ ಹಿಂದುಳಿದ ಸಮುದಾಯದವರು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಹೌದು. ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಅದನ್ನೇ ಹೇಳ್ತಾರೆ. ಹೌದು. ಆದ್ರೆ SC ಅಥವಾ ST ಸಮುದಾಯದವರ ಬೇಡಿಕೆಗಳು ಯಾಕೆ ಈಡೇರ್ತಾ ಇಲ್ಲ? ಏನು ರಾಜಕೀಯವಾದ ಸಮಸ್ಯೆಯ, ಅಧಿಕಾರಿಗಳ ಸಮಸ್ಯೆಯ, ಕಾನೂನಿನ ಸಮಸ್ಯೆಯ, ಏನು ಶೇಖರ್ ಕುಕ್ಕೇಡಿ ಅವರೇ? ಈಗ ಒಂದೇನಾಗಿದೆ, ಸರ್ಕಾರಗಳು ಕಾನೂನುಗಳನ್ನು ಮಾಡಿದಾಗ ಕೂಡ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತದ್ದು ಕಾರ್ಯಾಂಗದ ಕೆಲಸ. ಇವತ್ತು ಸ್ವಲ್ಪ ಕಾರ್ಯಾಂಗ ಅದರ ಬಗ್ಗೆ ಕೇಳೋದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಸ್ತಿತ್ವದ ಇಲ್ಲದಿದ್ದ ಕಾರಣ ಮತ್ತು ಆ ಸಭೆಗಳು ಕೂಡ ಆಗದ 3-4 ವರ್ಷಗಳಾದ ಕಾರಣ ಇಲ್ಲಿ ಸ್ವಲ್ಪ ಅದು ಕಾರ್ಯಾಂಗದಲ್ಲಿ ಸ್ವಲ್ಪ ಚಿರುಕು ಮುಟ್ಟುವಂತ ಕಮ್ಮಿ ಆಗಿದೆ. ಅದನ್ನೊಂದು ಮುಂದಿನ ಇದರಲ್ಲಿ ಸರಿ ಆಗ್ಬಹುದು ಅಂತ ನಮ್ಮೊಂದು ಆಶಾವಾದ.
ಮತ್ತೆ ಈಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇದರ ಬಗ್ಗೆ ಒಂದು ನೋಡಲ್ ಅಧಿಕಾರಿ ಕೂಡ ನೇಮಿಸಿಕೊಳ್ತೇವೆ ಅಂತ ಮೊನ್ನೆ ಸಭೆಯಲ್ಲಿ ಹೇಳಿದ್ದಾರೆ. ಒಂದು ನೋಡಲ್ ಅಧಿಕಾರಿ 48 ಗ್ರಾಮ ಪಂಚಾಯತ್ ಮತ್ತು ಒಂದು ನಗರ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮತ್ತು ಜಡ್ಪಿನ ಈ ಎಷ್ಟು ಅನುದಾನಗಳನ್ನ ಒಂದು ನೋಡಲ್ ಆಗಿ ನೋಡ್ಲಿಕ್ಕೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬರನ್ನ ನಿಯೋಜನೆ ಮಾಡಬೇಕು ಅಂತ ನಮ್ಮ ಎಲ್ರು ಕೂಡ ಅಭಿಪ್ರಾಯವನ್ನ ಮಂಡಿಸ್ತೇವೆ. ನೋಡ್ಬೇಕು ಏನಾಗ್ತದೆ ಅಂತ. ಶೇಖರ್ ಕೊಕ್ಕಡಿ ಅವರೇ, ಅಟ್ರಿಂಜೆಯಲ್ಲಿ ನಿಮಗೆ ಸೇತುವೆ ಮತ್ತು ರಸ್ತೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡಲಾಗಿದೆಯಂತ ಏನ್ ಹೇಳ್ತೀರಿ? ಹೌದು, ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದೇವೆ ಮೊನ್ನೆ ಸಭೆಯಲ್ಲಿ ಕೂಡ. ಸಲ್ಲಿಸಿದಿರಿ? ಹೌದೌದು. ಅದು ಎಷ್ಟು ವರ್ಷಗಳ ಬೇಡಿಕೆ? ನನ್ನ ಪ್ರಕಾರ ಒಂದು 10-15 ವರ್ಷಗಳ ಬೇಡಿಕೆ ಅದು. 15 ವರ್ಷಗಳ ಬೇಡಿಕೆ? ಹೌದು. ಓಕೆ, ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಿತರಕ್ಷಣಾ ಸಭೆಯಲ್ಲಿ ಭಾಗಿಯಾದಂತಹ ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರನ್ನ ಸಂಪರ್ಕ ಮಾಡಿದ್ವಿ. ಅವರೊಂದು ತುರ್ತು ಮೀಟಿಂಗ್ ನಲ್ಲಿ ಬೇರೆ ಕಡೆ ಇದ್ದಾರೆ ಅನ್ನುವಂಥದ್ದು, ತುರ್ತು ಮೀಟಿಂಗ್ ನಲ್ಲಿ ಇದ್ದಾರೆ. ಈಗ ಮತ್ತೆ 3 ಸುದ್ದಿಗಳನ್ನು ಒಟ್ಟಿಗೆ ತೆಗೆದುಕೊಳ್ಳುವಂತಹ ಸಮಯ. ಒಂಟಿ ಸಲಗದ ದರ್ಬಾರ್. ಯಾಕೆ ಅಂತಂದ್ರೆ ಚಾರ್ಮಾಡಿ ಘಾಟಿಯಲ್ಲಿ ಒಂಟಿ ಸಲಗದ ದರ್ಬಾರ್, ಚಿಬಿದ್ರೆಯಲ್ಲಿ ಕಾಡಾನೆ ದಾಳಿ, ಬೆಳೆ ಹಾನಿ, ಪುದುವೆಟ್ಟಿನ ನಡ್ಡಿಯಲ್ನಲ್ಲಿ ಮುಂದುವರಿದ ಕಾಡಾನೆ ಹಾವಳಿ, ಗಜಪಡೆಯಿಂದ ಭತ್ತದ ಗದ್ದೆ, ತೆಂಗು, ಅಡಿಕೆ ಮರ, ಬಾಳೆ ಗಿಡ ನಾಶ. ಈಗ ಮೊದಲಿಗೆ ಚಾರ್ಮಾಡಿ ಘಾಟಿ. ಯಾಕೆ ಚಾರ್ಮಾಡಿ ಘಾಟ್ ಅಂತ ಹೇಳಿದ್ರೆ, ಚಾರ್ಮಾಡಿ ಘಾಟಿಯಲ್ಲಿ ಒಂಟಿ ಸಲಗ ಇರುವಂತದ್ದು, ಚಿಬಿದ್ರೆಯಲ್ಲಿ ಕಾಡಾನೆ ದಾಳಿ, ಬೆಳೆ ನಾಶ ಆಗಿರುವಂತದ್ದು, ಇವೆಲ್ಲವೂ ಕೂಡ ಬಹಳ ಆತಂಕಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಚಾರ್ಮಾಡಿ ಮತ್ತು ಚಿಬಿದ್ರೆ ಹತ್ರ ಇರುವಂತದ್ದು. ಚಾರ್ಮಾಡಿ ಘಾಟ್ ಸೆಕ್ಷನ್ ನಲ್ಲಿ ಆನೆ ಆಗಾಗ ಸಿಗ್ತಾ ಇರ್ತದೆ. ಏನು ಅದರಲ್ಲಿ ಇದಿಲ್ಲ ಅಂದ್ರೆ ತುಂಬಾ ಭಯದ ವಾತಾವರಣ ಇದೆ. ಮತ್ತೊಂದು ಕಡೆ ಪುದುವೆಟ್ಟಿನ ನಡ್ಡಿಯಲ್ಲಿ ಮುಂದುವರೆದಂತಹ ಕಾಡಾನೆ ಹಾವಳಿ, ಗಜಪಡೆಯಿಂದ ಭತ್ತದ ಗದ್ದೆ, ತೆಂಗು, ಅಡಿಕೆ ಮರ, ಬಾಳೆ ಗಿಡ ನಾಶ. ಈ ಕಾಡಾನೆ ಹಾವಳಿಗೆ ಯಾವ ರೀತಿಯಾಗಿ ಅದನ್ನ ತಡೆಗಟ್ಟುವುದು? ಕಾಡಾನೆ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತೀಚೆಗೆ ಆಗಿರುವಂತದ್ದು. ಬೆಳೆ ನಾಶ ಮಾಡ್ತಾ ಇದೆ, ಕೃಷಿ ಹಾನಿ ಮಾಡ್ತಾ ಇದೆ. ಈ ಭಾಗದಲ್ಲಿ ಪ್ರಾಣಹಾನಿ ಆಗಿರುವಂತ ಸಾಧ್ಯತೆಗಳು ಬಾರಿ ಕಡಿಮೆ ಇದೆ, ಆಗ್ಲಿಲ್ಲ. ಆದ್ರೆ ಬೇರೆ ಭಾಗದಲ್ಲಿ ವಾಹನ ಸವಾರರ ಮೇಲೆ ದಾಳಿ ಮಾಡಿದೆ, ಕೃಷಿಕರ ಮೇಲೆ ದಾಳಿ ಮಾಡಿದೆ. ಕಳೆದ ಕೆಲವು ಸಮಯದಿಂದ ಕಡಬದಲ್ಲಿ ಇಬ್ಬರನ್ನ ಕಾಡಾನೆ ಕೊಂದಿದೆ. ಇಂಥ ಘಟನೆಗಳು ನಡೀತದೆ. ಅದನ್ನ ಓಡಿಸುವಂತ ಕೆಲಸ ಅರಣ್ಯ ಇಲಾಖೆಯವರು ಮಾಡ್ತಾರೆ. ಆದ್ರೆ ಅಲ್ಲಿ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮದು ಎಲ್ಲಾ ಸಮಸ್ಯೆಗಳಿಗೆ ಕಾರಣಗಳು ನಮ್ಗೆ ಬೇಕಾದಂತ ವ್ಯವಸ್ಥೆಗಳನ್ನ ಸರ್ಕಾರ ಕೊಡುವುದಿಲ್ಲ. ಈಗ ಅರಣ್ಯ ಇಲಾಖೆಯವರಿಗೆ ಅದಕ್ಕೆ ಬೇಕಾದ ಆನೆಯನ್ನು ಓಡಿಸ್ಲಿಕ್ಕೆ ಬೇಕಾದಂತ ಕೆಲವು ಪ್ರಕ್ರಿಯೆಗಳು ಬೇಕಾಗ್ತದೆ, ಪರಿಕರಗಳು ಬೇಕಾಗ್ತದೆ. ಅದನ್ನ ಅವರಾಗಿ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ. ಸರ್ಕಾರ ಅವರಿಗೆ ಸಹಕಾರ ಕೊಡ್ಬೇಕು. ಈಗ ಕೆಲವು ಕಡೆ ತಡೆ ಬೇಲಿ ಮಾಡ್ತಾರೆ, ಸೋಲಾರ್ ಬೇಲಿ ಮಾಡ್ತಾರೆ. ಅಂತದನ್ನ ಸರ್ಕಾರ ಸ್ವಲ್ಪ ಜಾಸ್ತಿ ಮಾಡಿ. ಈಗ ಕಾಡಾನೆ ಪೀಡಿತ ಪ್ರದೇಶ ಅಂತಲೇ ಬೆಳ್ತಂಗಡಿ ಕೆಲವು ಭಾಗವನ್ನು ಹೇಳ್ಬೋದು. ನಿರಂತರವಾಗಿ ಚಾರ್ಮಾಡಿ, ಚಿಬಿದ್ರೆ, ಪುದುವೆಟ್ಟು ಈ ಭಾಗದಲ್ಲಿ ಕಾಡಾನೆಗಳ ಉಪಟಳ ಇದೆ. ಕಾಡು ಪ್ರಾಣಿಗಳು ನಾಡಿಗೆ ಬರ್ಲಿಕ್ಕೆ ಕಾರಣ ಕೂಡ ಪರೋಕ್ಷವಾಗಿ ನಾವೇ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಬೇಕು. ಯಾಕಂತ ಹೇಳಿದ್ರೆ ವಾಹನ ಸವಾರರ ಮೇಲೆ ದಾಳಿ ಮಾಡ್ತದೆ. ಕೆಲವು 2-3-4 ತಿಂಗಳಿಂದ ನೆರಿಯದಲ್ಲಿ ಕಾರಿನಲ್ಲಿ ಬರುವವರ ಮೇಲೆ ದಾಳಿ ಮಾಡಿದ್ದು. ಕಬಕ ಮೂಲದವರು ಇಲ್ಲಿಗೆ ಬಂದಾಗ ರಾತ್ರಿ ಹೊತ್ತಿಗೆ ಹೋದಾಗ ಕಾಡಾನೆ ದಾಳಿ ಮಾಡಿತ್ತು. ಅವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ್ರು. ಇಂತ ತುಂಬಾ ಘಟನೆಗಳು ನಡೆದಿದೆ. ದ್ವಿಚಕ್ರ ವಾಹನ ಸವಾರರ ಮೇಲೆ ದಾಳಿ ಮಾಡಿದೆ, ಕಾರ್ನಲ್ಲಿ ಹೋಗುವವರ ಮೇಲೆ ದಾಳಿ ಮಾಡಿದೆ, ನಡ್ಕೊಂಡು ಹೋಗುವವರ ಮೇಲೆ ದಾಳಿ ಮಾಡಿದೆ, ಕೃಷಿ ಹಾನಿ ಮಾಡಿದೆ. ಅದೆಲ್ಲ ಸಮಸ್ಯೆ ಆಗಿದೆ. ಮತ್ತೆ ಅವರಿಗೆ ಕೃಷಿ ಹಾನಿ ಒಳಗಾದವರಿಗೆ ಬೇಕಾದಷ್ಟು ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಸರ್ಕಾರ ಮಾಡುದಿಲ್ಲ. ಅದು ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು. ಆದ್ರೆ ನಮ್ಗೆ ನಾವು ನೋಡುವಂತದ್ದು ಸರ್ಕಾರ ಅಂತೇಳಿ ನೋಡಿ, 1 ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತದೆ. ಒಂದು ಕೃಷಿ ಭೂಮಿಗೆ ಕಾಡಾನೆ ದಾಳಿ ಮಾಡಿದ್ರೆ ಲಕ್ಷ ರೂಪಾಯಿ ನಷ್ಟ ಆಗ್ತದೆ. ಆದ್ರೆ ಅವ್ರು ಕೊಡುವುದು ಎಷ್ಟು ಪರಿಹಾರ? 1,000, 2,000, 5,000 ಇಷ್ಟೇ ಹೇಳುವಾಗ ಅಧಿಕಾರಿಗಳು ಬರ್ತಾರೆ. ನಾವು ಘಟನಾ ಸ್ಥಳಕ್ಕೆ ಬರ್ತೇವೆ, ಪರಿಶೀಲನೆ ಮಾಡ್ತೇವೆ, ಅರ್ಜಿ ಕೊಡಿ. ಮೊನ್ನೆ ನೀವು ಪುದುವೆಟ್ಟು ಭಾಗದಲ್ಲಿ ನೋಡಿದ್ರೆ ಕಾಡಾನೆಯನ್ನು ಓಡಿಸ್ಲಿಕ್ಕೆ ಗರ್ನಾಲ್ ಕೊಡ್ತೇವೆ, ನೀವು ಓಡಿಸಿ ಅಂತ ಊರಿನವರಿಗೆ ಹೇಳ್ತಾರೆ ಅಂತ. ಯಾಕಂದ್ರೆ ಅಧಿಕಾರಿಗಳಿಗೆ ಕೂಡ ಅಷ್ಟೇ ಇರುವುದು. ಅವ್ರೇನು ಬೇರೆ ವಸ್ತು ತಂದು ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆಲ್ಲ ಸ್ವಲ್ಪ ನಾವೀಗ ಡಿಜಿಟಲ್ ಯುಗದಲ್ಲಿದ್ದೇವೆ. ಆಧುನಿಕ ವ್ಯವಸ್ಥೆಯನ್ನ ಬಳಕೆ ಮಾಡಿಕೊಳ್ಬೇಕು. ಈ ಕಾಡಾನೆ ಪೀಡಿತ ಪ್ರದೇಶ ಅಂತ ಯಾವುದಿದೆ ಅದನ್ನು ಗುರುತಿಸಿಕೊಂಡು ಸೋಲಾರ್ ಬೇಲಿ ಅಳವಡಿಸುವಂತದ್ದು, ತಡೆಬೇಲಿ ಮಾಡುವಂತದ್ದು ಅದನ್ನ ಮಾಡ್ಬೇಕು. ಈಗ ಈ ಸಂದರ್ಭದಲ್ಲಿ ಕೆಲವು ಸಾರ್ವಜನಿಕರು ಏನ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಮಗೆ ಅರಣ್ಯ ಇಲಾಖೆಯವರು ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅರಣ್ಯ ಇಲಾಖೆ ಅವರು ಅದನ್ನ ಓಡಿಸ್ತೇವೆ ಅಂತ ಹೇಳ್ತಾರೆ, ಆದ್ರೆ ಓಡಿಸೋದಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಮತ್ತೊಂದು ಕಡೆ ಇದೆ, ನೀವ್ ಹೇಳಿದಾಗ ಇಲಾಖೆಯವ್ರದ್ದು ಆಕ್ರೋಶ, ನಮಗೆ ಬೇಕಾದಂತ ಪರಿಕರಗಳಿಂದ ನಾವು ಬಂದು ಕೂಡ ಬೊಬ್ಬೆ ಹೊಡೆಯುವುದು ಅಂತ. ಅಲ್ಲ, ಯಾವ ಇಲಾಖೆ ಅಧಿಕಾರಿಗಳು ಕೂಡ ಬೇಕು ಅಂತ ನಿರ್ಲಕ್ಷ್ಯ ಮಾಡುವಂತದ್ದಲ್ಲ. ಅವರಿಗೆ ಕೊಡ್ತಾ ಇರುವಂತ ಸವಲತ್ತುಗಳೇ ಅಷ್ಟೇ. ಇದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾದಂತು. ಈಗ ನಾವಿಲ್ಲಿ ಒಬ್ಬ RF ಅನ್ನ, ACF ಅನ್ನ ದೂರ ಏನ್ ಮಾಡ್ಲಿಕ್ಕೆ ಆಗ್ತದೆ? ಈಗ ಅವರಿಗೂ ಇದೆ,
ನಮ್ಮ ಊರಿಗೆ ಕಾಡಾನೆ ಬರಬಾರ್ದು, ನಮ್ಮ ಊರಿನಲ್ಲಿ ಕೃಷಿ ನಾಶ ಆಗ್ಬಾರ್ದು, ಪ್ರಾಣಹಾನಿ ಆಗ್ಬಾರ್ದು ಅವ್ರಿಗೆ ಇದೆ. ಆದ್ರೆ ಖಾಲಿ ಗರ್ನಾಲ್ ಕೊಡುವಂತದ್ದು ಬಾರಿ ಪುರಾತನ ಕಾಲದ ವ್ಯವಸ್ಥೆ ಅದು. ಇವತ್ತು ಆಧುನಿಕ ಯುಗಕ್ಕೆ ಬೇಕಾದಂತ ವ್ಯವಸ್ಥೆಗಳು ಏನಾಗ್ತಾ ಇದೆ, ಕಾಡಾನೆ ಬರದ ಹಾಗೆ ಹೇಗೆ ಮಾಡಬಹುದು, ಬಂದ ಕಾಡಾನೆಗಳನ್ನ ಹೇಗೆ ಓಡಿಸಬಹುದು, ಜನರಿಗೆ ತೊಂದರೆ ಆಗದಾಗೆ ಯಾವ ರೀತಿ ನೋಡಿಕೊಳ್ಬಹುದು, ಅದಕ್ಕೆ ವ್ಯವಸ್ಥೆ ಸರ್ಕಾರ ಮಾಡಿಕೊಳ್ಬೇಕು. ಸರ್ಕಾರ ಅಂತ ಹೇಳಿದ್ರೆ ಯಾರು? ನಮ್ಮ ಜನಪ್ರತಿನಿಧಿಗಳು, ನಮ್ಮನ್ನು ಆಳುವವರು. ಇಲ್ಲಿಯ ಒಬ್ಬ ಸಾಮಾನ್ಯ ರೈತನನ್ನು ಕೂಡ, ಸಾಮಾನ್ಯ ಪ್ರಜೆಯನ್ನು ಕೂಡ ರಕ್ಷಣೆ ಮಾಡಬೇಕಾದಂತದ್ದು ಒಬ್ಬ ಸ್ಥಳೀಯ ಜನಪ್ರತಿನಿಧಿಯ ಕರ್ತವ್ಯ. ಅದು ಯಾವ್ದು ಇರ್ಬೋದು, ಗ್ರಾಮ ಪಂಚಾಯತ್ನವ್ರು ಇರ್ಬೋದು, ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಸರ್ಕಾರದ ಮಟ್ಟಕ್ಕೆ ಹೋದ್ರೆ ಮುಖ್ಯಮಂತ್ರಿ ಇರ್ಬೋದು. ಇದು ಖಾಲಿ ಬೆಳ್ತಂಗಡಿಯ ಸಮಸ್ಯೆ ಅಲ್ಲ, ಬೇರೆ ಬೇರೆ ಭಾಗದಲ್ಲಿ ಕಂಡು ಬಂದಿರುವಂತ ಸಮಸ್ಯೆ ಕಾಡಾನೆಯ ದಾಳಿ. ನೀವು ಸುಳ್ಯ ಭಾಗಕ್ಕೆ ಹೋದ್ರೆ ಅಲ್ಲಿ ಕಾಡಾನೆಯ ಸಮಸ್ಯೆ ಇದೆ, ಕಡಬದಲ್ಲಿ ಹೋದ್ರೆ ಅಲ್ಲಿ ಇದೆ. ನಾವು ಕಾಡು ಪ್ರದೇಶದಲ್ಲಿ ಇರ್ತೇವೆ, ಈ ಭಾಗದಲ್ಲಿ ಆ ಸಮಸ್ಯೆ ನಿರಂತರವಾಗಿರ್ತದೆ. ಹಾಗಾಗಿ ಅದಕ್ಕೆ ಏನು ಮುನ್ನೆಚ್ಚರಿಕೆ ಬೇಕಂತ ಹೇಳುವುದನ್ನ ಸರ್ಕಾರ ಮಟ್ಟದಲ್ಲಿ ತಗೊಳ್ಬೇಕು. ಅದಕ್ಕೆ ಅಧಿಕಾರಿಗಳು ಪೂರಕವಾಗಿ ಸ್ಪಂದಿಸಬೇಕು. ಜನರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸುವಂತದ್ದು ಸತ್ಯ. ಯಾಕಂತ ಹೇಳಿದ್ರೆ ಅವರಿಗೆ ತಕ್ಷಣಕ್ಕೆ ಸಿಗೋದು ಯಾರು? ಅರಣ್ಯ ಇಲಾಖೆ ಅಧಿಕಾರಿಗಳು. ಅವರ ನೋವನ್ನು ಹೇಳ್ಕೊಳ್ತಾರೆ, ಅವರ ಆತಂಕವನ್ನು ಹೇಳ್ಕೊಳ್ತಾರೆ. ಆದ್ರೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡ್ಬೇಕಾದಂತದ್ದು ಸರ್ಕಾರವೇ. ಓಕೆ, ಈಗ ಚಿಬಿದ್ರೆಯಲ್ಲಿ ಇರ್ಬೋದು, ಚಾರ್ಮಾಡಿಯಲ್ಲಿ ಇರ್ಬೋದು, ಈ ಚಿಬಿದ್ರೆ ಚಾರ್ಮಾಡಿ ಘಾಟಿಯಲ್ಲಿ ತೊಂದರೆ, ಉಂಟಿ ಸಲಗದಿಂದ ಆದಂತಹ ತೊಂದರೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ರಂಜನ್ ಅವರು ಸಂಪರ್ಕದಲ್ಲಿದ್ದಾರೆ. ರಂಜನ್ ಅವರು ಯಾಕೆ ರಂಜನ್ ಅವರನ್ನ ಮಾತಾಡಿಸಿದ್ದೇವೆ ಅಂದ್ರೆ, ಈ ಹಿಂದೆ ನೆರಿಯದಲ್ಲಿ ಒಂದು ಕಾಡಾನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕಬಕದ ಒಬ್ಬ ವ್ಯಕ್ತಿ ಗಾಯಗೊಂಡಿದ್ರು. ಅಂದ್ರೆ ಪುತ್ತೂರಿನ ಕಬಕದ ಫ್ಯಾಮಿಲಿ ಬಂದಿದ್ರು ಅವರು. ಈ ಬಗ್ಗೆ ಒಟ್ಟು ಚಿಬಿದ್ರೆ ಮತ್ತು ಚಾರ್ಮಾಡಿ ಘಾಟಿಯಲ್ಲಿ ಆ ಕಾಡಾನೆಯ ಒಂದು ತೊಂದರೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ರಂಜನ್ ಸಂಪರ್ಕದಲ್ಲಿದ್ದಾರೆ. ರಂಜನ್, ನಮಸ್ತೆ ಸರ್. ನಮಸ್ತೆ ಸರ್. ಈ ಚಾರ್ಮಾಡಿ ಮತ್ತು ಚಿಬಿದ್ರೆಯಲ್ಲಿ ಕಾಡಾನೆ ದಾಳಿಯ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದು ಕಾಡಾನೆಯಿಂದ ವಿಪರೀತ ಕೃಷಿಗೆ ಕೂಡ ಹಾನಿಯಾಗಿದೆ. ಅದ್ರ ಜೊತೆಗೆ NH ಹೈವೇಯಲ್ಲಿ ಕೂಡ ಸಂಚರಿಸುವಂತಹ ಸವಾರಿ ಕೂಡ ಕಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತಿಗೆ ವಾಹನ ಸವಾರಿ ಕೂಡ ಒಂದು ಭಯದ ವಾತಾವರಣ ಉಂಟಾಗಿದೆ ಚಾರ್ಮಾಡಿ ಘಾಟಿಯ ಸಮೀಪ ಸರ್. ಈಗ ನೀವು ಅಲ್ಲಿ ಸಮೀಪದಲ್ಲೇ ಇರೋದ್ರಿಂದ ನಿಮಗೆ ಇಲ್ಲಿ ಆ ವಾಹನ ಸವಾರರು ಆಗಾಗ ವಿಡಿಯೋಗಳನ್ನೆಲ್ಲ ಕಳಿಸ್ತಾ ಇರ್ತೀರಿ. ಹೌದು, ಎಷ್ಟು ಭಯದಲ್ಲಿದ್ದಾರೆ? ಖಂಡಿತವಾಗಿ ಅಂದ್ರೆ ಪ್ರಾಣವನ್ನು ಬಿಟ್ಟು ಒಂದು ಪ್ರಾಣ ಭಯದಿಂದ ಹೋಗುದು. ಹೇಳ್ತಾರೆ ನೈಟ್ ಕಷ್ಟ ಆಗ್ತಾ ಇದೆ. ಮತ್ತೆ ಲೋಕಲ್ನವರು ಕೂಡ ಬಾಡಿಗೆ ಹೋಗ್ತಾ ಇಲ್ಲ, ರಾತ್ರಿ ಬಾಡಿಗೆ ಹೋಗುದಿಲ್ಲ. ಇಲ್ಲ, ಎದುರಿ ಹೋಗುದು. ಅದರ ಜೊತೆಗೆ ಸರ್, ಪುದುವೆಟ್ಟು ಪರಿಸರದಲ್ಲಿ ಕೂಡ ನಿರಂತರವಾಗಿ ಕಾಡಾನೆ ಸಿಗ್ತದೆ ಸರ್. ಪುದುವೆಟ್ಟು ಪರಿಸರದಲ್ಲಿ ಕಾಡಾನೆ ಸಿಗ್ತಾ ಇದೆ. ಹೌದು, 3 ಸುದ್ದಿಯೂ ಬಂದಿದೆ. ಚಾರ್ಮಾಡಿ ಘಾಟಿಯಲ್ಲಿ ಉಂಟಿ ಸಲಗದ ದರ್ಬಾರು, ಚಿಬಿದ್ರೆಯಲ್ಲಿ ಕಾಡಾನೆ ದಾಳಿ ಮತ್ತು ಪುದುವೆಟ್ಟಿನಲ್ಲಿ. ಹೌದು ಸರ್. ಈಗ ಕಳೆದ ಬಾರಿ ನಿಮ್ಮ ನೆರಿಯದಲ್ಲಿಯೂ ಕೂಡ ಬಹಳಷ್ಟು ತೊಂದರೆಗಳಾಗಿತ್ತು. ಹೌದು. ಈಗ ಇದಕ್ಕೆ ಹೇಗಂತೆ ಪರಿಹಾರ ಹೇಗಂತೆ? ನಿಮ್ಮಲ್ಲಿ ಲೋಕಲ್ ಜನರು ಏನ್ ಹೇಳ್ತಾರೆ? ಲೋಕಲ್ ಜನರು ನಾವೇ ಕಾಡಿಗೆ ಹೋಗುವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಕಾಡಲ್ಲಿ ಇದ್ದದ್ದು ನಾಡಿಗೆ ಬರ್ತದೆ. ನಾವೆಷ್ಟು ಕೂಡ ಇಲಾಖೆಗೆ ಸೂಚನೆ ಕೊಟ್ಟರು ಕೂಡ ಅದೇ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರು. ಅದೇ ರೀತಿ ಆಗ್ತಾ ಇದೆ ಅಂತನಾ? ಹೌದು. ಓಕೆ, ಧನ್ಯವಾದ ನಮ್ ಜೊತೆಗೆ ಮಾತನಾಡಿದಕ್ಕೆ ರಂಜನ್. ನೋಡಿ, ಅವ್ರು ಹೇಳ್ತಿದ್ರೆ ನಾವು ಕಾಡಿಗೆ ಹೋಗುವ ಅಂತ ಜನರು ಮಾತಾಡ್ಸಿದಾರಂತೆ. ಎಲ್ಲ ಕಾಡಾನೆಗಳು ನಾಡಿಗೆ ಬರ್ತಾ ಇದಾವೆ ಅನ್ನುವಂಥದ್ದು ಈ ಹಿಂದೆ ಕಡಬದಲ್ಲಿ ಆಗಿದೆ. ಇನ್ನೊಂದು ವಿಚಾರ ಸಂತೋಷ್, ಈಗ ಕಡಬದಲ್ಲಿ ತೊಂದರೆಗೊಳಗಾಯ್ತು, 2 ಸಾವನ್ನಪ್ಪಿದ್ರು. ಆದ ನಂತರ ದುಬಾರೆಯಿಂದ ಆನೆಗಳು ಬಂತು, ಅರ್ಜುನ ಬಂದ, ಎಲ್ಲರೂ ಬಂದ್ರು. ಆ ಕಾಡಾನೆಗಳನ್ನ ಮಟ್ಟ ಹಾಕಿ ಕರ್ಕೊಂಡು ಹೋಗುವಂತದ್ದಾಯ್ತು. ಅದನ್ನು ಈಗಲೇ ಮಾಡಿದ್ರೆ ಏನು ಮಾಡ್ಬೇಕು? ಪ್ರಾಣಹಾನಿ ಸಂಭವಿಸುವಂತ ಮೊದಲೇ ಮಾಡ್ಬೇಕು. ಈಗ ಪುದುವೆಟ್ಟು ಚಾರ್ಮಾಡಿ ಭಾಗದಲ್ಲಿ ಎಷ್ಟೋ ಸಮಯದಿಂದ ಒಂದು ಆನೆ ಹಿಂಡು ಬಂದು ಅಲ್ಲಿ ಇದೆ. ಅದು ಕಾಡಾನೆ ಒಂಟಿ ಸಲಗದ ರೀತಿಯಲ್ಲಿ ಕಂಡ್ರು ಕೂಡ ಎಲ್ಲಾ ಕಡೆ ಹೋಗ್ತಿರುವಂತದ್ದು ಒಂದೇ ಆನೆ ಅಲ್ಲ, ಬೇರೆ ಬೇರೆ ಆನೆಗಳಿರ್ಬೋದು. ಅದನ್ನು ಓಡಿಸುವಂತ ವ್ಯವಸ್ಥೆ, ಅದೇ ರೀತಿ ನಾವು ದುಬಾರೆಯಿಂದ ಎಕ್ಸ್ಪರ್ಟ್ ಆನೆಗಳನ್ನ ತಂದು ಅದನ್ನ ಸೆರೆ ಹಿಡುವಂತ ವ್ಯವಸ್ಥೆಯನ್ನು ಮೊದಲೇ ಮಾಡಿದ್ರೆ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಮುಖ್ಯ ವರದಿಗಾರರಾದಂತಹ ಭುವನೇಂದ್ರ ಪುದುವೆಟ್ಟು. ಭುವನೇಂದ್ರ, ನಮಸ್ತೆ. ನಮಸ್ತೆ. ನಿಮ್ಮ ಊರಿನಲ್ಲಿ ಪುದುವೆಟ್ಟಿನಲ್ಲಿ ನಡ್ಡಿಯಲ್ನಲ್ಲಿ ಮುಂದುವರೆದಂತ ಕಾಡಾನೆ ಹಾವಳಿ ಅಂತ ಹೇಗಿದೆ ಕಾಡಾನೆ? ಅಂದ್ರೆ ಈಗ ಕಾಡಾನೆಗಳು ಈಗ ಹಲವು ವರ್ಷಗಳಿಂದ ನಮ್ಮ ಈ ಭಾಗಕ್ಕೆ ಬರ್ತಾ ಇವೆ. ಬಟ್ ಬಂದು ಹೋಗ್ತದೆ, ಸಾಮಾನ್ಯವಾಗಿ ಬಂದು ಹೋಗ್ತದೆ ಒಂದು ದಾರಿಯಲ್ಲಿ. ಅದಕ್ಕೆ ನಾನು ಕೇಳಿದ್ದು ಭುವನ್, ಹೇಗಿದೆ ಕಾಡಾನೆ ಅಂತ? ಬಂದು ಹೋಗ್ತದೆ, ನಿಮಗೆ ಅದು ಮಾಮೂಲಿ ತರ ಆಗಿದೆಯಲ್ಲ?
ಅಲ್ಲಲ್ಲ ಈ ಅಂದ್ರೆ ಬಂದು ಹೋದ್ರೆ ಮಾಮೂಲಿ ಆಗ್ತಿತ್ತು. ಈಗ ಬಂದು ಹೋಗ್ತಾ ಇಲ್ಲ ಅದು. ಈಗ ಒಂದು 3 ಕಾಡಾನೆಗಳು ಬಂದು ಈ ಕಡೆ ಒಂದು 1.5 ತಿಂಗಳಾಯ್ತು. ಅದು ಧರ್ಮಸ್ಥಳ, ಪುದುವೆಟ್ಟು ಮತ್ತೆ ಕಿಬಿದ್ರೆ ಈ ವ್ಯಾಪ್ತಿಯಲ್ಲಿ ತಿರುಗಾಡ್ತಾ ಇದ್ದೇವೆ. ಸೊ ಪ್ರತಿದಿನ ಈ 3 ಗ್ರಾಮಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ದಾಳಿ ಮಾಡಿ ಕೃಷಿ ಹಾನಿ ಮಾಡ್ತಾ ಇರ್ತದೆ. ಅಡಿಕೆ ಗಿಡ, ಬಾಳೆ ಗಿಡ, ತೆಂಗಿನ ಗಿಡ ಅಥವಾ ಗದ್ದೆಗಳಿಗೆ ಹೋದ್ರೆ ಗದ್ದೆಯನ್ನು ಪೂರ್ತಿ ನಾಶಪಡುತ್ತೆ. ಅದರಡಿಯಲ್ಲಿ ಇಲ್ಲಿ ನಿವಾಸಿಗಳಿಗೆ ತುಂಬಾ ಭಯದಲ್ಲೇ ಬದುಕುವ ಸ್ಥಿತಿ ಇದೆ ಈಗ ಸದ್ಯಕ್ಕೆ. ಈ ಕುರಿತು ಮೊನ್ನೆ RF ಅವರು ಪುದುವೆಟ್ಟಲ್ಲಿ ಬಂದೊಂದು ಸಭೆಯೆಲ್ಲ ಮಾಡಿದ್ದಾರೆ. ಸಭೆಯಲ್ಲಿ ಕೂಡ ಗ್ರಾಮಸ್ಥರು ಮುಂದಿಟ್ಟ ಬೇಡಿಕೆ ಏನಂತ ಹೇಳಿದ್ರೆ ಕಾಡಾನೆಗಳಿಗೆ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ. ಹಗಲು ಕಾಡಲ್ಲಿ ಇರ್ತವೆ ಕಾಡಾನೆಗಳು, ರಾತ್ರಿ ಹೊತ್ತಿಗೆ ಊರಿಗೆ ಬರ್ತವೆ. ಸೊ ಹಗಲು ಹೊತ್ತಲ್ಲೇ ಕಾಡಾನೆಗಳು ಓಡಿಸುವ ವ್ಯವಸ್ಥೆ ಮಾಡ್ಬೇಕು ಅಂತ ಕೇಳಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸದ್ಯಕ್ಕೆ ನಮ್ಗೆ ಅಂತ ಅನುಮತಿ ಇಲ್ಲ, ಅಂದ್ರೆ ಘಟ್ಟ ಪ್ರದೇಶಗಳಿಗೆಲ್ಲ ಹೋಲಿಸಿದ್ರೆ ಇಲ್ಲಿ ಕಡಿಮೆ ಸಮಸ್ಯೆ, ಅಲ್ಲಿ ದೊಡ್ಡ ಸಮಸ್ಯೆ ಇದೆ. ಸೊ ಹಾಗಾಗಿ ಅಂತ ಅನುಮತಿ ಎಲ್ಲ ಇಲಾಖೆ ಕೊಡುದಿಲ್ಲ ಅಂತ ಹೇಳಿದಾರೆ ಅಂತ ಗ್ರಾಮಸ್ಥರು ತುಂಬಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಟ್ ಗ್ರಾಮಸ್ಥರ ಬೇಡಿಕೆ ಇರೋದು ಕಾಡಾನೆಗಳು ಇಲ್ಲಿ ಠಿಕಾಣಿ ಹೊಡಿರುವ ಕಾಡಾನೆಗಳು ಈಗ ಓಡಿಸ್ಬೇಕು ಅಂತ ಹೇಳಿ. ಯಾವಾಗ್ಲಾದ್ರೂ ಬಂದು ದಾಳಿ ಮಾಡಿ ಹೋಗೋದು ಬೇರೆ ವಿಷಯ. ಇದು ಪ್ರತಿದಿನ ಬರ್ತವೆ, ಇಲ್ಲೇ ಇದ್ದಾವೆ. ಅದು ಇಲ್ಲಿಂದ ಅವರು ಬೇರೆ ಕಡೆ ಕಳಿಸೋ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಅವರ ಬೇಡಿಕೆ. ನಿಮಗೆ ಯಾವತ್ತಾದ್ರೂ ಕಾಣ ಸಿಕ್ಕಿದ್ಯಾ? ಇಲ್ಲ, ಕಾಣ್ಲಿಕ್ಕೆ ಸಿಕ್ಕಿಲ್ಲ. ಆದ್ರೆ ದಾರಿಯಲ್ಲಿ ಹೋಗುವ ಹೆದರಿಕೆ ಆಗತ್ತೆ, ಹೆದರ್ಕೊಂಡು ಹೋಗ್ಬೇಕಾಗತ್ತೆ. ಧರ್ಮಸ್ಥಳ ಪುದುವೆಟ್ಟು ರಸ್ತೆಯಲ್ಲಿ ತಿರುದಕಟ್ಟೆ ಒಂದು ಘಾಟ್ ಸೆಕ್ಷನ್ ರೀತಿ ಇರುವ ಪ್ರದೇಶದಲ್ಲಿ ಅದು ರಸ್ತೆ ದಾಟುತ್ತೆ. ರಸ್ತೆ ಬದಿಯಲ್ಲಿ ತುಂಬಾ ಮಂದಿಗೆ ಸಿಗತ್ತೆ, ಅದು ಕಾಣ್ಲಿಕ್ಕೆ ಸಿಗತ್ತೆ ಇರುತ್ತೆ. ಓಕೆ, ಈಗ ಅಲ್ಲ ಕಾಡಾನೆಯಿಂದ ಕೃಷಿಗೆ ಎಷ್ಟರ ಮಟ್ಟಿಗೆ ತೊಂದರೆ? ಈಗ ಬಹಳಷ್ಟು ಜನ ಒಂದು ದೂರನ್ನ ನೀಡ್ತಾ ಇದ್ದಾರೆ, ಆದ್ರೂ ಕೂಡ ಯಾವುದೇ ರೀತಿಯಂತ ಸ್ಪಂದನೆ ಇಲ್ಲ. ಅಲ್ಲ, ಸ್ಪಂದನೆ ಅಂತ ಹೇಳಿದ್ರೆ ಅವ್ರು ಹೇಳೋದು ಪರಿಹಾರ ಕೊಡ್ತೇವೆ, ತಕ್ಷಣ ಪರಿಹಾರ ಕೊಡ್ತೇವೆ, ಅರ್ಜಿ ಕೊಡಿ. ಈಗ ಉದಾಹರಣೆಗೆ ಒಂದು ತೋಟಕ್ಕೆ ದಾಳಿ ಮಾಡಿ ಒಂದು 5 ಅಡಿಕೆ ಗಿಡ ಹೋಯ್ತು, ಅದಕ್ಕೆ ನೀವು ಅರ್ಜಿ ಕೊಟ್ಟು ನಾವು ಪರಿಹಾರ ಕೊಡ್ತೇವೆ. ತೆಂಗಿನ ಮರ ಹೋಯ್ತು, ಅದಕ್ಕೆ ನೀವು ಒಂದಿಷ್ಟು 2,000 ಎಷ್ಟು ಪರಿಹಾರ ಇರ್ತವೆ. ಅರಣ್ಯ ಇಲಾಖೆ ಮಾನದಂಡ ಪ್ರಕಾರ ಅದಕ್ಕೆ ಪರಿಹಾರ ಕೊಡ್ತಾರೆ. ಅದು ಬಿಟ್ರೆ ಶಾಶ್ವತವಾಗಿ ಅದನ್ನು ಇಲ್ಲಿಂದ ಓಡಿಸ್ಲಿಕ್ಕೆ ಸದ್ಯಕ್ಕಿಲ್ಲ. ಅಂದ್ರೆ ಉದಾಹರಣೆಗೆ ಈಗ 1 ವರ್ಷದ ಹಿಂದೆ ಕಡಬದಲ್ಲಿ ಒಂದು 2 ಡೆತ್ ಆಯ್ತು ಕಾಡನ್ನು ದಾಳಿ ಮಾಡಿ. ಆ ಟೈಮಲ್ಲಿ ಅದನ್ನು ಸೆರೆ ಹಿಡಿದು ಬೇರೆ ಕಡೆ ಶಿಫ್ಟ್ ಮಾಡಿದ್ರು, ಸ್ಥಳಾಂತರ. ಸೊ ಆ ರೀತಿ ಇಲ್ಲಿ ಅಷ್ಟು ಗಂಭೀರ ಆಗಿಲ್ಲ ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುದು. ಇಲ್ಲಿನ ಪರಿಸ್ಥಿತಿ ಅಷ್ಟು ಗಂಭೀರವಾಗಿಲ್ಲ. ಓಕೆ, ಅಂದ್ರೆ ಅಷ್ಟು ಗಂಭೀರ ಆಗ್ಬೇಕಂತ ಅಂದ್ರೆ ಅವರ ಆಕ್ಷನ್ ತಗೊಳ್ಳಿಕ್ಕೆ ಅಂತದ್ದು ಬೇಕಾಗುತ್ತೆ ಅವರಿಗೆ ಅಂತ ಅವರ ಒಂದು ಇದು. ಹೌದು, ಅಂದ್ರೆ ಮೇಲಾಧಿಕಾರಿಗಳು ಒಪ್ಪಿಗೆ ಕೊಡುದಿಲ್ಲ ಕಾಡಾನೆಗಳು ಸೆರೆ ಹಿಡಿಲಿಕ್ಕೆ ಅಥವಾ ಹಗಲು ಓಡಿಸ್ಲಿಕ್ಕೆ ಒಪ್ಪಿಗೆ ಕೊಡುದಿಲ್ಲ. ರಾತ್ರಿ ಹೊತ್ತು ಅದನ್ನು ಪಟಾಕಿ ಸಿಡಿಸಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಓಡಿಸ್ಲಿಕ್ಕೆ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಅವರು ಕಾವಲು ಕಾಯ್ತಿದ್ದಾರೆ. ಅರಣ್ಯ ಇಲಾಖೆ ಸುಮ್ಮನೆ ಕೂತಿಲ್ಲ, ಅವರು ಕಾವಲು ಕಾಯ್ತಿದ್ದಾರೆ. ಗ್ರೌಂಡ್ ಸ್ಟಾಫ್ಸ್ ಅಲ್ಲಿ ಕಾವಲು ಕಾಯ್ತಾರೆ. ರಾತ್ರಿ 5 ಮಂದಿ 6 ಮಂದಿ ಬಂದು ರಾತ್ರಿಯಿಂದ ಬೆಳಗ್ಗಿನವರೆಗೆ ಕೂಡ ಇರ್ತಾರೆ. ಎಲ್ಲಿ? ನಡ್ಡಿಯಲ್ ಭಾಗದಲ್ಲಿ ಈಗ ಸದ್ಯಕ್ಕಿದ್ದಾರೆ, ಕೆಲವು ದಿನಗಳಿಂದ ಇದ್ದಾರೆ. ಅವ್ರು ಇರ್ತಾರೆ, DRF ಇರ್ತಾರೆ. ರಾತ್ರಿ ಹೌದೌದು, ಕಾವಲು ಇರ್ತಾರೆ. ಬಟ್ ಇವ್ರು ಒಂದು ಕಡೆ ಇರ್ತಾರೆ, ಅದು ಇನ್ನೊಂದು ಕಡೆ ಬಂದು ಏನಾದ್ರೂ ದಾಳಿ ಮಾಡಿ ಹೋಗುತ್ತೆ. ಆನೆ ನಿಮ್ಮೂರ್ದು ಅಲ್ಲ, ಎಲ್ಲ ಕಡೆ ಓಕೆ, ಭಯ ಇದೆ ಅಲ್ಲ ಎಲ್ಲರಿಗೂ, ಗ್ರಾಮಸ್ಥರಿಗೆ? ಎಲ್ರಿಗೂ ಅಂದ್ರೆ ಇಡೀ ಗ್ರಾಮಕ್ಕಿಲ್ಲ. ಈಗ ಸದ್ಯಕ್ಕೆ ಇರೋದು ನಟ್ಟಿಯಲ್ ಭಾಗದಲ್ಲಿ, ಪುದುವೆಟ್ಟಿನ ಒಂದು ಬದಿಯಲ್ಲಿ, ಪೆರಿಯಡ್ಕ ರಸ್ತೆಯ ಆ ಭಾಗದಲ್ಲಿ ಹೋಗಿದ್ದು. ಓಕೆ, ಧನ್ಯವಾದ. ಇದಕ್ಕೆ ಒಂದು ನೋಡಿ ಈ ಸಮಸ್ಯೆ ನೋಡಿ, ನಾವು ಹೇಳಿದ ಅದನ್ನೇ, ಅಲ್ಲಿ ಏನಾದ್ರೂ ಸಾವು ನೋವುಗಳು ಸಂಭವಿಸಿ ಗಂಭೀರ ಪರಿಸ್ಥಿತಿಗೆ ಹೋದ್ರೆ ಏನಾದ್ರೂ ಮಾಡಬಹುದು ಅಂತ. ಅದು ಕಾನೂನು ಪ್ರಕ್ರಿಯೆಗಳು ಇರುವುದೇ ಹಾಗೆ. ನೀವೊಂದು ಗಲಭೆ ಆಗ್ತದೆ ಅಂತಿದ್ರೆ ಲಾಠಿ ಚಾರ್ಜ್ ಮಾಡಬೇಕಿದ್ರೆ ಅದಕ್ಕೆ ಇಷ್ಟೊಂದು ವ್ಯವಸ್ಥೆ ಅಂತ ಉಂಟು. ಮೇಲಾಧಿಕಾರಿಯ ಪರ್ಮಿಷನ್ ತಗೊಳ್ಬೇಕು. ಒಂದು ತಕ್ಷಣಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರತಿಭಟನೆ ಆಗ್ತದೆ, ಗಲಭೆ ಆಗುವಂತ ಸಾಧ್ಯತೆ ಇರ್ತದೆ. ಅಲ್ಲಿ SI ಅಥವಾ ಇನ್ಸ್ಪೆಕ್ಟರ್ ಇದ್ರೆ ಏಕಾಏಕಿ ಅವರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಬರುದಿಲ್ಲ. ಅವರಿಗೆ ಮೇಲಾಧಿಕಾರಿ ಆದೇಶಕ್ಕೆ ಕಾಯ್ಬೇಕು. ಗಲಾಟೆ ಆಗ್ತದೆ ಅಂತ ಇರ್ತದೆ, 140 ಸೆಕ್ಷನ್ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಮೇಲಾಧಿಕಾರಿ ಆದೇಶ ಬೇಕು. ಇಲ್ಲಿ ಕಾಡಾನೆಗಳನ್ನು ನಿಯಂತ್ರಣ ಮಾಡ್ಲಿಕ್ಕೂ ಈಗ ಭುವನ ಹೇಳಿದಾಗೆ ಕಡಬದಲ್ಲಿ 2 ಡೆತ್ ಆದ ನಂತರ ಆನೆಯನ್ನ ಸೆರೆ ಹಿಡಿದು ದುಬಾರಿಗೆ ಕೊಂಡೋಗುದು. ಇಲ್ಲಿ ಆನೆ ಆತಂಕ ಸೃಷ್ಟಿಸ್ತಾ ಇದೆ, ದಾಳಿ ಮಾಡ್ತಾ ಇದೆ, ನಿರಂತರವಾಗಿ ಕೃಷಿ ಹಾನಿ ಆಗ್ತಾ ಇದೆ. ಆದ್ರೆ ಅದನ್ನು ಸೆರೆ ಹಿಡಿಯಲಿಕ್ಕೆ ಅಧಿಕಾರಿಗಳಿಗೆ ಅವಕಾಶ ಇಲ್ಲ. ಅವ್ರಿಗೆ ಏನಾದ್ರೂ ಇಲ್ಲಿ ಸಮಸ್ಯೆ ಆದ್ರೆ ಮತ್ತೆ ಎಲ್ಲರೂ ಬರ್ತಾರೆ, ಸರ್ಕಾರ ಬರ್ತದೆ, ಜನಪ್ರತಿನಿಧಿಗಳು ಬರ್ತಾರೆ, ಮೇಲಾಧಿಕಾರಿಗಳು ಬರ್ತಾರೆ, ಅವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಇಲ್ಲಿ ನಾವು ಹೇಳುವಂತದ್ದು ಈ ಕಾನೂನು ಪ್ರಕ್ರಿಯೆಗಳನ್ನು ಸ್ವಲ್ಪ ಸರಳ ಮಾಡಬೇಕು. ಕಾಡಾನೆ ದಾಳಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಒಂದು ರಾತ್ರಿ ಕಾಡಾನೆ ಒಂದು ಕೃಷಿ ನಾಶ ಮಾಡ್ತದೆ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದು ಪ್ರಾಣಹಾನಿ ಮಾಡ್ತದೆ. ಒಂದು ಕೃಷಿಕ ಅಂತ ಹೇಳಿದ್ರೆ ಅವರು ಕೂಡ ತೋಟದ ಮಧ್ಯದಲ್ಲಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆನೆಗಳಿದೆ ಅಂತ ಗೊತ್ತಾಗುದಿಲ್ಲ. ಆನೆ ದಾಳಿ ಮಾಡಿದ್ರೆ ಖಂಡಿತವಾಗಿ ಸಾಯ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರ್ತದೆ. ಆದ್ರೆ ಅದನ್ನು ಮಾಡ್ಬೇಕಾದ್ದೇನು ಪರಿಹಾರ, ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂತದ್ದು. ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ಬೇಕು. ಈ ಕಾನೂನಿನ ತೊಡಕುಗಳ ಬಗ್ಗೆ,
ಅಧಿಕಾರಿಗಳಿಗಿರುವಂತ ನಿರ್ಬಂಧದ ಬಗ್ಗೆ ಚರ್ಚೆ ಆಗ್ಬೇಕು. ಅದಕ್ಕೆ ಮುನ್ನೆಚ್ಚರಿಕವಾಗಿ ಮೊದಲೇ ಕಾನೂನನ್ನು ಜಾರಿ ಮಾಡುವಂತದ್ದು ಮಾಡ್ಬೇಕು. ಓಕೆ, ಈಗ ಒಂದು ಸಿನಿಮಾ ರಂಗದ ಸಂಗೀತ ಕ್ಷೇತ್ರದಲ್ಲಿ ಪ್ರಶಾಂತ್ ಕೆ ಶೆಟ್ಟಿ ಬಾರ್ಯ ಸಿನಿಮಾ ರಂಗದ ಸಂಗೀತ ಕ್ಷೇತ್ರದಲ್ಲಿ ಯುವ ಸಂಗೀತ ನಿರ್ದೇಶಕರೊಬ್ಬರು ಸದ್ದಿಲ್ಲದೆ ಮಿಂಚಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಬೆಳ್ತಂಗಡಿ ತಾಲೂಕಿನ ಬಾರಿಯ ಗ್ರಾಮದ ಕಲ್ಲಾಜೆ ಎಂಬಲ್ಲಿ ನೆಲೆಸಿರುವಂತ ಪ್ರಸಾದ್ ಕೆ ಶೆಟ್ಟಿ. ಅರ್ಜುನ್ ಲೂಯಿಸ್ ನಿರ್ದೇಶನದ ಪರ್ಸ್ಪೆಕ್ಟಿವ್ ಎಂಬ ಕಿರುಚಿತ್ರಕ್ಕೆ ಹಿನ್ನೆಲೆ ಸಂಗೀತ ನೀಡಿರುವ ಪ್ರಸಾದ್ ಕೆ ಶೆಟ್ಟಿ ಅವರು ಆಗಸ್ಟ್ 31ರಂದು ತಮಿಳುನಾಡಿನ ಚೆನ್ನೈನಲ್ಲಿ ನಡೆದ ಕಾರ್ನರ್ ಸೀಟ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಲ್ಲಿ ತಮಿಳು ಚಿತ್ರರಂಗದ ಗಣ್ಯರಿಂದ ಉತ್ತಮ ಹಿನ್ನೆಲೆ ಸಂಗೀತ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ನಮ್ಮ ಊರಿನವರು ಅನ್ನುವಂತ ಹೆಮ್ಮೆ ಇದೆ. ಪರ ಊರಿನಲ್ಲಿರುವಂತಹ ಬೆಳ್ತಂಗಡಿಯವರು ಅನ್ನುವಂತ ಖುಷಿ ಇದೆ, ಹೆಮ್ಮೆ ಇದೆ. ಯುವ ಸಂಗೀತ ನಿರ್ದೇಶಕ ಪ್ರಸಾದ್ ಕೆ ಶೆಟ್ಟಿ ಬಾರಿಯ ಗ್ರಾಮದವರು, ಇಲ್ಲಿಯವರೇ. ಅವರಿಗೆ ನಾವು ಅಭಿನಂದನೆಯನ್ನ ಸುದ್ದಿಯ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಸಿನಿಮಾ ರಂಗದ ಸಂಗೀತ ಕ್ಷೇತ್ರ ಮಿಂಚುತ್ತಿರುವಂತಹ ಯುವ ಸಂಗೀತ ನಿರ್ದೇಶಕ ಪ್ರಸಾದ್ ಕೆ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಜೊತೆಗೆ ಅವರಿಗೆ ಚೆನ್ನೈನಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ವಿಶೇಷವಾದಂತಹ ವರದಿಯೂ ಕೂಡ ಇದೆ ಸುದ್ದಿ ಬಿಡುಗಡೆಯಲ್ಲಿ. ನಮ್ಮ ಊರಿನವರು ಅನ್ನುವಂಥದಕ್ಕೆ ಬಹಳ ಖುಷಿ ಇದೆ. ಅವರ ಒಂದು ಈ ಒಂದು ಸಾಧನೆ ಇನ್ನಷ್ಟು ಎತ್ತರಕ್ಕೆ ಇರಲಿ. ನಮ್ಮೂರಿನಿಂದ ಬಹಳಷ್ಟು ಮ್ಯೂಸಿಷಿಯನ್ಸ್ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ, ಅವರೆಲ್ಲರಿಗಿಂತ ದೊಡ್ಡ ಮಟ್ಟಕ್ಕೆ ಏರ್ಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಇದೀಗ ಯುವ ಸಂಗೀತ ನಿರ್ದೇಶಕ ಪ್ರಸಾದ್ ಕೆ ಶೆಟ್ಟಿ ಬಾರ್ಯ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ ಸರ್. ನಿಮಗೆ ಚೆನ್ನೈನಲ್ಲಿ ಬಂದ ಪ್ರಶಸ್ತಿಗೆ ಅಭಿನಂದನೆಗಳು. ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ಸಂಗೀತದತ್ತ ಒಲವು ಪ್ರಸಾದ್ ನಿಮಗೆ? ಸಂಗೀತದತ್ತ ಅಂದ್ರೆ ನಾನು ಶಾಲೆ ಕಲಿಯುತ್ತಿರುವಾಗ್ಲೇ ನಂಗೆ ಹಾಡು ಕೇಳುವುದಾಗ್ಲಿ ಪುಸ್ತಕ ಓದುದಾಗ್ಲಿ ತುಂಬಾ ಇದು ಇಂಟ್ರೆಸ್ಟ್ ಚಿಕ್ಕದ್ರಿಂದ. ಓಕೆ. ಸೊ ಅದೇ ಇದು ಇಂಟ್ರೆಸ್ಟ್ ಬೆಳೀತಾ ಬೆಳೀತಾ ನಂಗೆ ಕಾಲೇಜಲ್ಲಿ ಕೂಡ ಇದೇ ವೃತ್ತಿಯನ್ನು ಮುಂದುವರಿಸಬೇಕು ಅಂತ ನಂಗೆ ಒಂದು ಇದು ಆಯ್ತು, ನಿರ್ಧಾರ ಮಾಡಿದೆ. ಅದಕ್ಕೋಸ್ಕರ ನಾನು ಮಂಗಳೂರಲ್ಲಿ ಸಂದೇಶ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಅಂತ ಇತ್ತು, ಅಲ್ಲಿ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಗೆ ಸೇರ್ಕೊಂಡೆ ನಾನು. ನನ್ನದು ಮೈನ್ ಸಬ್ಜೆಕ್ಟ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್. ಅಲ್ಲಿಂದ ನನ್ನ ಕಲಿಕೆ ಪ್ರಾರಂಭ ಆಗಿದ್ದು ಅಲ್ಲಿಂದ, ನನ್ಗೆ ಕಾಲೇಜಿನಲ್ಲೇ. ಈಗ ಯಾವುದು ಪ್ರಾಜೆಕ್ಟ್ ನಡೀತಾ ಇದೆ? ಸದ್ಯದಲ್ಲಿ ಇವತ್ತು ಒಂದು ರಿಲೀಸ್ ಆಯ್ತು, ಕಲ್ಜಿಗ ಅಂತ. ಏನು? ಕಲ್ಜಿಗ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಕಲ್ಜಿಗದಲ್ಲಿ ಆಮೇಲೆ? ಹೌದು, ಅದರ ಹಿನ್ನೆಲೆ ಸಂಗೀತ ನಾನೇ ಮಾಡಿದ್ದು. ಮತ್ತೆ ಇನ್ನು ಬರುವ ಸಿನಿಮಾಗಳಂದ್ರೆ ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್ಸ್ ಇದು ಸ್ಟ್ರಾಬೆರಿ ಅಂತ ಒಂದಿದೆ. ಆಮೇಲೆ ಪ್ರಮೋದ್ ಶೆಟ್ಟಿ, ಯಶ್ ಶೆಟ್ಟಿ ಎಲ್ಲ ಆಕ್ಟ್ ಮಾಡಿರುವಂತ ಒಂದು ಫಾರಿನ್ ಸ್ಕಾಚ್ ಅಂತ ಒಂದಿದೆ. ಹೇಳಿ. ಹೇಗಾಯ್ತು? ಕಲ್ಜಿಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಈಗ ಎಲ್ಲ ಆಡಿಯನ್ಸ್ ಕಡೆಯಿಂದ ಆಗ್ಲಿ. ಏನ್ ನಿಮ್ಮ ಡ್ರೀಮ್? ಏನು ಸರ್ ನಿಮ್ಮ ಡ್ರೀಮ್? ಡ್ರೀಮ್ ಅಂದ್ರೆ ತುಂಬಾ ಸಿನಿಮಾಗಳಿಗೆ ವರ್ಕ್ ಮಾಡ್ಬೇಕು, ಬೇರೆ ಬೇರೆ ಭಾಷೆಯ ಸಿನಿಮಾಗಳಾಗ್ಲಿ ವರ್ಕ್ ಮಾಡ್ಬೇಕು. ಅದೇ ತುಳು ಸಿನಿಮಾವನ್ನು ಇನ್ನೊಂದು ದೊಡ್ಡ ಮಟ್ಟಕ್ಕೆ ನೋಟಿಸ್ ಮಾಡುವಂತ ಒಂದು ಸಂಗೀತ ಮಾಡ್ಬೇಕು ಅಂತ ನನ್ನ ಆಸೆ. ಆಕ್ಚುಲಿ ತುಳು ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು ಅಂತ, ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಆಡಿಯನ್ಸ್ ಕೂಡ ನೋಡುವಂತ ಅದ ಕೆಪಾಸಿಟಿ ಇದೆ ನಮ್ಗೆ, ಅಷ್ಟು ಟ್ಯಾಲೆಂಟ್ಸ್ ಇದ್ದಾರೆ ಇಲ್ಲಿ. ಈಗ ಕೊರಿಯನ್ ಸಿನಿಮಾ ಆಗ್ಲಿ ಅದು ಚಿಕ್ಕ ಚಿಕ್ಕ ರಾಷ್ಟ್ರದಿಂದ ಬಂದಂತದ್ದು, ಹಾಗೆ ತುಳು ಸಿನಿಮಾ ಕೂಡ ಆ ಎತ್ತರಕ್ಕೆ ಏರ್ಬೇಕು, ಸಂಗೀತ ಎಲ್ಲ ನೋಟಿಸ್ ಆಗ್ಬೇಕು ಅಂತ ನಂದು ಆಸೆ. ಓಕೆ, ಇದೀಗ ಧನ್ಯವಾದ ಸರ್. ನಿಮ್ಮ ಕನಸುಗಳು ಈಡೇರ್ಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಪ್ರಸಾದ್ ಅವರೇ. ನಿಮ್ಮ ಕನಸುಗಳು ಈಡೇರ್ಲಿ. ನೀವು ಸಿನಿಮಾ ರಂಗದಲ್ಲಿ ದೊಡ್ಡ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಿಂಚಬೇಕು ಅನ್ನುವಂತ ಆಶಯ ನಮ್ದು ಕೂಡ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಇದೀಗ ಇನ್ನೊಬ್ಬ ಕಲಾವಿದ ವಿಲಾಸ್ ನಾಯಕ್, ಸ್ಪೇನ್ಸ್ ಗಾಟ್ ಟ್ಯಾಲೆಂಟ್ ಗೆ ಉಜಿರೆಯ ವಿಲಾಸ್ ನಾಯಕ್ ಅವರು ಆಡಿಷನ್ ರೌಂಡ್ ನಲ್ಲಿ ಗಾಯಕ ಜೂಲಿಯೋ ಇಗ್ಲೇಷಿಯಸ್ ಕಲಾಕೃತಿಯನ್ನ ಬಿಡಿಸಿ ಆಯ್ಕೆಯಾಗಿದ್ದಾರೆ. ಸ್ಪೇನ್ಸ್ ಗಾಟ್ ಟ್ಯಾಲೆಂಟ್ 2024ಕ್ಕೆ ಅವರು ಆಯ್ಕೆ ಆಗಿರುವಂತದ್ದು. ಇದರ ಆಡಿಷನ್ ರೌಂಡ್ ಸೆಪ್ಟೆಂಬರ್ 7ರಂದು ಪ್ರಸಾರ ಆಗಿದ್ದು, ಸ್ಪೇನ್ ನ ಖ್ಯಾತ ಗಾಯಕ ಜೂಲಿಯೋ ಇಗ್ಲೇಸಿಯಸ್ ಅವರ ಕಲಾಕೃತಿಯನ್ನ ಬಿಡಿಸುವ ಗೌರವ ಅವರಿಗೆ ದೊರೆತಿತ್ತು. ಕೇವಲ ಅಲ್ಲಿರ್ತಕ್ಕಂಥ ಚಿತ್ರವನ್ನು ನೋಡ್ತಾ ಇದ್ರಿ, ಕೇವಲ 2.5 ನಿಮಿಷದಲ್ಲಿ ಲೈವ್ ಆಗಿ ಆ ಚಿತ್ರವನ್ನ ರಚಿಸಿದ್ರು ಅವರು. ಆ ಮೂಲಕ ಅವರು
ಸ್ಪೇನ್ ಜನರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿದ್ದಾರೆ. ಸ್ಪೇನ್ ಭಾಷೆಯಲ್ಲಿ ಪ್ರಸಾರವಾದ ಕಾರ್ಯಕ್ರಮ ಆಡಿಷನ್ ರೌಂಡ್ ನಲ್ಲಿ ಇವರು ಒಂದು ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಲಾಸ್ ನಾಯಕ್ ಅವರು ಸಂಪರ್ಕಕ್ಕೆ ಬರುವಂತ ಸಾಧ್ಯತೆ ಇದೆ. ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇಬ್ರು ಟ್ಯಾಲೆಂಟ್ಸ್ ಅನ್ನ ಈ ಸಲ ವಾರಕ್ಕೊಂದು ಸುತ್ತಲ್ಲಿ ಮಾತಾಡ್ತಿದೀವಿ. ಒಬ್ರು ಪ್ರಸಾದ್ ಕೆ ಬಾರಿ ಅವರು, ಇನ್ನೊಬ್ರು ವಿಲಾಸ್ ನಾಯಕ್. ವಿಲಾಸ್ ನಾಯಕ್ ಅವರು ಇಂಟರ್ನ್ಯಾಷನಲ್ ಫಿಗರ್. ಈಗ ಅವರು ಬಹಳ ಅದ್ಭುತವಾದಂತಹ ಒಂದು ಆರ್ಟಿಸ್ಟ್. ಅವರು ಉಜಿರೆಯಲ್ಲಿ ಓದಿದವರು, ಉಜಿರೆ SGM ಕಾಲೇಜ್ನಲ್ಲಿ ಓದಿದವರು. ಅವರು ಈಗ ಒಂದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ HR ಹುದ್ದೆಯಲ್ಲಿದ್ದಂತ ವಿಲಾಸ್ ನಾಯಕ್ ಆ ಹುದ್ದೆಯನ್ನ ಬಿಟ್ಟು ಅವರು ಈ ಒಂದು ತನ್ನ ಕಲೆಯ ಸುತ್ತ ಕಲೆಯನ್ನ ಹುಡುಕಿಕೊಂಡು ಹೊರಟಂತವ್ರು. ಈಗ ಸ್ಪೀಡ್ ಪೇಂಟಿಂಗ್ ನ ಮೂಲಕ ಬಹಳ ದೊಡ್ಡ ಒಂದು ಸಾಧನೆಯನ್ನ ಮಾಡಿರುವಂತವ್ರು ವಿಲಾಸ್ ನಾಯಕ್. ಅವರ ಆ ಒಂದು ಸಾಧನೆಗೆ ನಾವು ಅಭಿನಂದನೆಯನ್ನ ಸಲ್ಲಿಸಲೇಬೇಕಾಗ್ತದೆ. ಜೊತೆಗೆ ಅವರಿಗೆ ಬಹಳ ವಿಶೇಷವಾಗಿ ವಿಶ್ವಮಟ್ಟದಲ್ಲಿ ಅವರು ಸುದ್ದಿಯನ್ನ ಮಾಡಿದ್ದಾರೆ. ಈ ಒಂದು ಸ್ಪೀಡ್ ಪೇಂಟಿಂಗ್ ಅಲ್ಲಿ ಹಲವಾರು ದೇಶಗಳನ್ನ ಸುತ್ತಿದ್ದಾರೆ. ಹಲವಾರು ದೇಶಗಳಲ್ಲಿ ತನ್ನ ಚಾಕಚಕ್ಯತೆಯನ್ನು ತೋರಿಸಿದ್ದಾರೆ. ಅದ್ರ ಜೊತೆಗೆ ಬಾಸ್ಕೆಟ್ ಬಾಲ್ ನ ದಿಗ್ಗಜರು ಇರ್ಬೋದು ಅಥವಾ ಹಲವಾರು ದಿಗ್ಗಜ ಕ್ರಿಕೆಟರ್ಸ್ ಅನ್ನ ಭೇಟಿಯಾಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅನ್ನ ಭೇಟಿಯಾಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವ್ರದ್ದು ಚಿತ್ರವನ್ನ ಬಿಡಿಸಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ವಿಶೇಷವಾದ ಕಲಾಕೃತಿಯನ್ನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಬೇರೆ ಬೇರೆ ಟಿವಿ ಶೋಗಳಲ್ಲಿಯೂ ಕೂಡ ಅವರು ಹೆಸರನ್ನ ಮಾಡಿರುವಂತವ್ರು. ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ವಿಶೇಷ ಅಂತ ಹೇಳಿದ್ರೆ ಅವರ ಕುಟುಂಬದಲ್ಲಿ ಯಾರೊಬ್ರು ಕೂಡ ಚಿತ್ರಕಲಾವಿದರು ಇಲ್ಲದೇ ಇದ್ರು ಕೂಡ ಹೌದೌದು, ತನ್ನ 3ನೇ ವಯಸ್ಸಿನಲ್ಲಿ ಒಬ್ಬ ಚಿತ್ರಕಲಾವಿದನಾಗಿ ಅವರು ಗುರುತಿಸಿಕೊಂಡಂತವ್ರು. ಅನಂತರ ತುಂಬಾ ಪ್ರಮುಖರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಟಿವಿ ಚಾನೆಲ್ಗಳಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು ನಾವು ಏನು ಹೇಳುತ್ತದೆ ಅಂತೇಳಿ ನಮ್ಮ ಪರವೂರಿನಲ್ಲಿರುವ ಒಬ್ಬ ಬೆಳ್ತಂಗಡಿ, ಒಬ್ಬ ಪ್ರತಿಭಾವಂತ ಕಲಾವಿದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಕೂಡ ಒಂದು ಪ್ರತಿಷ್ಠೆ, ಬೆಳ್ತಂಗಡಿ ತಾಲೂಕಿಗೆ ಕೂಡ ಒಂದು ಹೆಮ್ಮೆ. ಓಕೆ, ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿಲಾಸ್. ನಮಸ್ತೆ. ನಮಸ್ತೆ ದಾಮು, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ಓಕೆ, ನಾವು ಆರಾಮಾಗಿದ್ದೀವಿ. ಸ್ಪೇನ್ಸ್ ಗಾಟ್ ಟ್ಯಾಲೆಂಟ್ ಗೆ ಆಯ್ಕೆಯಾಗಿದ್ದೀರಿ, ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಹೇಗಾಯ್ತು ಆಡಿಷನ್? ಏನು ಮನ್ಸಲ್ಲಿ ಇಟ್ಕೊಂಡು ಆಡಿಷನ್ ಗೆ ಹೋಗಿದ್ರಿ? ಹೇಗಾಯ್ತು? ಅದು ನನಗೆ ಕಳೆದ 3-4 ವರ್ಷಗಳಿಂದ ಬೇರೆ ಬೇರೆ ದೇಶದ ಗಾಟ್ ಟ್ಯಾಲೆಂಟ್ ಇಂದ ಇನ್ವಿಟೇಷನ್ ಬರ್ತಾನೆ ಇತ್ತು. ಈಗ ಅಮೆರಿಕಾಸ್ ಗಾಟ್ ಟ್ಯಾಲೆಂಟ್ ಬಂತು, ಆಮೇಲೆ ಬ್ರಿಟನ್ಸ್ ಗಾಟ್ ಟ್ಯಾಲೆಂಟ್ ಬಂತು, ಆಮೇಲೆ ರೊಮೇನಿಯಸ್ ಗಾಟ್ ಟ್ಯಾಲೆಂಟ್ ಬಂತು. ಬಟ್ ಇದೆಲ್ಲ ಈ ಕೊರೋನಾ ಲಾಕ್ ಡೌನ್ ಅದೆಲ್ಲ ಇರೋ ಟೈಮ್ ಅಲ್ಲಿ ಸ್ವಲ್ಪ ಬಂದ ಕಾರಣ ಆಚೀಚೆ ಆಯ್ತು. ಇವರು ಸ್ಪೇನ್ಸ್ ಗಾಟ್ ಟ್ಯಾಲೆಂಟ್ ಅವರು ಕೂಡ ಅವರು ನನ್ನ ವರ್ಕ್ ಆನ್ಲೈನ್ ಅಲ್ಲಿ ನೋಡಿ ಅವರೇ ಇನ್ವೈಟ್ ಮಾಡಿದ್ರು, ನೀವು ಬನ್ನಿ ಅಂತ ಹೇಳಿ. ನಾನು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡುವಂತ ಮೇನ್ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನಾವು ಇಲ್ಲಿ ಎಷ್ಟೇ 1000 ಶೋ ಮಾಡಿದ್ರು ಕೂಡ ಒಂದು ಹೊಸ ದೇಶ ಅಥವಾ ಒಂದು ಹೊಸ ಕಾಂಟಿನೆಂಟ್ ಹೋದಾಗ ನೀವು ಹೊಸಬ್ರೆ. ಸೊ ಅಲ್ಲಿನ ಜನಗಳಿಗೆ ಕೂಡ ಈ ಒಂದು ಆರ್ಟ್ ಅನ್ನ ತೋರಿಸ್ಬೇಕು, ಹಾಗೂ ಕಲೆಗೆ ಮತ್ತೆ ಭಾಷೆ ಯಾವುದೇ ಒಂದು ಅಡೆತಡಕು ಇಲ್ಲಲ್ಲ. ಸೊ ಹಾಗೆ ನಾನು ಆ ಒಂದು ಯುರೋಪ್ ದೇಶದಲ್ಲಿ, ನನ್ನ ಯುರೋಪ್ ಕಾಂಟಿನೆಂಟ್ ಅಲ್ಲಿ ನನ್ನ ಫಸ್ಟ್ ಟೆಲಿವಿಷನ್ ಶೋ ಇದೆ ಆಕ್ಚುಲಿ. ಸೊ ಅದಕ್ಕೆ ಹೋಗಿದ್ದು. ಈಗ 2.5 ನಿಮಿಷದಲ್ಲಿ ಲೈವ್ ಆಗಿ ಇಗ್ಲೇಷಿಯಸ್ ಅವರ ಕಲಾಕೃತಿಯನ್ನ ಬಿಡಿಸಿದ್ರಿ. ಎಷ್ಟು ಕಷ್ಟ ಅವರ ಕಲಾಕೃತಿಯನ್ನ ಬಿಡಿಸೋದು, ಮತ್ತು ಹೇಗೆ ಅದರ ಪ್ಲಾನಿಂಗ್ ಹೇಗ್ ಮಾಡಿದ್ರಿ? ಹೌದು, ಅದು ನನಗೆ ನಾನು ಕೇಳಿದೆ, ಸ್ಪೇನ್ ದೇಶದ ಕೆಲವು ಪರ್ಸನಾಲಿಟಿಗಳು ಯಾರು ಫೇಮಸ್ ಇದ್ದಾರೆ ಅವರನ್ನ ಮಾಡಬಹುದಾ ಅಂತ ಹೇಳಿ. ಹಾಗೆ ಮಾಡುವಾಗ ನಾನು ಕೂಡ ಕೆಲವು ಸಜೆಷನ್ ಕೊಟ್ಟಿದ್ದೆ ಅವರಿಗೆ. ಈಗ ಸಾಲ್ವದರ್ ಡಾಲಿ ಅಂತ ಹೇಳಿ ಒಬ್ರು ಪೇಂಟರ್ ಮೊದ್ಲು ಇದ್ದವರು, ಅವರು ಸ್ಪೇನ್ ನವರೇ. ಹಾಗೆ ಕೆಲವೊಂದು ನಾನು ಆಪ್ಷನ್ ಕೊಟ್ಟಿದ್ದೆ. ಬಟ್ ಅವರು, ನೀವು ಯೂಲಿಯೋ ಇಗ್ಲೇಷಿಯಸ್ ಅಂತ ಹೇಳಿ ಗೂಗಲ್ ಮಾಡಿ ನೋಡಿ, ಅವರೊಂದು ತುಂಬಾ ಗ್ರೇಟ್ ಸಿಂಗರ್. ನಾನು ಎನ್ರಿಕೆ ಇಗ್ಲೇಷಿಯಸ್ ಅಂತ ಅಂದ್ಕೊಂಡೆ. ನೋಡುವಾಗ ಇವರು ಎನ್ರಿಕೆ ಇಗ್ಲೇಷಿಯಸ್ ಅವರ ತಂದೆ. ನಮ್ಮ ಭಾರತೀಯರಿಗೆಲ್ಲ ಗೊತ್ತಿರೋದು ಎನ್ರಿಕೆ ಇಗ್ಲೇಷಿಯಸ್ ಮಾತ್ರ. ಬಟ್ ಅವರ ತಂದೆ, ಅವರ ಹಾಡುಗಳನ್ನ ಕೇಳಿದ್ಮೇಲೆ ನನಗೆ ಅನ್ನಿಸ್ತು, ನಿಜವಾಗ್ಲೂ ಅವರು ತುಂಬಾ ಲೆಜೆಂಡರಿ ಸಿಂಗರ್. ಅವರು ಸಾವಿರಾರು ಹಿಟ್ ಸಾಂಗ್ಸ್ ಗಳನ್ನ ಕೊಟ್ಟಂತವ್ರು ಸ್ಪ್ಯಾನಿಷ್ ನಲ್ಲಿ. ಸೊ ಅವರ ಪೇಂಟಿಂಗ್ ಅನ್ನ ಮಾಡುವಂತ ಒಂದು ಅವಕಾಶ ತುಂಬಾ ಚೆನ್ನಾಗಾಯ್ತು. ಅವರ ಒಂದು ಫೀಚರ್ಸ್ ಅನ್ನೆಲ್ಲ ಸ್ಟಡಿ ಮಾಡ್ಕೊಂಡು, ಅವರ ಹಾಡುಗಳನ್ನ ಕೇಳಿ ಆ ಇನ್ಸ್ಪಿರೇಷನ್ ತಕೊಂಡು ಆ ಪೇಂಟಿಂಗ್ ಅನ್ನ ಮಾಡಿದೆ. ತುಂಬಾ ಖುಷಿ ಆಯ್ತು. ಅದನ್ನ ಈಗ ಆಕ್ಚುಲಿ ಅವರ ಮನೆಗೆ ಅವರು ತಲುಪಿಸ್ತಿದ್ದಾರೆ ಅನ್ನುವಂತಹ ಒಂದು ನನಗೆ ಸುದ್ದಿ ಇದೆ, ನೋಡ್ಬೇಕು. ಈಗ ಅದು ಹೇಗೆ ನೀವು ಫೀಚರ್ಸ್ ಅನ್ನ ಸ್ಟಡಿ ಮಾಡೋದು, ಅದು ಹೇಗೆ ಬಿಡಿಸೋದು ಹೇಗೆ?
ಇಲ್ಲ ಅಂದ್ರೆ ಈಗ ನೋಡಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರು ಹಾಡುವಾಗ ಈಗ ಅವರೊಬ್ರು ಹಾಡುಗಾರ ಅಂತೇಳಿ ಆದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ SPB ಸರ್ ಅವರದ್ದು ಪೇಂಟಿಂಗ್ ಕೂಡ ಮಾಡಿದ್ದೆ. ಅವ್ರು ಒಂಥರ ನಗು ಮೊಗದಿಂದ ಎಕ್ಸ್ಪ್ರೆಷನ್ ಇಂದ ಹಾಡ್ತಾರೆ. ಸೊ ಅದು ಅವರ ಒಂದು ಸ್ಪೆಷಾಲಿಟಿ, ನಾವು ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಅದೇ ರೀತಿ ಇವರು ಹೂಲಿಯೋ ಇಗ್ಲೇಷಿಯಸ್ ಅವರು ಒಂಥರ ಈ ಮುಖವನ್ನ ಕೆಳಗಡೆ ಹಾಕಿಕೊಂಡು ಕಣ್ಣನ್ನ ಮುಚ್ಚಿಕೊಂಡು ಫೀಲ್ ಮಾಡ್ಕೊಂಡು ತುಂಬಾ ಹಾಡುವಂತದ್ದು ಜಾಸ್ತಿ. ನಾನು ಅವರ ತುಂಬಾ ವಿಡಿಯೋಸ್ ಅನ್ನ ಸ್ಟಡಿ ಮಾಡಿದೆ. ಸೊ ಆಗ ನನಗೆ ಅನ್ನಿಸ್ತು, ಓಕೆ ಮೇ ಬಿ ನಾನು ಅವರ ಇದೊಂದು ಹಾಡುವ ಶೈಲಿಯನ್ನೇ ಕ್ಯಾಪ್ಚರ್ ಮಾಡಿದ್ರೆ ಜನರಿಗೆ ಕೂಡ ತಲುಪುತ್ತೆ ಅಂತ ಹೇಳಿ ಅಂತದ್ದೇ ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ವಿ. ಈಗ ಇನ್ಯಾವಾಗ ಸ್ಪೇನ್ ಅಲ್ಲಿ ಇನ್ನೊಂದು 20 ದಿನ ಬಿಟ್ಟು ಮತ್ತೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಸೆಮಿಫೈನಲ್ಸ್ ರೌಂಡ್ ಇದೆ, ಅಲ್ಲಿ ಕೂಡ ಅವರೊಂದು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಯಾವತ್ತು ರಿಯಾಲಿಟಿ ಶೋ ಅಲ್ಲಿ ಹೇಗೆ ಆಗ್ತದೆ ಅಂದ್ರೆ ನಾನು ಹೇಳ್ತೇನೆ ನೋಡಿ ಇದನ್ನೆಲ್ಲ ಮಾಡ್ಬೋದು ಅಂತ ಹೇಳಿ, ಬಟ್ ಅವ್ರಿಗೆ ಅವರದೇ ಆದಂತ ಕೆಲವೊಂದು ಐಡಿಯಾಸ್ ಇರುತ್ತೆ. ಕೆಲವೊಮ್ಮೆ ಕಾಪಿ ರೈಟ್ಸ್ ಎಲ್ಲ ಇರುತ್ತೆ, ಈ ಸಾಂಗ್ ಯೂಸ್ ಮಾಡಬಾರ್ದು ಅದು ಮಾಡಬಾರ್ದು ಹಾಗೆಲ್ಲ ತುಂಬಾ ಅವ್ರಿಗೂ ತೊಂದರೆ ಇರುತ್ತೆ. ಸೊ ಇಬ್ಬರಿಗೆ ಹೊಂದಾಣಿಕೆ ಆಗುವಂತದ್ದು ಯಾವ್ದೋ ಒಂದು ಸಿಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸೆಮಿಫೈನಲ್ಸ್ ಇದೆ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಫೈನಲ್ಸ್ ಅಲ್ಲಿ ವಿನ್ ಆಗ್ಬೇಕು ಅಂದ್ರೆ ಆತರ ಅಂತ ನಿಜವಾಗ್ಲೂ ಆಸೆ ಇಲ್ಲ. ನಿಮಗಿಲ್ಲ, ನನ್ನ ಉದ್ದೇಶ ನಮಗಿದೆ. ನಮ್ಮ ಬೆಳ್ತಂಗಡಿಯವರು, ಪರ ಊರಿನಲ್ಲಿರೋ ಬೆಳ್ತಂಗಡಿಯವರು ನೀವು ವಿನ್ ಆಗ್ಬೇಕು ನಮಗಿದೆ ಅಂತ. ಅಲ್ಲ ಖಂಡಿತ ಹೌದು. ಅಲ್ಲ ವಿನ್ ಆದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಬಟ್ ನನ್ನ ಒಂದು ಏನು ಇದಂತಂದ್ರೆ ಈಗ ನೋಡಿ ಅಲ್ಲಿ 2ನೇ ರೌಂಡ್ ಹೋಗುವಂತದ್ದು, ಸೆಮಿಫೈನಲ್ಸ್ ಹೋಗುವಂತದ್ದೇ ಇಟ್ಸ್ ಅ ಗ್ರೇಟ್ ಪ್ಲಾಟ್ಫಾರ್ಮ್. ಯಾಕೆಂದ್ರೆ ಈಗ ಸ್ಪ್ಯಾನಿಷ್ ಮಾತ್ರ ಅಲ್ಲ, ಯಾಕೆಂದ್ರೆ ಸ್ಪ್ಯಾನಿಷ್ ಇಸ್ ಸೆಕೆಂಡ್ ಥರ್ಡ್ ಹೈಯೆಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅದು. ಸೊ ಈಗ ನೋಡಿ ಸ್ಪ್ಯಾನಿಷ್ ಅನ್ನ ಮೆಕ್ಸಿಕೋದಲ್ಲಿ ಮಾತಾಡ್ತಾರೆ, ಅಮೆರಿಕದಲ್ಲಿ ಮಾತಾಡ್ತಾರೆ, ಯುರೋಪ್ ನ ಬೇರೆ ಬೇರೆ ದೇಶಗಳಲ್ಲೂ ಮಾತಾಡ್ತಾರೆ. ಸೊ ಎಲ್ಲ ಜನರಿಗೆ ಒಂದು ನಮ್ಮ ಕಲೆಯನ್ನ ತಲುಪಿಸುದೇ ನನ್ಗೆ ಅದೇ ಒಂದು ದೊಡ್ಡ ಗೆಲುವು. ಸೊ ಅದು ನನ್ನ ಮುಖ್ಯ ಗುರಿ ಕೂಡ. ನೋಡುವ ನೆಕ್ಸ್ಟ್ ರೌಂಡ್ ಹೇಗೆ ಆಗ್ತದೆ ಅಂತ. ಈಗ ಯಾವ್ದಾದ್ರು ಒಂದು ಪದ ಆದ್ರೂ ಕಲ್ತ್ಕೊಂಡು ಬಂದಿರಾ? ಪದ ಹೌದು, ಅಫ್ಕೋರ್ಸ್ ಕಲ್ತಿದ್ದೇನೆ. ಗ್ರೇಸಿಯಾಸ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು ಅಂತ ಹೇಳಿ. ತುಂಬಾ ಧನ್ಯವಾದಗಳು ಅಂತ ಹೇಳ್ಬೇಕಂದ್ರೆ ಥ್ಯಾಂಕ್ ಯು, ಮುಚಸ್ ಗ್ರೇಸಿಯಾಸ್. ನಮ್ ಜೊತೆಗೆ ಮಾತನಾಡಿದಕ್ಕೆ ಗ್ರೇಸಿಯಾಸ್. ಓಕೆ. ಓದಿದ್ರ ಸುದ್ದಿ ಬಿಡುಗಡೆಯಲ್ಲಿ ನಿಮ್ಮ ವರದಿ ಪ್ರಕಟ ಮಾಡಿದ್ರಿ? ಹೌದು ನನಗೆ ಒಬ್ರು ಫಾರ್ವರ್ಡ್ ಮಾಡಿದ್ರು, ಖುಷಿ ಆಯ್ತು. ಯಾವತ್ತು ನಾವ್ ಎಲ್ಲಿ ಹೋಗಿ ಏನೇ ಮಾಡಿದ್ರು ನಮ್ಮ ಊರಿನ ಒಂದು ಪೇಪರ್ ಅಲ್ಲಿ ವಾಹಿನಿಯಲ್ಲಿ ಬರೋದಂದ್ರೆ ನಮ್ಗೆ ಖುಷಿ. ಓಕೆ, ನಮ್ಮ ಊರಿನವರು ಎಲ್ಲಿ ಯಾವುದೇ ಸಾಧನೆ ಮಾಡ್ತಾರೆ ಅಂತಂದ್ರೆ ಅದು ನಮಗೆ ಖುಷಿ. ಅದನ್ನ ಬಹಳ ಖುಷಿಯಾಗಿ ನಾವು ಕೂಡ ಪ್ರಸಾರ ಮಾಡ್ತೇವೆ. ಹೌದು. ಥ್ಯಾಂಕ್ ಯು ದಾಮೋದರ್ ಅವರೇ. ನೀವು ಮತ್ತೆ ನಿಮ್ಮ ಇಡೀ ಒಂದು ಸುದ್ದಿ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಬೆಳ್ತಂಗಡಿಗೆ ಬಂದಾಗ ಕಚೇರಿಗೆ ಬರಬೇಕು. ನಿಮ್ಮ ವಿಶೇಷ ಸಂದರ್ಶನ ಮಾಡ್ಲಿಕ್ಕಿದೆ. ಈಗ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡದ್ದು ಸ್ಪೇನ್ ಅಲ್ಲಿ ಗೆದ್ದ ನಂತರ ಸಾಕ್ಬೋದು. ಆಯ್ತು, ಇಲ್ಲ ಖಂಡಿತ ಬರ್ತೇನೆ ಊರಿಗೆ ಬಂದಾಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಇದಾದ ನಂತರ ಮುಂದೆ ನಾವು ಮಕ್ಕಳಿಲ್ಲದ ನೋವನ್ನ ಮರೆಯಲು ಬೆಕ್ಕು ಸಾಕುವ ದಂಪತಿ ಅನ್ನುವಂತ ಸುದ್ದಿಯನ್ನ ಮಾಡಿದ್ವಿ. ಅದ್ರ ವಿಶೇಷ ವಿಚಾರ ನೀವೇ ಹೇಳ್ಬೇಕು, ಯಾಕಂದ್ರೆ ನೀವು ಅಲ್ಲಿಗೆ ಹೋಗಿ ಸ್ಪೆಷಲ್ ವರದಿ ಮಾಡಿದಿರಿ, ಪತ್ರಿಕೆಯಲ್ಲಿ ವರದಿ ಪ್ರಕಟ ಮಾಡಿದಿರಿ, ಚಾನೆಲ್ಗೆ ಮಾಡಿದಿರಿ. ಅದ್ರ ಬಗ್ಗೆ ಅಲ್ಲಿಯ ಘಟನೆಗಳು, ಅವ್ರಿಗೆ ಯಾಕೆ ಆ ಉತ್ಸಾಹ, ಅವ್ರಿಗೆ ಏನು ಪ್ರೇರಣೆ, ಅವ್ರ ಏನು ಸಿದ್ಧಾಂತ, ಅದೆಲ್ಲವನ್ನ ನೀವೇ ವಿವರಣೆ ಮಾಡ್ಬೇಕು. ನಿಜವಾಗಿ ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತನಾಡುವಂತ ಸಂದರ್ಭದಲ್ಲಿ ನಮಗೆ ಅವರ ಆಸಕ್ತಿಯನ್ನ ನೋಡಿ, ಅವರ ಒಂದು ಅವರು ಬೆಕ್ಕು ಸಾಕುವಂತ ರೀತಿಯ ನೋಡಿ. ಈಗ ಆ ದೃಶ್ಯ ನೀವು ನೋಡ್ತಾ ಇದ್ದೀರಿ ಸಂತೋಷ್. ಅದು ಅವರು ನೋಡಿ, ಅವರು ಹೊರಗಡೆ ಹೋಗಿ ಬರ್ತಾ ಇರುವಂತದ್ದು, ಒಳಗಡೆ ಅಂದ್ರೆ ಮನೆಗೆ ಬರ್ತಾ ಇರುವಂತದ್ದು. ಮನೆಗೆ ಬಂದು ಅಲ್ಲಿ ನೋಡಿ, ಅಲ್ಲಿ ಬೆಕ್ಕುಗಳೆಲ್ಲ ಓಡ್ ಬರ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಏನೋ ತಿಂಡಿ ತರ್ತಾರೆ ಅಂತ, ತಿಂಡಿ ಅವರಿಗೆ ಅದೊಂದು ಚಿಕನ್ ಎಲ್ಲ ತಂದಿದ್ರು ಅವರು. ನೋಡಿ ಅದು ಓಡಿ ಎಲ್ಲ ಕೂಡ ರೆಡಿಯಾಗಿ ಅದ್ರ ಬಾಲ ಎಲ್ಲ ನೋಡಿ ಹೇಗಾಗಿದೆ ಅಂತ, ಬಂತು ತಿಂಡಿ ಅಂತ ಹೇಳುವಂತ ರೀತಿಯಲ್ಲಿ ಇದೆ ನೋಡಿ. ಅದೆಲ್ಲ ಬಂದು ರೆಡಿಯಾಗಿ ಅದನ್ನ ತಗೊಂಡು ಈಗ ಅವರ ಮಡದಿಯನ್ನ ಕಾರ್ದು ನೋಡಿ ಅವ್ರನ್ನ ಕೊಟ್ರು. ಈಗ ಅವರನ್ನ ಹಿಂಬಾಲಿಸುವಂತ ಸೀನ್ ನೋಡಿ, ಬೆಕ್ಕುಗಳು. ಇದಿಷ್ಟು ನಾವು ಹೋದಂಥದ್ದು ಮಧ್ಯಾಹ್ನದ ಟೈಮಲ್ಲಿ. ಅವ್ರು ಹೇಳಿದ್ರು ನೀವು ಬಂದದ್ದು ಸ್ವಲ್ಪ ಆಡ್ ಟೈಮು, ಎಲ್ಲ ತೋಟದಲ್ಲಿ ಮಲಗಿರ್ತವೆ ಅಂತ. ಅಲ್ಲಲ್ಲಿ ತೋಟದಲ್ಲಿ ಒಂದೊಂದು ತೆಂಗಿನ ಬುಡದಲ್ಲಿ, ಒಂದೊಂದು ಅಡಿಕೆ ಬುಡದಲ್ಲೆಲ್ಲ ಮಲಗಿದ್ವು. ಈಗ ಇಲ್ಲಿ ಸ್ವಲ್ಪ ಉದಾಸೀನ ಕಮ್ಮಿ ಇರುವ ಬೆಕ್ಕುಗಳೆಲ್ಲ ಇಲ್ಲೇ ಇದ್ದಾವೆ.
ಅವುಗಳೆಲ್ಲ ಒಟ್ಟಿಗೆ ನೋಡಿ ತಿನ್ಲಿಕ್ಕೆ ಹೋಗುವಂಥದ್ದು. ಆದ್ರೆ ಅವ್ರದ್ದೊಂದು ಏನು ವಿಶೇಷ ಅಂತಂದ್ರೆ ಮಕ್ಕಳಿಲ್ಲದ ನೋವು ಮರೆಯೋದಕ್ಕೆ ಬೆಕ್ಕನ್ನ ಸಾಕುವಂಥದ್ದು. ಆರಂಭದಲ್ಲಿ ಒಂದು ಬೆಕ್ಕು ಬಂತಂತೆ, ಬೆಕ್ಕು ಬಂತು, ಅದನ್ನು ಸಾಕಿದ್ರು. ಆನಂತರ ಬೆಕ್ಕನ್ನ ಸಾಕಬೇಕು ಅಂತ ಅವ್ರಿಗೆ ಅನಿಸ್ತು. ಅವರಿಗೆ ಮಕ್ಕಳಾಗ್ಲಿಲ್ಲ. ಒಂದು 22 ವರ್ಷ 23 ವರ್ಷ ಆಯ್ತು ಅವ್ರ ಮದುವೆ ಆಗಿ. ರಾಜೇಶ್ ಮತ್ತು ಸೀತಮ್ಮ ಅನ್ನುವಂಥ ದಂಪತಿಗಳು. ಅವ್ರಿಗೆ ಮಕ್ಕಳಾಗ್ಲಿಲ್ಲ, 23 ವರ್ಷ ಆಯ್ತು. ಒಂದು 18 ವರ್ಷದ ಹಿಂದೆ 15 ವರ್ಷದ ಹಿಂದೆ ಅವರೊಂದು ಬೆಕ್ಕನ್ನ ಸಾಕಿದ್ರು. ಬೆಕ್ಕು ಸಾಕುವಂತ ಅನಿಸ್ತು, ಬೆಕ್ಕನ್ನ ಸಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜೇಶ್ ಅವರ ಮನಸ್ಥಿತಿಯೇ ಸೀತಮ್ಮ ಅವರಿಗೂ ಇದೆ. ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ನಿಮಗೆ ಬೆಕ್ಕು ಕಂಡ್ರೆ ಆಗಬಹುದು, ಆದ್ರೆ ನನಗೆ ಆಗ್ಲಿಕ್ಕಿಲ್ಲ. ನನಗೆ ಬೆಕ್ಕು ಕಂಡ್ರೆ ಆಗ್ಬೋದು, ನನ್ನ ಮನೆಯವರಿಗೆ ಆಗ್ಲಿಕ್ಕಿಲ್ಲ. ಅಂತಹದ್ದೊಂದು ಸಮಸ್ಯೆಗಳಿವೆ. ಆದ್ರೆ ಇವರಿಗಿಬ್ಬರಿಗೂ ಕೂಡ ಒಂದೇ ಮನಸ್ಥಿತಿ ಇದೆ. ರಾಜೇಶ್ ಅವರು ಯಾವ ಮಾರ್ಗದಲ್ಲಿರುವಂತ ಬೆಕ್ಕಾಗಿರ್ಬೋದು, ಎಲ್ಲಿರುವಂತ ಬೆಕ್ಕಾಗಿರ್ಬೋದು ಹೋಗ್ತಾರೆ, ಬೆಕ್ಕನ್ನ ತಗೊಂಡು ಬರ್ತಾರೆ. ಬಹಳಷ್ಟು ಕಡೆ ಅಪಘಾತವಾದಂತ ಬೆಕ್ಕುಗಳನ್ನ ರಕ್ಷಣೆ ಮಾಡಿದ್ದಾರೆ, ಅಪಘಾತ ಆಗದಿರ್ಲಿಂದ. ಈಗ ತುಂಬಾ ಜನ ಬೆಕ್ಕನ್ನ ತಂದು ಬಿಡೋರಿದ್ದಾರೆ ಸಂತೋಷ್, ಆದ್ರೆ ಆ ಬೆಕ್ಕನ್ನ ಸಾಕುವವರಿಲ್ಲ. ತಂದು ಬಿಡುವ ಎಲ್ಲ ಬೆಕ್ಕುಗಳನ್ನ ಅವರು ಹೋಗಿ ಮನೆಯಲ್ಲಿ ಸಾಕ್ತಾರೆ. ಆಗ ನಾವು ಕೇಳಿದ್ವಿ, ಈಗ ಇಷ್ಟೊಂದು ಸಮಸ್ಯೆ ಅಲ್ವಾ ನಿಮಗೆ, ಬೆಕ್ಕನ್ನ ಯಾರಾದ್ರೂ ಸಾಕುವವರಿದ್ರೆ ಕೊಡ್ತೀರಾ ಅಂತ ಕೇಳಿದ್ವಿ. ಇಲ್ಲ ಅಂತ ಹೇಳಿದ್ವಿ. ಕೊಡುದಿಲ್ಲ. ಯಾಕೆ ಕೊಡುದಿಲ್ಲ? ಕೊಟ್ರೆ ಅದೇ ಸಮಸ್ಯೆ. ಅವ್ರು ಹೇಳುದು, ನೀವು ತಗೊಂಡು ಹೋಗ್ತೀರಿ, ನಿಮ್ಗೆ ಪ್ರೀತಿ ಇದೆ ಬೆಕ್ಕು ಕಂಡ್ರೆ, ಆದ್ರೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಪ್ರೀತಿ ಬೇಕಲ್ವಾ? ನೀವು ಆಫೀಸ್ಗೆ ಹೋಗ್ತೀರಿ, ಆಫೀಸಿಂದ ಮನೆಗೆ ಬರೋ ತನಕ ಬೆಕ್ಕಿಗೆ ಯಾರು ಪ್ರೀತಿ ತೋರಿಸೋದು? ಅಷ್ಟೊತ್ತಿಗೆ ಅದು ಯಾವ್ದಾದ್ರು ಊಟ ಮಾಡುವವರ ತಟ್ಟೆಯ ಪಕ್ಕಕ್ಕೆ ಬಂದ್ರೆ ಅವನು ಒದ್ದು ಕಳಿಸ್ತಾನೆ. ಆಗ ಬೆಕ್ಕಿಗೆ ನೋವಾಗ್ತದೆ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು. ಅಷ್ಟೊಂದು ಪ್ರೀತಿಸ್ತಾರೆ ಬೆಕ್ಕನ್ನು. ಅದರ ಜೊತೆಗೆ ಸೀತಮ್ಮ ಅವರು ಹೇಳ್ತಾರೆ, ನನಗೆ ಮಕ್ಕಳಾಗ್ಲಿಲ್ಲ, ನಾವು ದತ್ತು ತಗೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ರಂತೆ ರಾಜೇಶ್ ಮತ್ತು ಸೀತಮ್ಮ. ಆದ್ರೆ ಅವರಿಗೆ ದತ್ತು ಸ್ವೀಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಅದೇನೋ ಅವ್ರದ್ದು ವಯಸ್ಸು, ಇಬ್ಬರ ವಯಸ್ಸನ್ನ ಕೂಡಿದಾಗ 100 ಬರಬಾರ್ದಂತೆ, 70 ಇರ್ಬೇಕಂತೆ. ಅಂದ್ರೆ ಮಕ್ಕಳನ್ನ ಹೇಗೆ ಸಾಕ್ತಾರೆ ಅಂತ ಇರ್ಬೋದು. ಅವ್ರಿಗೆ 100 ಬರ್ತದೆ ಅಂತೆ ಇಬ್ಬರ ವಯಸ್ಸು ಕೂಡಿದಾಗ. ಅದರಿಂದ ಅದು ಆಗೋದಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಕಣ್ಣೀರಾದ್ರು ನಮ್ಮ ಜೊತೆಗೆ ಮಾತನಾಡ್ತಾ. ಅದರ ಜೊತೆಗೆ ಅನಾಥ ಬೆಕ್ಕುಗಳು ಎಲ್ಲಿ ಸಿಕ್ಕಿದ್ರು ಬರ್ತಾರೆ. ಇನ್ನು ಬೆಕ್ಕುಗಳನ್ನ ಆಹಾರ ಪದ್ಧತಿಯ ಬಗ್ಗೆ ಕೇಳಿದ್ವಿ. ನಾವೇನ್ ಅನ್ಕೊಂಡಿದ್ವಿ, ಮೀನು, ಕೋಳಿ, ಮಟನ್ ಇದನ್ನೆಲ್ಲ ಹಾಕಿದ್ರೆ ಬೆಕ್ಕು ತುಂಬಾ ಚೆನ್ನಾಗಿ ತಿಂತವೆ ಅಂತ ಅನ್ಕೊಂಡಿದ್ವಿ. ಆದರೆ ಮೊಟ್ಟೆ ತಿನ್ನುವ ಬೆಕ್ಕಿದೆ. ಮೊಟ್ಟೆ ಮಾಮೂಲಿ ತಿಂತದೆ. ಮೊಟ್ಟೆ, ಮೀನು, ಕೋಳಿಯನ್ನ ಮುಟ್ಟದ ಬೆಕ್ಕು ಕೂಡ ಇದೆ. ಸಂಪೂರ್ಣ ವೆಜ್, ನಿಮ್ ತರ ಕಂಪ್ಲೀಟ್ ವೆಜ್ ಬೇಕು. ಅಂದ್ರೆ ಯಾಕೆ ಅಂತಂದ್ರೆ ವೆಜ್ ತಿನ್ನುವಂಥದ್ದು. ಆ ವೆಜ್ ತಿನ್ನುವಂತ ಬೆಕ್ಕುಗಳು ಕೂಡ ಇದಾವೆ ನಮ್ಮಲ್ಲಿ. ಶ್ರೀರಾಮ್, ಪಂಚೇಶ್ ಎಲ್ಲ ಇದಾರಲ್ಲ, ಹಾಗೆ ಅವರ ತರದ ಬೆಕ್ಕುಗಳು. ಆನಂತರ ಪುಷ್ಪರಾಜ್ ಮತ್ತು ನಿಮ್ ತರ ನಾನ್ ವೆಜ್ ಬೆಕ್ಕುಗಳು ಕೂಡ ಇದಾವೆ. ಯಾಕೆ ಅಂತಂದ್ರೆ ಆ ಎಲ್ಲ ಬೆಕ್ಕುಗಳು ಕೂಡ ಒಂದು ಲವಲವಿಕೆಯಲ್ಲಿ ಇದಾವೆ. ಅವರಿಗೆ ಬೇಕಾದಂತ ತಿಂಡಿ ತಿನಿಸುಗಳನ್ನ ಮಾಡಿ ಹಾಕ್ತಾರೆ ಅವರು. ಅದರ ಜೊತೆಯಲ್ಲಿ ನೋಡಿ ಎಲ್ಲ ಒಳಭಾಗದಲ್ಲಿ ಎಲ್ಲ ಓಡಾಡ್ತಿರೋದು. ಅವ್ರು ಇನ್ನೊಂದು ಹೇಳ್ತಾರೆ, ಒಂದು ಬೆಕ್ಕು ಸತ್ತಾಗ ನಾವು ಕೇವಲ ಅಂತ್ಯಕ್ರಿಯೆಯನ್ನ ಮಾಡೋದಿಲ್ಲ. ಆ ಬೆಕ್ಕಿಗೆ ಹೊಸ ಬಟ್ಟೆಯನ್ನ ತರ್ತೀವಿ. ಹೊಸ ಬಟ್ಟೆಯನ್ನ ತಂದು ಆ ಬಟ್ಟೆಯನ್ನ ಇಟ್ಟು ದಫನ್ ಅನ್ನ ಮಾಡ್ತೀವಿ. ದಫನ್ ಮಾಡಿ ಅದನ್ನ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಅದನ್ನ ಸಂಸ್ಕಾರ ಮಾಡ್ತೀವಿ ಅನ್ನೋಂತ ಹೇಳ್ತದೆ. ಯಾರಿಗಿದೆ, ಯಾರು ಮಾಡ್ತಾರೆ ಹೀಗೆ? ಈಗ ನಾವು ವರದಿಯನ್ನ ಮಾಡಿದಕ್ಕೆ ಬಹಳಷ್ಟು ಕಾಮೆಂಟ್ಗಳು ಬಂದಿವೆ, ಅವ್ರದ್ದೊಂದು ಅಕೌಂಟ್ ನಂಬರ್ ಕೊಡಿ ಅಂತ. ಖಂಡಿತವಾಗಿಯೂ ಈಗ ನಾವು ಅವ್ರ ಹತ್ರ ಅಕೌಂಟ್ ನಂಬರ್ ಅನ್ನ ನಾವು ಕಲೆಕ್ಟ್ ಮಾಡಲಿಲ್ಲ. ನಿಮಗೆ ಯಾರ್ಯಾರು ವೀಕ್ಷಕರಿದ್ದೀರೋ ಅವರಿಗೆ ನೇರವಾಗಿ ಹೇಳ್ತಾ ಇರುವಂತದ್ದು, ಏನು ದೂರ ಇಲ್ಲ, ಬೆಳಾಲಿನ ಮೀನಂದೇಲ್ ಅನ್ನುವಂತ ಪ್ರದೇಶ ಇದೆ, ಅಲ್ಲೇ ಇರ್ತಾರೆ ಅವ್ರ ಮನೆ. ನೀವು ಆ ಬೆಕ್ಕುಗಳಿಗೆ ಸಹಾಯ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕಂದ್ರೆ ಅಲ್ಲಿಗೆ ಹೋಗಿ ಅವ್ರಿಗೆ ಒಂದಷ್ಟು ಸಹಕಾರವನ್ನ ಕೊಡುದಿದ್ರೆ ಕೊಡ್ಬೋದು. ಅವರ ಖರ್ಚು ಎಲ್ಲ ಹೇಗಂತೆ ಇಷ್ಟು ಪ್ರಾಣಿಗಳನ್ನು ಸಾಕ್ಲಿಕ್ಕೆ, ಬೆಕ್ಕನ್ನು ನೋಡಿಕೊಳ್ಳಿಕ್ಕೆ? ಅವರಿಗೆ 1 ಎಕರೆ ಜಾಗ ಇದೆ. 1 ಎಕರೆ ಜಾಗದಲ್ಲಿ ಸ್ವಲ್ಪ ಅಡಿಕೆ ಆಗ್ತದೆ, ಸ್ವಲ್ಪ ತೆಂಗು ಆಗ್ತದೆ, ಸ್ವಲ್ಪ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಏನಿಲ್ಲ ಅವರಿಗೆ. ಒಂದು ಬೆಕ್ಕು ಅಥವಾ ಒಂದು ಇಡೀ ಅವರ ಬೆಕ್ಕಿಗೆ ಖರ್ಚಿಗೆ 300 ರೂಪಾಯಿ ಅಷ್ಟು ಬೇಕು. 250ರಿಂದ 300 ರೂಪಾಯಿ ಬೇಕಂತೆ. 250ರಿಂದ 300 ರೂಪಾಯಲ್ಲಿ ಏನೆಲ್ಲ ತರ್ತಾರೆ ಅಂತ ಅಂದ್ರೆ, ಲಾಡುವಿನಿಂದ ಹಿಡಿದು ಲಾಡು, ಚಿಕನ್, ಕಬಾಬು, ಒಣ ಮೀನು. ಕೆಲವೊಂದು ಬೆಕ್ಕುಗಳು ಹೊಟ್ಟೆಗೆ ತಿನ್ನುವುದಿಲ್ಲ ಅಂತೆ. ಒಣ ಮೀನನ್ನ ಹೀಗೆ ಮಿಕ್ಸ್ ಮಾಡಿ ಕೊಡದಿದ್ರೆ ಹೊಟ್ಟೆಗೆ ತಿನ್ನುವುದಿಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಬೆಕ್ಕುಗಳು ಏನ್ ಕೊಟ್ರು ತಿಂತವೆ ಅಂತ ಹೇಳ್ತಾರೆ. ಕೆಲವೊಂದು ಬೆಕ್ಕುಗಳು ವೆಜ್ ಮಾತ್ರ ಮುಡ್ತವೆ ಅಂತ. ಅದ್ರ ಜೊತೆಗೆ ಅಲ್ಲಿ ಒಂದಷ್ಟು ಗಂಡು ಬೆಕ್ಕುಗಳಿದಾವೆ. ಆಗಾಗ ಗಂಡು ಬೆಕ್ಕುಗಳ ನಡುವೆ ಗಲಾಟೆಗಳಾಗ್ತಾ ಇರ್ತವೆ. ಜೊತೆಗೆ ಅಕ್ಕಪಕ್ಕದ ನಾಯಿಗಳೆಲ್ಲ ಬರ್ತವೆ ಅವ್ರ ಮನೆಗೆ. ಆದ್ರೆ ಯಾವ ನಾಯಿಯೂ ಕೂಡ ಬೆಕ್ಕುವನ್ನು ಹಿಡಿಯುವಂತ ಪ್ರಯತ್ನ ಇಲ್ಲ. ಯಾಕೆಂದ್ರೆ ಅವರಿಗೆ ಅಭ್ಯಾಸ ಆಗೋಗಿದೆ. 1-2 ಬೆಕ್ಕುಗಳ 100 ಬೆಕ್ಕುಗಳಿಗಿಂತ ಜಾಸ್ತಿ ಅಲ್ಲಿ ಅವರ ಮನೆಯ ಸುತ್ತ ಎಲ್ಲಿ ಓಡಾಡಿದ್ರು ಕಾಲ್ನಡಿಗೆ ಬೆಕ್ಕು ಸಿಗುತ್ತೆ. ಅಷ್ಟು ಬೆಕ್ಕುಗಳಿದಾವೆ.
ಪುಟ್ಟ ಪುಟ್ಟ ಬೆಕ್ಕಿನ ಮರಿಗಳಿದಾವೆ. ಆನಂತರ ಬಹಳಷ್ಟು ಬೆಕ್ಕುಗಳು ಆಟ ಆಡ್ತಾ ಇರ್ತವೆ. ಅವ್ರ ಹತ್ರ ಕೇಳಿದೆ ನಾನು, ನೀವು ಹೇಗೆ ಈ ಬೆಕ್ಕು ಸಾಕಿದ್ರಿ, ಮಕ್ಕಳಿಲ್ಲದ ನೋವನ್ನ ಏನು ನಾವು ಕಡಿಮೆ ಮಾಡ್ಕೊಳ್ತಿದ್ದೀವಿ, ಅದು ಹೇಗ್ ಸಾಧ್ಯ ಅಂತಂದ್ರೆ ರಾಜೇಶ್ ಅವನವರಂತೂ ಮಾತಾಡ್ತಾರೆ. ಏನಂತಂದ್ರೆ, ಸರ್ ಬೆಳಿಗ್ಗೆ ಆದ ನಂತರ ರಾತ್ರಿ ಆದ್ರೆ ಆಯ್ತು ಸರ್, ಅಷ್ಟೇ ಇರುವುದು. ರಾತ್ರಿ ಮಲಗ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ಬೆಳಗ್ಗೆ ಎದ್ದ ಕೂಡಲೇ ಬೆಕ್ಕುಗಳನ್ನ ನೋಡ್ತೀವಿ. ಬೆಳಗ್ಗೆ ಎದ್ದು ಬೆಕ್ಕುಗಳ ಚಾಕರಿ ಮಾಡ್ತಾ 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 ನನ್ನ ಮನೆಯವರು ಮತ್ತು ನಾನು ಮಾಡ್ತಾ ಇರ್ತೀವಿ. ಮ್ಯಾಕ್ಸಿಮಮ್ ನನ್ನ ಮನೆಯವರು ಆ ಬೆಕ್ಕುಗಳನ್ನ ನೋಡ್ಕೊಳ್ತಾರೆ. ಅವ್ರು ನೋಡ್ಕೊಂಡು ಅವ್ರಿಗೊಂದು ಬೇಸರ ಅನ್ನುವಂಥದ್ದು ಕಡಿಮೆ ಆಗ್ತದೆ ಅನ್ನೋದು. ಅವರ ಮನೆಯ ಪಕ್ಕದಲ್ಲೇ ಒಂದು ರೋಡ್ ಇದೆ, ರಸ್ತೆ. ಮುಂಚೆ ಎಲ್ಲ ಆ ರಸ್ತೆ ಹತ್ರ ಅಪಘಾತ ಆಗ್ತೈತಂತೆ. ಈಗ ರಸ್ತೆ ಹತ್ರ ಹೋಗೋರು ಕೂಡ ಸ್ವಲ್ಪ ಸ್ಲೋ ಹೋಗ್ತಾರಂತೆ. ಅವ್ರು ವಿನಂತಿಯನ್ನ ಮಾಡ್ತಿದ್ದಾರೆ, ಅಲ್ಲಿ ಹೋಗೋರೆಲ್ಲ ಸ್ವಲ್ಪ ಸ್ಲೋ ಹೋಗಿ, ನಮ್ಮ ಬೆಕ್ಕು ಮರಿಗಳು ಅಲ್ಲೆಲ್ಲ ಓಡಾಡ್ತಿರ್ತವೆ ಅಂತ. ಅದ್ರ ಜೊತೆಗೆ ಎಲ್ಲದಕ್ಕೂ ಡಾಕ್ಟರ್ ಹತ್ರ ಮದ್ದು ಮಾಡಿದ್ರೆ ಬಹಳ ಕಷ್ಟ ಆಗುವುದು. ಅದಕ್ಕೆ ಅವರೇ ಆಗಿ ಹಳ್ಳಿ ಮದ್ದುಗಳನ್ನ ಮಾಡ್ತಾ ಇದ್ದಾರೆ. ಹಳ್ಳಿ ಮದ್ದು ಮಾಡಿ ಆ ಒಂದು ಬೆಕ್ಕುಗಳನ್ನ ಸಾಕಣೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಹಳ್ಳಿ ಮದ್ದನ್ನ ಮಾಡ್ತಾ ಆ ಬೆಕ್ಕುಗಳಿಗೆ ಒಂದಷ್ಟು ಅವರ ಆರೋಗ್ಯ ವೃದ್ಧಿಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅವರಿಗೆ ಹೈನುಗಾರಿಕೆಯಲ್ಲಿ ಒಂದೆರಡು ದನ ಇದೆ, ಆ ದನವನ್ನ ಸಾಕ್ತಾ ಇದ್ದಾರೆ. ರಾಜೇಶ್ ಮತ್ತು ಸೀತಮ್ಮ ದಂಪತಿ ಹೇಳೋ ಪ್ರಕಾರ ಅವ್ರು ಒಂದು ಮಾತಾಡ್ತಾರೆ, 10 ಲಕ್ಷ ಕೊಟ್ಟರು ನಾನು ಬೆಕ್ಕು ಕೊಡುದಿಲ್ಲ. ಅದೊಂದು ಬಹಳ ಇಷ್ಟ ಆಯ್ತು ಅವ್ರಿಗೆ, ಅವ್ರ ಮಾತು. 10 ಲಕ್ಷ ಕೊಟ್ಟರು ಬೆಕ್ಕು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವರು ಗಾಡಿ ಹಿಡ್ಕೊಂಡು ಹೊರಗೆ ಹೋದ್ರೆ ಸಾಕು, ಎಲ್ಲೆಲ್ಲೋ ಇದ್ದ ಬೆಕ್ಕುಗಳು ಅಂಗಳದಲ್ಲಿ ಬಂದು ಕೂತಾಯ್ತು. ಏನು ಹೋದವ್ರು ವಾಪಸ್ ಬರುವಾಗ ಖಾಲಿ ಕೈನಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಬೆಕ್ಕುಗಳಿಗೆ ಗೊತ್ತು. ಅವರು ಒಂದು ಹಾರ್ನ್ ಹಾಕಿದ ತಕ್ಷಣ ಇಡೀ ಬೆಕ್ಕುಗಳು ಅವರನ್ನ ಮುತ್ತುವರಿಯೋದು, ಅವರನ್ನ ಫಾಲೋ ಮಾಡೋದು, ಅವ್ರು ತಂದಂತಹ ಆ ಒಂದು ಚಿಕನ್ ಕಬಾಬು ಅವುಗಳನ್ನೆಲ್ಲ ತಿನ್ಲಿಕ್ಕೆ ಕಾಯುವಂಥದ್ದು, ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಕಾಣುತ್ತೆ. ಕೆಲವರಿಗೆ ಬೆಕ್ಕು ಆಗೋದಿಲ್ಲ, ಬೆಕ್ಕಿನ ರೋಮ ಅಲ್ಲಲ್ಲಿ ಬೀಳ್ತದೆ, ಅದು ಊಟಕ್ಕೆ ಬೀಳ್ತದೆ, ಅದು ಅಲರ್ಜಿ ಆಗ್ತಂತೆಲ್ಲ ಇದೆ. ಆದ್ರೆ ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಮ್ಗೆ ಅಂತದೇನಾಗುದಿಲ್ಲ, ನಾವು ಆರಾಮಿದ್ದೇವೆ ಅಂತ. ನೋಡಿ ಅಲ್ಲಿ ಎಷ್ಟೆಷ್ಟು ಚಂದದ ಬೆಕ್ಕಿನ ಮರಿಗಳು, ಒಂದು 8 ರಿಂದ 10 ಒಂದು ಹೊಲಿಯ ರೀತಿಯಲ್ಲಿ ಇದೆ ನೋಡಿ. ಎಲ್ಲ ಕಲರ್ ಇದೆ, ಒಂದಷ್ಟು ಖುಷಿಯಾಗಿದೆ. ಅಲ್ಲಿ ಚಿಕ್ಕ ಮರಿ ಇರ್ತದೆ, ದೊಡ್ಡ ಮರಿ ಎಲ್ಲವೂ ಕೂಡ ಇದೆ. ಜೊತೆಗೆ ಆ ಬೆಕ್ಕುಗಳನ್ನ ಸಾಕುವಂತ ಅವರ ಸೇವೆಗೆ ಒಂದು ದೊಡ್ಡ ಸಲ್ಯೂಟ್. ನೀವೇನ್ ಹೇಳ್ತೀರಿ ಇವರ? ಖಂಡಿತವಾಗಿ ಅವರ ಒಂದು ಪ್ರಾಣಿ ಪ್ರೇಮದ ಬಗ್ಗೆ ನಮಗೂ ಕೂಡ ಉತ್ತಮ ಖುಷಿಯಾಗಿದೆ. ನಾವು ಸುದ್ದಿ ಬಳಗ ನಿಮಗೆ ಬೆಕ್ಕಾಗ್ತದ? ಆಗ್ತದೆ ಇಷ್ಟ. ನಾನ್ ಸ್ವಲ್ಪ ಬೆಕ್ಕಿನಲ್ಲಿ ದೂರ, ನಾನು ಸ್ಟೋರಿಗೆ ಹೋಗಿದ್ದೇನೆ ಅಂತ ಹೇಳಿದ್ರು ಕೂಡ ಬೆಕ್ಕಿನಲ್ಲಿ ದೂರ. ನೀವು ಇಲ್ಲಿದ್ದಿರ್ಬೋದು, ಇಲ್ಲಿ ಹಾಗಾಗಿರ್ಬೋದು. ನಾನು ಇಲ್ಲಿ ಅಂತ ಅಲ್ಲ, ನನ್ಗೆ ಬೇರೆ ಪ್ರಾಣಿಗಳು ಇಷ್ಟ, ಬೆಕ್ಕು ಸ್ವಲ್ಪ ದೂರ. ಆದ್ರೆ ನಾನು ಸ್ಟೋರಿಗೆ ಹೋದಾಗ ಸ್ವಲ್ಪ ಬೆಕ್ಕು ಕೂಡ ಒಳ್ಳೇದುಂಟು ಅಂತ ಅನಿಸ್ತು. ಅವರ ಆ ಒಂದು ಪ್ರೀತಿಗೆ, ಅವರ ಒಂದು ಪ್ರಾಣಿ ಪ್ರೇಮಕ್ಕೆ ಮತ್ತು ಅವರು ಅದನ್ನ ಒಂದು ಒಂದು ವ್ಯವಸ್ಥಿತವಾಗಿ ಮಾಡುವಂತ ರೀತಿಗೆ. ಅಂದ್ರೆ ಈಗ ಎಲ್ಲ ಮಾಡ್ತಾರೆ ಸರ್, ಅವ್ರ ಹತ್ರ ಹೇಳ್ತಾರಂತೆ ನೆರೆಕರೆಯವರು, ನೀವು ಬೆಕ್ಕು ಸತ್ರೆ ಆ ಬೆಕ್ಕನ್ನ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕ್ರಿ ಅಂತ. ಅವ್ರು ಹೇಳ್ತಾರೆ, ನಾವು ಸತ್ರೆ ನಮ್ಮನ್ನು ಬಿಸಾಕ್ತಾರ? ನಮ್ಮನ್ನು ಸತ್ರೆ ನಮ್ಮನ್ನು ಬಿಸಾಕ್ತಾರ? ಒಂದು ಒಳ್ಳೆಯ ಸಂದೇಶ ಇದೆ ಅವರ ಜೀವನದಲ್ಲಿ. ಹೌದು. ಓಕೆ, ಧನ್ಯವಾದ. ಇದೀಗ ಮುಂದಿನ ಸುದ್ದಿ. 10 ಮೈಲು ರಸ್ತೆ ಮಾಡುವವರಿಗೆ ಹಣ ನೀಡದೆ ಅಷ್ಟೇ ಹಣವನ್ನ 1 ಮೈಲು ರಸ್ತೆ ಮಾಡುವವರಿಗೆ ನೀಡಿದರೆ ಅದು ಭ್ರಷ್ಟಾಚಾರ ಆಗುವುದಿಲ್ಲವೇ ಅನ್ನುವಂಥದ್ದು. ಎಸ್, 10 ಪಟ್ಟು ಪ್ರಸಾರ ಇರುವಂತಹ ಪತ್ರಿಕೆಗೆ ಜಾಹೀರಾತು ನೀಡದೆ ಕಡಿಮೆ ಪ್ರಸಾರದ ಪತ್ರಿಕೆಗೆ ಕೊಟ್ಟರೆ ಏನೆಂದು ಕರೆಯಬೇಕು? ಇದು ಸಂಪಾದಕೀಯ ಸಂತೋಷ್ ಕುಮಾರ್ ಶಾಂತಿನಗರ ಅವರದ್ದು. ಎಸ್, ಇದ್ರ ಬಗ್ಗೆ ಮಾತಾಡಿ. ನಾವು ಭ್ರಷ್ಟಾಚಾರದ ಬಗ್ಗೆ ನಿರಂತರವಾದ ಹೋರಾಟ. ಸುದ್ದಿ ಬಿಡುಗಡೆ ಪತ್ರಿಕೆ ಪ್ರಾರಂಭ ಆಗಿರುವಂತದ್ದು ಭ್ರಷ್ಟಾಚಾರದ ವಿರುದ್ಧ. ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರು, ಸುದ್ದಿ ಬಿಡುಗಡೆ ಸಂಸ್ಥೆಯ ಮಾಲಕರು ಆಗಿರುವಂತ ಡಾಕ್ಟರ್ ವಿ ಪಿ ಶಿವಾನಂದರವರು, ಅವರೊಬ್ರು ಡಾಕ್ಟರ್ ಆಗಿದ್ದಂಥವ್ರು. ಸುಮಾರು 39 ವರ್ಷದ ಹಿಂದೆ ಬಳಕೆದಾರರ ವೇದಿಕೆಯ ಮುಖಾಂತರ ಅವರು ಸುಳ್ಯದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು ಭ್ರಷ್ಟಾಚಾರದ ವಿರುದ್ಧ. ಅನಂತರ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಪುತ್ತೂರಿನಲ್ಲಿ ದಿನಪತ್ರಿಕೆಯಾಗಿ ಕಳೆದ 38 ವರ್ಷಗಳಿಂದ ಸುದ್ದಿ ಬಿಡುಗಡೆ ಇದೆ. ಸುಳ್ಯದಲ್ಲಿ ಸೋಮವಾರ ಪ್ರಕಟ ಆಗುವಂತ ವಾರಪತ್ರಿಕೆಯಾಗಿ 39 ವರ್ಷಗಳಲ್ಲಿದೆ. ಬೆಳ್ತಂಗಡಿಯಲ್ಲಿ ಕಳೆದ 38 ವರ್ಷಗಳಿಂದ ಗುರುವಾರ ಪ್ರಕಟವಾಗುವಂತ ವಾರಪತ್ರಿಕೆಯಾಗಿದೆ. ಡಾಕ್ಟರ್ ವಿ ಪಿ ಶಿವಾನಂದರವರು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಭ್ರಷ್ಟಾಚಾರದ ಬಗ್ಗೆ ಬಂದಿದ್ದಾರೆ. ಬಲಾತ್ಕಾರದ ಬಂಧನ ವಿರುದ್ಧ ಇರ್ಬೋದು, ಸಾಮಾಜಿಕ ಜಾಲತಾಣಗಳ ದುರುಪಯೋಗ ಇರ್ಬೋದು, ಇಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು
ಭ್ರಷ್ಟಾಚಾರ ದೇಶಾದ್ಯಂತ ಇದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ. ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿಯವರು ಹೋರಾಟ ಮಾಡ್ತಾರೆ, ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ. ಆದ್ರೆ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರ ಭ್ರಷ್ಟಾಚಾರದ ಬಗ್ಗೆ ಆಕ್ರೋಶ ಇದೆ. ಇಲ್ಲಿ ನಾವು ವಿಚಾರ ಎತ್ತಿರುವಂತದ್ದು ಏನು ಅಂತ ಹೇಳಿದ್ರೆ ದಾಮೋದರ್, 10 ಮೈಲು ರಸ್ತೆ ಮಾಡುವವರಿಗೆ ಹಣ ಕೊಡದೆ ಅಷ್ಟೇ ಹಣವನ್ನು 1 ಮೈಲ್ ರಸ್ತೆ ಮಾಡುವವರಿಗೆ ನೀಡಿದರೆ ಅದು ಭ್ರಷ್ಟಾಚಾರ ಅಲ್ಲವೇ ಅಂತ ನಾವು ಹೇಳಿರುವಂತದ್ದು. ಅದರ ಉದ್ದೇಶ, ಅದರ ಸಂದೇಶ ಏನು ಅಂತ ಹೇಳಿದ್ರೆ, ಪುತ್ತೂರು ತಾಲೂಕಿನಲ್ಲಿ ನಂಬರ್ 1 ಪತ್ರಿಕೆ ಸುದ್ದಿ ಬಿಡುಗಡೆ, ಸುಳ್ಯದಲ್ಲಿ ನಂಬರ್ 1 ಪತ್ರಿಕೆ ಸುದ್ದಿ ಬಿಡುಗಡೆ, ಬೆಳ್ತಂಗಡಿಯಲ್ಲಿ ನಂಬರ್ 1 ಪತ್ರಿಕೆ ಸುದ್ದಿ ಬಿಡುಗಡೆ. ಸುಳ್ಯದಲ್ಲಿ ಮತ್ತು ಪುತ್ತೂರಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪ್ರಕಟಣೆಗಳು, ಜಾಹೀರಾತುಗಳು, ಸೂಚನೆಗಳು, ಮಾಹಿತಿಗಳು ಅದು ಸುದ್ದಿ ಬಿಡುಗಡೆ ಪತ್ರಿಕೆಗೆ ಬರ್ತದೆ, ಬರಬೇಕು. ಯಾಕಂತ ಹೇಳಿದ್ರೆ ಸರ್ಕಾರದ ವಿಚಾರಗಳು, ಗ್ರಾಮ ಸಭೆಯ ಪ್ರಕಟಣೆಗಳು, ಟೆಂಡರ್ ಪ್ರಕಟಣೆಗಳು, ದರ ಪಟ್ಟಿಗಳು ಅದು ಜನರ ಮನೆ ಮನೆಗೆ ಮುಟ್ಟಬೇಕು. ಆದ್ರೆ ಬೆಳ್ತಂಗಡಿಯಲ್ಲಿ ಒಂದು ವ್ಯವಸ್ಥೆ ವಿರುದ್ಧ, ಅದು ಭ್ರಷ್ಟಾಚಾರದ ಪರವಾಗಿ ಆಡಳಿತ ವ್ಯವಸ್ಥೆ ಹಾಗೆ ಮಾಡ್ತಾ ಇದೆಯಾ ಅಥವಾ ತಿಳುವಳಿಕೆಯ ಕೊರತೆಯಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಕೆಲವು ಕಡೆ ಪಂಚಾಯತ್ನವರು ಅವರ ಪ್ರಕಟಣೆಗಳನ್ನು ಪ್ರಸಾರವೇ ಇಲ್ಲದ ಪತ್ರಿಕೆಗಳಿಗೆ ಕೊಡುವಂತದ್ದು, ಅದು ರಾಜಕೀಯ ಪ್ರೇರಿತವ ಅಥವಾ ಒಂದು ಪ್ರಭಾವಿ ಪತ್ರಿಕೆ, ಪ್ರತಿಷ್ಠಿತ ಪತ್ರಿಕೆ, ಪ್ರಸಾರದಲ್ಲಿರುವ ನಂಬರ್ 1 ಪತ್ರಿಕೆಯ ಮೇಲಿನ ಕೋಪವ ಗೊತ್ತಿಲ್ಲ. ಆದ್ರೆ ಅಂತ ವ್ಯವಸ್ಥೆಗಳು ಆಗ್ತಿದೆ. ಅದರ ಬಗ್ಗೆ ಜನಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಭ್ರಷ್ಟಾಚಾರದ ವಿರುದ್ಧ 39 ವರ್ಷದಿಂದ ಹೇಗೆ ಡಾಕ್ಟರ್ ವಿಶ್ವೇಂದ್ರ ಹೋರಾಟ ಮಾಡಿದ್ರ, ಈಗ ಸುದ್ದಿ ಬಳಗ ಅದೇ ರೀತಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೆ. ಸುಳ್ಯದಲ್ಲಿ ಮಾಡ್ತದೆ, ಪುತ್ತೂರಲ್ಲಿ ಮಾಡ್ತದೆ, ಬೆಳ್ತಂಗಡಿಯಲ್ಲಿಯೂ ಮಾಡ್ತದೆ. ಮಾಹಿತಿ ಹಕ್ಕಿ ನಮ್ಮ ಹಕ್ಕ ಅಂತ ನಾವು ಜನಜಾಗೃತಿಯನ್ನು ಮಾಡ್ತೇವೆ, ಭ್ರಷ್ಟಾಚಾರವನ್ನ ಬಯಲಿಗೆಳುವಂತ ಕೆಲಸ ಮಾಡ್ತೇವೆ. ಆದ್ರೆ ಇಲ್ಲಿ ನಾವು ಎತ್ತಿರುವಂತ ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರದ, ಪಂಚಾಯತ್ನ, ಸಂಘ ಸಂಸ್ಥೆಗಳ, ಸೊಸೈಟಿಗಳ ಜಾಹೀರಾತು ಪ್ರಕಟಣೆಗಳು ಅತಿ ಹೆಚ್ಚು ಸರ್ಕ್ಯುಲೇಷನ್ ಇರುವಂತ ಪತ್ರಿಕೆಗೆ ಕೊಡಿ ಅನ್ನುವಂಥದ್ದು ನಮ್ಮ ಬೇಡಿಕೆ. ನಮ್ಮ ಪತ್ರಿಕೆ ಸರ್ಕ್ಯುಲೇಷನ್ ಇಲ್ಲದಿದ್ರೆ, ನಮ್ಮ ಪತ್ರಿಕೆ ಜನರು ಓದುದಿಲ್ಲ ಅಂತ ಹೇಳಿದ್ರೆ ನಮಗೂ ಕೊಡುದು ಬೇಡ. ಅದನ್ನ ಆಯಾಯ ಸ್ಥಳೀಯ ಸಂಸ್ಥೆಗಳು ಜನರ ಮುಖಾಂತರ, ಅಲ್ಲಿರುವಂತಹ ಏಜೆಂಟರ್ಗಳ ಮುಖಾಂತರ ತಿಳ್ಕೊಳ್ಬೇಕು, ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು. ಹಾಗಂತ ಬೇರೆ ಪತ್ರಿಕೆಗಳಿಗೆ ಕೊಡಬೇಡಿ, ಟಿವಿ ಮಾಧ್ಯಮಕ್ಕೆ ಕೊಡಬೇಡಿ ಅನ್ನುವಂಥದ್ದು ನಮ್ಮದು ಆಗ್ರಹ ಇಲ್ಲ. ಬೇರೆ ಯಾವುದೇ ಪತ್ರಿಕಾ ಸಂಸ್ಥೆಗಳ ವಿರುದ್ಧ ನಮ್ಮದು ಆಕ್ರೋಶ ಇಲ್ಲ. ಬೆಳ್ತಂಗಡಿಗೆ ಇನ್ನಷ್ಟು ಪತ್ರಿಕಾ ಮಾಧ್ಯಮಗಳು ಬರಬೇಕು, ಬೆಳ್ತಂಗಡಿಗೆ ಇನ್ನಷ್ಟು ದೃಶ್ಯ ಮಾಧ್ಯಮಗಳು ಬರಬೇಕು, ಬೆಳ್ತಂಗಡಿಗೆ ಇನ್ನಷ್ಟು ವೆಬ್ ಮಾಧ್ಯಮಗಳು ಬರಬೇಕು. ನಮ್ಮದು ಸಂಪೂರ್ಣ ಸಹಕಾರ ಇದೆ. ಎಲ್ಲಾ ಪತ್ರಿಕೆಗಳಿಗೂ ಎಲ್ಲಾ ಸೊಸೈಟಿಯವರು, ಗ್ರಾಮ ಪಂಚಾಯತ್ನವರು, ಸಂಘ ಸಂಸ್ಥೆಯವರು ಜಾಹೀರಾತು ಕೊಡಬೇಕು, ಮಾಹಿತಿಯನ್ನು ಕೊಡ್ಬೇಕು. ಅದರ ಬಗ್ಗೆ ನಮ್ಮ ಆಕ್ಷೇಪಣೆಗಳು ಇಲ್ಲ. ನಮ್ಮದಿರುವಂತದ್ದು ಏನು ಅಂತ ಹೇಳಿದ್ರೆ, ನಾವು ನಂಬರ್ 1 ಇದ್ದೇವೆ, ಹಾಗಾಗಿ ನಮಗೆ ಜಾಸ್ತಿ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಜನರಿಗೆ ಮುಟ್ಬೇಕು. ನೀವು ನಿಮ್ಮ ಗ್ರಾಮ ಸಭೆಯ ಪ್ರಕಟಣೆಯನ್ನು ನಿಮ್ಮ ಗ್ರಾಮದ ಜನರಿಗೆ ಸಿಗದಾಗೆ ಮಾಡ್ತೀರಿ ಅಂತ ಆದ್ರೆ ಅದು ನೀವು ಮಾಡ್ತಿರೋದು ಭ್ರಷ್ಟಾಚಾರ. ನಿಮ್ಮ ಊರಿನಲ್ಲಿ ನಡೆದಿರುವಂತ ಒಂದು ಪ್ರಚಾರ ಆಗ್ಬೇಕಾದಂತ ವ್ಯವಸ್ಥೆಯನ್ನು ಅತಿ ಹೆಚ್ಚು ಮನೆ ಮನೆಗೆ ಮುಟ್ಟುವಂತ ಪತ್ರಿಕೆಗೆ ಕೊಡದೆ ಸರ್ಕ್ಯುಲೇಷನೇ ಇಲ್ಲದ ಪತ್ರಿಕೆಗೆ ಕೊಡ್ತೀರಿ ಅಂತ ಆದ್ರೆ ಅದು ಭ್ರಷ್ಟಾಚಾರ. ನೀವು ಯಾವುದೋ ಒಂದು ಕಾರಣಕ್ಕೋಸ್ಕರ ಜನರಿಗೆ ಕೊಡುವಂತ ಮಾಹಿತಿಯನ್ನ ಅಡಗಿಸ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮ ಆಕ್ಷೇಪ. ಹಾಗಾಗಿ ನಾವು ಹೇಳುದು, ಗ್ರಾಮ ಸಭೆಯ ಪ್ರಕಟಣೆ ಇದೆ, ನಾವೀಗ ಆಗದಿಂದ ಗ್ರಾಮ ಸಭೆಯ ಬಗ್ಗೆ ಚರ್ಚೆ ಮಾಡಿದ್ವು, ಜನರಿಗೆ ಗೊತ್ತಾಗ್ಲಿಲ್ಲ, ಕೋರಂ ಕೊರತೆ ಇದೆ, ಜನರು ಸೇರ್ಲಿಲ್ಲ, ಇಂತ ಬೇರೆ ಬೇರೆ ವಿಚಾರಗಳು ಬರ್ತದೆ. ಯಾಕಂತ ಹೇಳಿದ್ರೆ ಜನರಿಗೆ ಆ ಮಾಹಿತಿಯನ್ನ ಅಡಗಿಸುವಂತ ವ್ಯವಸ್ಥೆಯನ್ನು ಮಾಡಬಾರ್ದು. ಜನರಿಗೆ ನೀವು ತಿಳಿಸ್ಬೇಕು, ಪತ್ರಿಕೆಗೆ ತಲುಪುವ ಪತ್ರಿಕೆ ಕೊಡ್ಬೇಕು. ಹಾಗಂತ ನಾವು ಬಾರಿ ಅಭಿಮಾನದಿಂದ, ಹೆಮ್ಮೆಯಿಂದ, ಧೈರ್ಯದಿಂದ ಹೇಳ್ತೇವೆ. ಯಾವುದೇ ಪತ್ರಿಕೆಗೆ ಹೋಲಿಸಿದ್ರೆ ನಮ್ಮದು ಬೆಳ್ತಂಗಡಿಯಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ 10 ಪಟ್ಟು ಜಾಸ್ತಿ ಇದೆ. ಹಾಗಂತ ನಾವು ನಿಮ್ಮ ವೈಯಕ್ತಿಕ ಯಾವುದು ಶುಭಾಶಯ, ಮದುವೆ ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮ ನಮ್ಗೆ ಯಾಕೆ ಕೊಟ್ಟಿಲ್ಲ, ಬೇರೆ ಪತ್ರಿಕೆಗೆ ಯಾಕೆ ಕೊಟ್ಟಿದ್ರಿ ಅಂತ ಕೇಳುವುದಿಲ್ಲ. ಅದು ನಿಮ್ಮ ಸ್ವಂತ ಹಣ, ಅದು ನಿಮ್ಮ ಇಷ್ಟ, ನೀವು ಕೊಡ್ಬೋದು. ನಾವು ಹೇಳ್ತಾ ಇರುವಂತದ್ದು ಸರ್ಕಾರದ ತೆರಿಗೆಯಲ್ಲಿ ಕೊಡುವಂತ ಹಣ, ಸರ್ಕಾರದ ತೆರಿಗೆಯನ್ನು ಪಾವತಿ ಮಾಡುದು, ಅದು ಜನರಿಗೆ ಸದ್ಬಳಕೆ ಆಗ್ಬೇಕು. ಅದನ್ನ ಕೊಡುವಾಗ ಅತಿ ಹೆಚ್ಚು ಪ್ರಸಾರದಲ್ಲಿರುವಂತ ಪತ್ರಿಕೆಗೆ ಕೊಡ್ಬೇಕು. ನೀವು ಅದನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆದ್ರೆ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ಹಾಗಾಗಿ ನಾವು ಧೈರ್ಯದಿಂದ ಹೇಳ್ತೇವೆ, ಬೆಳ್ತಂಗಡಿಯಲ್ಲಿ ಕೆಲಸ ಮಾಡುವಂತ ಪ್ರಸಾರದಲ್ಲಿರುವಂತ ಯಾವುದೇ ಪತ್ರಿಕೆಗಿಂತ ನಮ್ದು 10 ಪಟ್ಟು, ಅದನ್ನ ನಾವು 10 ಪಟ್ಟು ಅಂತ ಹೇಳ್ತೇವೆ. ಕೆಲವು ಕಡೆ 20 ಪಟ್ಟಿದ್ದೇವೆ, ಕೆಲವು ಏಜೆಂಟ್ಗಳಲ್ಲಿ 100 ಪಟ್ಟು ನಾವೇ ಇರುದು, ಬೇರೆ ಪತ್ರಿಕೆಗಳು ಇಲ್ಲ. ನಾವು ಬೆಳ್ತಂಗಡಿಯಲ್ಲಿ 380ರಿಂದ 400 ಏಜೆಂಟ್ಗಳ ಲಿಸ್ಟ್ ಅನ್ನ ಬಹಿರಂಗವಾಗಿ ಕೊಡ್ತಾ ಇದ್ದೇವೆ. ಪ್ರತಿ ಪಂಚಾಯತ್ಗಳಿಗೆ ಕೊಡ್ತೇವೆ, ಚರ್ಚೆ ಮಾಡ್ತೇವೆ. ನೀವೇ ವಿಚಾರ ಮಾಡಿ, ಒಂದು ಏಜೆಂಟ್ಗೆ ಫೋನ್ ಮಾಡಿ ನಂಬರ್ ಸಹಿತ ಕೊಡ್ತೇವೆ, ಯಾವ ಪತ್ರಿಕೆ ಇದೆ ಆ ಪತ್ರಿಕೆಗೆ ಕೊಡ್ಬೇಕು. ನೀವು ಕೊಡ್ತಾ ಇಲ್ಲ ಅಂತ ಹೇಳಿ ಆದ್ರೆ ನಿಮ್ಮ ಆಡಳಿತ ವ್ಯವಸ್ಥೆ ಆ ಭ್ರಷ್ಟಾಚಾರದಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಆ ಜನಜಾಗೃತಿಯನ್ನು ಮೂಡಿಸುವಂಥದ್ದು ನಾವು ಮಾಡ್ತಿದ್ವಿ. ಮತ್ತೆ ಎಲ್ಲಾ ಕಡೆ ಏನ್ ಹೇಳಿದ್ದೇವೆ ಅಂತ ಹೇಳಿದ್ರೆ, ಅಕಸ್ಮಾತ್ ನಮ್ಮದು 10 ಪಟ್ಟು ಪ್ರಸಾರ ಇಲ್ಲ ಅಂತ ಹೇಳಿ ಆದ್ರೆ ನಿಮ್ಮ ಜಾಹೀರಾತನ್ನ ನಾವು 1 ವರ್ಷ ಉಚಿತವಾಗಿ ಹಾಕ್ತೇವೆ. ಅದು ಚಾಲೆಂಜ್. ಆ ಆಡಳಿತ ವ್ಯವಸ್ಥೆಗೆ ನಮ್ಮದು ನೇರವಾಗಿರುವಂತ ಚಾಲೆಂಜ್. ನಮ್ಮದು ಪ್ರಸಾರ ಇದೆ ಅಂತ ನಾವು ಸಾಬೀತು ಮಾಡ್ತೇವೆ, ಸರ್ಕಾರದ ದುಡ್ಡನ್ನ ನೀವು ನಮ್ಮ ಪತ್ರಿಕೆಗೆ ಕೊಡ್ಬೇಕು. ಅಕಸ್ಮಾತ್ ನಿಮ್ಮ ಏರಿಯಾದಲ್ಲಿ ನಮ್ಮದು ಪ್ರಚಾರ ಇಲ್ಲ, ಇನ್ನೊಂದು ಪತ್ರಿಕೆ ಪ್ರಸಾರದಲ್ಲಿ ಜಾಸ್ತಿ ಉಂಟು ಅಂತ ಆದ್ರೆ
ನಿಮ್ಮ ಊರಿದ್ದು 1 ವರ್ಷ ನಾವು ಜಾಹೀರಾತನ್ನ ಫ್ರೀ ಆಗಿ ಹಾಕ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿಯ ಮಾಹಿತಿಗಳು, ಅಲ್ಲಿಯ ವಿಚಾರಗಳು ಆ ಜನರಿಗೆ ತಿಳಿಬೇಕು, ಆ ಗ್ರಾಮ ವ್ಯಾಪ್ತಿಯ ಜನರಿಗೆ ಅದು ಮುಟ್ಟಬೇಕು ಅನ್ನುವಂಥದ್ದು ನಮ್ಮದು ಹೋರಾಟ. ಬಿಟ್ರೆ ಬೇರೆ ಯಾವುದೇ ಪತ್ರಿಕೆ ಅಥವಾ ಮಾಧ್ಯಮ ಸಂಸ್ಥೆಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಓಕೆ, ಧನ್ಯವಾದ. ಈಗ ಮುಂದಿನ ಸುದ್ದಿ ಬಹಳ ಒಂದು ಮನಮಿಡಿಯುವಂತಹ ಸುದ್ದಿ ಏನು ಅಂತಂದ್ರೆ, ಮಾಲಾಡಿಯ ಒಬ್ರು ಮಹಿಳೆ, ಅವರಿಗೆ ಒಂದು ಕಂದಡಿ ಹಾವು ಕಚ್ಚಿತ್ತು. ಹಾವು ಕಚ್ಚಿ 28 ವರ್ಷಗಳಾಗಿವೆ. 28 ವರ್ಷಗಳ ನಂತರ ಅವರ ಕಾಲನ್ನು ಅವರು ಕಳ್ಕೊತಾರೆ. ಬಹಳಷ್ಟು ನೊಂದುಕೊಂಡಿದ್ದಾರೆ. ಈಗ ನೀವು ನೋಡ್ತಿರುವಂತಹ ಮಹಿಳೆ ಆ ಒಂದು ಸುಜಾತಾರವರ ತಾಯಿ. ಅವರ ಮಗಳಿಗೆ ಹಾವು ಕಚ್ಚಿತ್ತು, ಅವರ ಕಾಲನ್ನೇ ತೆಗೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿ ನೋಡಿ ಆ ಒಂದು ಮಹಿಳೆಯ ದೃಶ್ಯವನ್ನು ನಾವೀಗ ಹಾಕ್ತಾ ಇದ್ದೇವೆ. ನೋಡಿ ಆ ದೃಶ್ಯ, ಆ ದೃಶ್ಯವಂತ ಈಗ ನೋಡ್ತಾ ಇದ್ವಿ. ಇವ್ರದ್ದು ಕಂದಡಿ ಹಾವು ಕಚ್ಚಿ ಅವರಿಗೆ ಸಮಸ್ಯೆಗಳಾಗಿ ಒಂದಷ್ಟು 4 ವರ್ಷ ಅವರು ಬೆಡ್ ರಿಡನ್ ಆಗಿದ್ರು. ಆನಂತರ ಈಗ ಇತ್ತೀಚೆಗೆ ಅವ್ರದ್ದೊಂದು ಆಪರೇಷನ್ ಆಗಿ ಇಡೀ ಕಾಲನ್ನು ತೆಗಿಬೇಕಂತ ಸನ್ನಿವೇಶ ಇತ್ತು. ಈಗ ಹಾಗಾಗಿದೆ, ಕಾಲು ತೆಗ್ದಿದ್ದಾರೆ. ಅದ್ರ ಜೊತೆಗೆ ಅವರ ಗಂಡ ಇಲ್ಲ, ಅವರ ಗಂಡ ಅವರನ್ನ ಬಿಟ್ಟು ಹೋಗಿದ್ದಾರೆ. ಅವರಿಗೆ 2 ಮಕ್ಕಳು. ಆ ಮಕ್ಕಳ ಬಗ್ಗೆ ಬಹಳ ಒಂದು ಅವರ ಭವಿಷ್ಯದ ಬಗ್ಗೆ ಆಕೆಗೆ ಬಹಳಷ್ಟು ಕನಸುಗಳಿದಾವೆ. ಆದ್ರೆ ಈಡೇರುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಈ ಘಟನೆ ಆದ ನಂತರ ಗಂಡ ಬಿಟ್ಟು ಹೋದ? ಈ ಘಟನೆ ಆದ ನಂತರದಲ್ಲ, ಈ ಘಟನೆ ಆಗುವ ಮೊದಲು, ಅಂದ್ರೆ ಅವರಿಗೆ ಹಾವು ಕಚ್ಚಿ ಅವರು ತೊಂದರೆಗೊಳಗಾದ ನಂತರ, ಕಾಲು ಹೋದ ನಂತರ, ಕಾಲು ಹೋಗಿದ್ದು ಕಾಲಿಲ್ಲದಂತಾಗಿದ್ದು ಒಂದು 2-3 ತಿಂಗಳ ಹಿಂದೆ. ಈಗ ಅವ್ರು ನಡೀಲಿಕ್ಕೆ ಆಗ್ತಿರ್ಲಿಲ್ಲ, ಹಾಸಿಗೆ ಇರ್ತಿದ್ರು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ಅವರು ಹೋದ್ರು ಅಂತ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಅವ್ರ ಕಾಲು ಕಳ್ಕೊಂಡ ನಂತರ ಈಗ ಅದೇ ಬೀಡಿ ಕಟ್ಟಿ ಜೀವನವನ್ನ ಮಾಡ್ಬೇಕಂತ ಅನಿವಾರ್ಯತೆ. ಅವರ ತಾಯಿಗೂ ಕೂಡ ಹುಷಾರಿಲ್ಲ, ಅವರ ಮನೆಯಲ್ಲಿ ಗಂಡು ದಿಕ್ಕಿಲ್ಲ ಅಂತ ಹೇಳ್ತೇವೆ. ಯಾಕೆಂತಂದ್ರೆ ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು, ಆದ್ರೆ ಚಿಕ್ಕ ಚಿಕ್ಕವರು. ಒಬ್ಬ 10th ಏನೋ, ಇನ್ನೊಬ್ಬ 6th ಏನೋ ಇದ್ದಾರೆ. ಹಾಗೆ ಅಲ್ಲಿ ಅವರ ಭವಿಷ್ಯದ ಬಗ್ಗೆ ಆಕೆಗೆ ದೊಡ್ಡ ಕನಸಿದೆ. ಅವರಿಗೆ ನೆರವಾಗುವವರು ನೆರವಾಗ್ಬೋದು. ಯಾಕಂದ್ರೆ ಅವರ ಅಕೌಂಟ್ ನಂಬರ್ ಅನ್ನ ನಮ್ಮ ಒಂದು ಚಾನಲ್ ಹಾಕಿದ್ದೇವೆ, ಯೂಟ್ಯೂಬ್ ಚಾನಲ್ ಸುದ್ದಿ ಬೆಳ್ತಂಗಡಿಯಲ್ಲಿ ನಾವು ಅವರ ಅಕೌಂಟ್ ನಂಬರ್ ಅನ್ನ ಹಾಕಿದ್ದೇವೆ. ಆ ಅಕೌಂಟ್ ನಂಬರ್ಗೆ ನೆರವಾಗ್ಬೋದು. ಅದರ ಜೊತೆಗೆ ಬಹಳ ವಿಶೇಷವಾಗಿ ಬಹಳಷ್ಟು ಜನ, ಈಗ ಇವರ ವಿಷಯದಲ್ಲಿ ನಾನು ಹೇಳಬೇಕು ಅಂತಂದ್ರೆ, ದೀಕ್ಷಿತ್ ಅನ್ನುವಂತಹ ಒಬ್ರು ವ್ಯಕ್ತಿ ದುಬೈನಿಂದ ಕರೆ ಮಾಡಿದ್ರು. ಅವರು ಇತ್ತೀಚೆಗೆ OTP ಯಲ್ಲಿ ವಸಂತಿ ಅವರು ತೊಂದರೆಗೊಳಗಾದ್ರು ಅನ್ನುವಂಥ ಸುದ್ದಿ ಮಾಡಿದ್ವಲ್ಲ, ಅವರಿಗೆ ಅವರು ಹಣದ ರೂಪದಲ್ಲಿ ನೆರವನ್ನ ನೀಡಿದ್ರು. ಬಹಳಷ್ಟು ಜನ ನೀಡಿರ್ತೀರಿ, ಬಹಳಷ್ಟು ಜನ ಸಹಾಯವನ್ನ ಮಾಡಿರ್ತೀರಿ, ಆದ್ರೆ ಎಲ್ಲರ ಹೆಸರು ಹೇಳಿಲ್ಲ ಅನ್ನುವಂಥ ಬೇಸರ ಬೇಡ. ಆದ್ರೆ ದೀಕ್ಷಿತ್ ಬಹಳ ವಿಶೇಷ ಏನಂತಂದ್ರೆ, ಇತ್ತೀಚಿನ ನಮ್ಮದು 5 ಸ್ಟೋರಿಗಳಿಗೆ ಅವರು ನಿರಂತರವಾಗಿ ಸಂಪರ್ಕ ಮಾಡಿ, ಅವರ ನಂಬರ್ ತಗೊಂಡು, ಅವ್ರ ಅಕೌಂಟ್ ನಂಬರ್ ತಗೊಂಡು, ಅವರಿಗೆ ಕರೆ ಮಾಡಿ, ಅವರಿಗೆ ಒಂದಷ್ಟು ನೆರವನ್ನ ಕೊಡ್ತಾ ಇದ್ದಾರೆ, ನೆರವು ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು ವರದಿಗೆ ದುಬೈನಿಂದ ಸಿಗ್ತಿರುವಂತಹ ಸ್ಪಂದನೆ. ನಿಮ್ಮಲ್ಲಿಯೂ ಕೂಡ ಮನವಿಯನ್ನ ಮಾಡುತ್ತಿದ್ದ, ಇಂತಹದ್ದು ಒಂದು ಕಷ್ಟದಲ್ಲಿರುವಂತಹ ನಮ್ಮವರಿಗೆ ನೆರವನ್ನ ನೀಡುವಂತಹ ಮೂಲಕ ನೆರವಾಗೋಣ. ಎಲ್ಲರೂ ಕೂಡ ಅವರ ಬದುಕಲ್ಲಿ ಒಂದು ಚಿಕ್ಕ ನಲಿವನ್ನ ಕಾಣುವಂತಹ ಒಂದು ರೀತಿಯಲ್ಲಿ ನಮ್ಮ ನಡೆ ಇರಲಿ ಅಂತ ಹೇಳ್ತಾ, ಸಂತೋಷ್ ಶಾಂತಿನಗರ್ ಅವರೇ, ನೀವು ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಮತ್ತು ಈ ಒಂದು ವಿಶೇಷ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಇದು ಇವತ್ತಿನ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು. ಮುಂದಿನ ವಾರ ಮತ್ತಷ್ಟು ವಿಶೇಷವಾದ ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ. ಧನ್ಯವಾದ. ಥ್ಯಾಂಕ್ ಯು.